ಆಹುನಂದು ಅಡ್ಡಗೂವೆ ಜಗದ ಉಲ್ಲಾಲ್ತಿ ಕಾರ್ದಿ ಜಯ ಜಯ ಶ್ರೀರಾಮರೇ ಜಯ ಜಯ ಕಟೀಲೇಶ್ವರಿ ದುರ್ಗಾ ಪರಮೇಶ್ವರಿ ಕಟಿಲ ತಲತಾಪೀಠುಡು ಮಂದಿಗೆ ದನಕಾರುಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಚಕ್ಕುಡಿ ಗುರು ಗುರು ಅವಿನಾಶ್ ಎನ್ನೆ ಬರ್ತಾರೆ. ಹಾಯ್ ಅವಿನಾಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಯಾನು ಸಂಕ್ರಾಂತಿ ಮಲ್ಪುನವ್ರು ಉಲ್ಲೇವು ಅಂದೆ ಇನ್ನು ಸಂಕ್ರಾಂತಿಗೆ ಐತೆ ಎಂಕ್ಲ ಗೊತ್ತು ಜನ್ಮಾರೆ ಬೊಕ್ಕ ಗೊತ್ತಾಯಿನಿ ಮಾಂಜ ಆವೊಂದುಂಡು ಅಂದೆ. ಓಕೆ ಓಕೆ ವಿಡಿಯೋ ಶೇರ್ ಮಾಡಿ ಪ್ರಿಯಾಂಕ ವಾಟ್ಸಪ್ ನಾವೇ. ಪ್ರಿಯಾಂಕ ನಮಸ್ತೆ ಮಾಡೋದಿಲ್ಲರು. ಅವಿನಾಶ್ ಅನ್ನೇ 25 ಕೋರಿ ಬೈದ್ರು ಮಾಡೋದಿಲ್ಲರು. ಓ ನಮಸ್ತೆ ಪ್ರಿಯಾಂಕರವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೇಗಿದ್ದೀರಾ? ನಿಮ್ಮದು ಅಡುಗೆ ಎಲ್ಲ ಆಯಿತಾ? ಮತ್ತು ವಿಶೇಷ ಊಟ ಆಯ್ತಾ? ಅಲ್ಲ ಇನ್ನು ಆಗಬೇಕಾ? ನಾನು ಬೇಗ ಬಂದಿದ್ದೇನೆ, ಸೊ ಇಷ್ಟು ಬೇಗ ಊಟ ಮಾಡಿ ಇರಲಿಕ್ಕಿಲ್ಲ ನೀವು. ಲೈಕ್ ಕೊಟ್ಟೆ ಬಣಂದುಲೇರು, ಥ್ಯಾಂಕ್ ಯು ನಮಸ್ಕಾರ ಅಣ್ಣ ಬಣಂದುಲೇರು. ಸ್ವಪ್ನ ಅಕ್ಕ, ಸ್ವಪ್ನ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬರ್ತೀನಿ ಸ್ವಪ್ನ ಅಕ್ಕ. ವೆಲ್ಕಮ್ ಟು ಲೈವ್. ಅಂಚನೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೇ ಬೊಕ್ಕ ಸಂಡೇದ ಸ್ಪೆಷಲ್ ದಾದಿನಿಗಿಲ್ಲ ಇನಿ ಬೊಕ್ಕ ಬಾಕಿ ಪುರ ವಿಶೇಷ ಎಂಚತ್ತ ನೀನು ಸಂಡೇ. ಪ್ರಿಯಾಂಕನವರು ಅಡುಗೆ ಆಗಿಲ್ಲ, ಅಜ್ಜಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹಾಸ್ಪಿಟಲ್ನಲ್ಲಿ ಇದ್ದೇನೆ. ಹೌದಾ? ಓಕೆ, ಹೇಗಿದ್ದಾರೆ? ಸೌಖ್ಯವಾಗಿದ್ದಾರೆ ಈಗ? ಅಜ್ಜಿ ಅಂದರೆ ತುಂಬ ವಯಸ್ಸಾಯ್ತಾ? ಮೂರನೇ ಲೈಕ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನೊಂದು ವಿಡಿಯೋ ಹಾಕಿದ್ದೇನೆ ಇನ್ನೊಂದು ಚಾನಲಲ್ಲಿ, ಅದನ್ನು ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ನಾನು ನಿಮಗೆ ಮೆಸೇಜ್ ಪಿನ್ ಮಾಡ್ತೇನೆ, ಅದರ ಲಿಂಕ್ ನೋಡೋಣ ಆಗ್ತದ ಅಂತ. ಇಷ್ಟರವರೆಗೆ ಮಾಡಬೇಕಿತ್ತು, ಇನ್ನೂ ಆಗೋದಿಲ್ಲ. ಆಗ್ತದೆ ನೋಡೋಣ. ನನ್ನ ಪಿನ್ ಮಾಡಿ ಅಂತಿದ್ದಾರೆ. ಹೌದಾ? ನಿಮ್ಮ ಪಿನ್ ಮಾಡಬೇಕಾ? ಓಕೆ ಸ್ವಪ್ನಕನವರನ್ನು ಪಿನ್ ಮಾಡಿದ್ದೇನೆ. ಎಲ್ಲರೂ ಸ್ವಪ್ನರವರಿಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ವಿಡಿಯೋವನ್ನು ನೋಡಿ, ಇನ್ನೊಂದು ಚಾನಲಲ್ಲಿ ವಿಡಿಯೋ ಬಂದಿದೆ, ಅದನ್ನು ಸಹ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದ ಎಲ್ಲ ಗಣ್ಯರಿಗೆ. ಅತಿಥಿ ಲೈವನ್ನು ನೋಡ್ತಾ ಇದ್ದೀರಾ, ದಾರಿ ತಪ್ಪಿ ಬಂದಿದ್ದೀರಾ, ಕೆಳಗೆ ಬಂದು ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೆಯೇ ದಾರಿ ತಪ್ಪದೆ ಬಂದವರು ಮಾತಾಡಿ ಸ್ಕಿಪ್ ಅಂತಿದ್ದಾರೆ ನಮ್ಮ ಪ್ರಿಯಾಂಕನವರೇ, ನೀವೆಂತ ಮೆಸೇಜ್ ಹಾಕಿದ್ದೀರಿ? ಅಡುಗೆ ಆಗಿಲ್ಲ ಅಜ್ಜಿ, ಅದು ಓದಿದೆ ನಾನು. ಸಂಡೇ ಸ್ಪೆಷಲ್ ಕೊಕ್ಕ ಅಂತಿದ್ದಾರೆ ಸ್ವಪ್ನಕ್ಕ. ಓಕೆ ಮಾಡಿ, ನಾವು ಸಪೋರ್ಟ್ ಫುಲ್ಲು ಅಂತಿದ್ದಾರೆ. ಸ್ವಪ್ನಕ್ಕ ನನ್ನ ಪಿನ್ ಮಾಡಿ ಅಂತಿದ್ರು, ಮಾಡಿದೆ. ನನ್ನ ಪಿನ್ ಮಾಡಲಿಕ್ಕೆ, ಈಗ ನಿಮ್ಮನ್ನು ಪಿನ್ ಮಾಡಿದಾಗ ನನ್ನ ID ಪಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ನಮ್ಮ ಇನ್ನೊಂದು ಚಾನಲ್ ನವೀನ್ ವ್ಲಾಗ್ಸ್ ಅಂತ ಉಂಟು, ಅದನ್ನು ನೋಡಿ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆಲ್ರೆಡಿ. ಸೊ ನಿಮಗೆ ಇದು ಬಂದಿರ್ಬೋದು, ನಮ್ಮ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ಸರ್ಚ್ ಮಾಡಿ ಸಿಗ್ತದೆ, ನವೀನ್ ವ್ಲಾಗ್ಸ್ ದುಬೈ ಅಂತ. ಇದರಲ್ಲೇ ಸಾರಿ ಇದೇ ಚಾನಲಲ್ಲಿ ಹೌದು. ನನಗೆ ಮರೆತೋಯ್ತು ನಾನು ಯಾವ ಚಾನಲಲ್ಲಿ ಲೈವ್ ಮಾಡ್ತಿದ್ದೇನೆ ಅಂತ.
ನೀವು ವಿಡಿಯೋ ಲಿಂಕ್ಸ್ ಪೋಸ್ಟ್ ಮಾಡಿ, ಆಗ ನಮಗೆ ಸುಲಭವಾಗುತ್ತದೆ. ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೇನೆ, ಮತ್ತು ಇಲ್ಲಿ ಪೋಸ್ಟ್ ಮಾಡಿದರೆ ನಿಮ್ಮ ಪಿನ್ ಹೋಗ್ತದೆ. ಮಾಡಬೇಕಾ? ನಾನು ಕಳಿಸಿದ್ದೇನೆ, ಲಿಂಕ್ ಕಳಿಸಿದ್ದೇನೆ, ಇಲ್ಲಿ ನೋಡ್ತೇನೆ, ಒಂದು 5 ನಿಮಿಷ ಪಿನ್ ಮಾಡ್ತೇನೆ. ಮತ್ತು ನೀವು ಅದು ಬರಲಿಲ್ವಾ ಲಿಂಕ್? ಅದೆಲ್ಲೋಯ್ತು ಲಿಂಕ್ ಮಾರ್ರೆ? ಕಲಿಸಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ, ಸ್ಟೇಟಸಲ್ಲಿ ಹಾಕಿದ್ದೇನೆ, ಮತ್ತು ನಾವು ಇದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ, ಎಲ್ಲದರಲ್ಲಿ ಉಂಟು. ಓ ಅವಿನಾಶ್ ಬ್ರೋ ಓಡಿ ಬಾರಿ. ಈ ರೌಲುಲ್ಲರದ. ಓಕೆ. ಯೂಟ್ಯೂಬ್ನಲ್ಲಿಯಾ? ಓಕೆ. ಅದರಲ್ಲಿ ನಾನು ಇಷ್ಟವರೆಗೆ ಯಾವಾಗಲೂ ಮಾಡಲಿಲ್ಲ, ಈಗ ಮಾಡ್ತೇನೆ. ಆಯಿತು. ಓಕೆ. ಅಂದರೆ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಗೋಪಾಲಕೃಷ್ಣರವ್ರು ಬಂದರು. ಹಾಯ್ ಗೋಪಾಲಕೃಷ್ಣನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯಿತಾ ನಿಮ್ಮದು? ಯೂಟ್ಯೂಬ್ನಲ್ಲಿ ಮಾಡಲಿಕ್ಕೆ ಹೇಳಿದಲ್ಲ, ಅದು ನನಗೆ ಗೊತ್ತೇ ಇರಲಿಲ್ಲ. ಆಗಲ್ಲ, ಆಗೊಂದು ಕತೆ. ಕೆಲವೊಂದು ವಿಷಯಗಳನ್ನು ಇನ್ನೂ ಕಲೀಲಿಕ್ಕೆ ಉಂಟಲ್ವಾ? ಕಲಿತಾ ಹೋಗ್ಬೇಕು. ಮಾಡಿದೆ ಆಯಿತಾ? ಮಾಡಿಬಿಟ್ಟೆ. ಗೋಪಾಲಕೃಷ್ಣನ ಓಂ ಟೀ ಕ್ರಾಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಸ್ವಪ್ನ ಸುಂದರ ಹಾಯ್. ಸಂಪದನ್ನೇ ಬರ್ತೀರಾ? ಹಾಯ್ ಸಂಪದನ್ನ ಲಕ್ಕದೊಂದು ತೊಡೋದಿರಿ. ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರೆ ಇರು ಬೊಕ್ಕ ಬೈಯಡ್ ಲೈವ್ ಮಂತಿಜಾರ ಯಾನೊಂಚೂರು ಪಿದೇ ಬೋದಿತ್ತೆ ಅಂಗಡಿ ಸಾಮಾನು ಆವಡಿತ್ತು ನಂಚ ಸಂಪತ್ತು ಕೂ ಬಣ್ಣಲೇರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ಇರು ಒತ್ತುನ ಕಮ್ಮಿ ಮಲ್ಪಳೆ ಮೆಸೇಜ್ ಓದಲೇ ಬಣ್ಣಲೇರು. ನಾನು ಎತ್ತ ಒಂಜಿ ಪೋಸ್ಟ್ ಮಾಡ್ತಾರೆ ಬಂಡೇರು ಐ ಕ್ಯಾನ್ ಮಂತೀನಿ ತೂಕ ಒಂಚೂರು ಪಾಪ ರೀಚ್ ಆಪು. ನಾನು ಬಂದರು ಸಿಒ ಬಂದರು. ಹೌದು ಸಿಒ ಬಂದರು. ಸಂಪದನ್ನೇ ಹಾಯ್ ನವೀನರೇ, ಎಂಚ ಉಳ್ಳರು ಒನಸಾಂಡೆ ಕೇಂದ್ರಿ. ನಾನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಆಪ್ಷನ್ನಲ್ಲಿ ಪೋಸ್ಟ್ ಮಾಡಿ ಅನ್ನ. ಗೋಪಾಲಕೃಷ್ಣನ ಲೈಕ್ ಡನ್ ನವೀನನ್ನ, ಥ್ಯಾಂಕ್ ಯು ಸೋ ಮಚ್. ಪೂಜಾರಿ ಬಂದರು. ಗೋಪಾಲಕೃಷ್ಣನ ನಮ್ಮದೊಂದು ವಿಡಿಯೋ ಬಂದಿದೆ ಇವತ್ತು ಇದೇ ಚಾನಲಲ್ಲಿ. ಅದನ್ನು ಕರ್ನಾಟಕ ರಾಜ್ಯೋತ್ಸವದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಸಂಪತ್ತನ್ನ ಈರು ಒತ್ತುನ ಕಮ್ಮಿ ಮಲ್ಪಲೆ. ಸಂಪತ್ತನ್ನೇ ಹಾಯ್ ಬಣ್ಣಲೇರು. ಒಣಸು ಮಲ್ತೆ ಅನ್ನ ಒಣದಲೇರು ಅಂದೆ ಒಣಸಾಡೇರ್ನ ಎಂಕಲ ನನ್ನ ಆವಡಿ ಅನ್ನು ಬೇಗ ಕುಳ್ಳಿಯ ತಂಚಾದು. ಸ್ವಪ್ನ ಸುಂದರಿ ಹಾಯ್ ಬಣ್ಣದಲೇರು. ಸ್ವಪ್ನಕ್ಕ ಸಂಪತ್ತು ಕೂ ಬಣ್ಣದಲೇರು. ಸಂಪತ್ತನೇ ಶ್ರೀ ಪೂರ ಮೆಸೇಜ್ ಸ್ಕಿಪ್ ಬಣ್ಣದಲೇರು. ಇಜ್ಜಿ ಓದೆ ಪೂರ. ಶಾಂತಕ್ಕ ಬರ್ತೀರ? ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಶಾಂತಕ್ಕ. ಹಾಯ್ ಸಂಪು ಬಣ್ಣದಲೇರು. ಹಾಯ್ ಅಂಕಲ್, ಕೈಸೇ ಓ ಬಣ್ಣದಲೇರು. ಬ್ಲ್ಯಾಕ್ ಕೋಬ್ರಾ. ಐ ಆಮ್ ಫೈನ್ ಬ್ರೋ, ಹೌ ಆರ್ ಯು, ವೇರ್ ಆರ್ ಯು ಫ್ರಮ್, ವಾಟ್ಸ್ ಯುವರ್ ನೇಮ್? ಸ್ವಪ್ನಕ್ಕ ತೇಲ್ತೊಂದುಲ್ಲೇರು. ಶಾಂತಕ್ಕ ದಾದೆ ಸ್ಪೆಷಲ್ ಅನ್ನ. ಇನಿ ಸ್ಪೆಷಲ್ ದಾದೆ ಗೊತ್ತುಂಡೆ ಒಂಜಿ ಎನ್ಮ ಬೈಕ್ ಎತ್ತ ತರಕಾರಿ ಬಾರ್ದು ಸಾಂಬಾರು ಮಂತೀನಿ ಅಡೇನಿ ಪೊಡಿ ಬಾರ್ದು ಬೊಕ್ಕ ಒಂಜಿ ಪಾಪ್ಲೆಟ್ ಫ್ರೈ ಮಂತೀನಿ ಮಧ್ಯಾಹ್ನ. ಇತ್ತೆ ರಾತ್ರಿಗೆ ಖಾಲಿ ಸಾಂಬಾರು ಮಾತ್ರೆ. ಸಂಪತ್ತನ್ನಿ ಶಾನ್ ಎಂಚ ಉಳ್ಳರ್ಕೆ ಏನೊಂದುಲ್ಲೇರು. ಗೋಪಾಲಕೃಷ್ಣನ್ನಿ ನವೀನನ್ನ ಇರೇನ ವನಸಾಂಡೆ ಇಜ್ಜಿ ಬ್ರೋ ಎನ್ನ ನನ ಆವಡಿ ಯಾನ್ ಇತ್ತೆ ಮುಲ್ಪ 6 ಗಂಟೆ ಆಯ್ನತ್ರತೆ. ಸೊ ಅಂತ ಲೇಟ್ ಉಂಡು ಕಾಂದ್ ಬೊಕ್ಕ 7 ಗಂಟೆಗೆ ಆವಡತ್ತೆ ಸಂಪು ಬಣ್ಣಂದ್ಲೇರು. ಗೋಪಾಲಕೃಷ್ಣನ ಗುಡ್ ಲೈವ್ ಬಣ್ಣಂದ್ಲೇರು. ಥ್ಯಾಂಕ್ ಯು ಸೋ ಮಚ್, ಹ್ಯಾಪಿ ಲೈವ್. ಥ್ಯಾಂಕ್ ಯು ಸಂಪತ್ತನ್ನಿ. ಉಳ್ಳೇ ಸ್ವಪ್ನದಾದ ಈರು ಬಣ್ಣಂದ್ಲೇರು. ಸೂಪರ್ ಲೈವ್. ಸ್ವಪ್ನಕ್ಕ ಸೂಪರ್ ಲೈವ್ ಸಪೋರ್ಟ್ ಬಂದುಲ್ಲೇರು. ಗೋಪಾಲಕೃಷ್ಣ ಸೂಪರ್ ಲೈವ್ ಸ್ವಪ್ನಕ್ಕ ನಮಸ್ತೆ. ಶಾಂತಕ್ಕ ಸೂಪರ್ ಅನ್ನ ಬಣ್ಣಂದ್ಲೇರು. ಶಾಂತಕ್ಕ ಸಂಪು ದಾದ ಸ್ಪೆಷಲ್. ಬ್ಲ್ಯಾಕ್ ಕೋಬ್ರಾ. ಐ ಆಮ್ ಫ್ರಮ್ ಕೊಲ್ಹಾಪುರ್. ವಿಚ್ ಲ್ಯಾಂಗ್ವೇಜ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು, कर्नाटक, तुलु, मराठी. इफ़ यू कैन स्पीक मराठी, आई कैन स्पीक मराठी. काय मित्रों, कैसा है, कसा आहेस तुम्ही? कोल्हापूरमध्ये कुठे? काय करतोयस तुम्ही? काम करतोयस का, बिझनेस करतोयस का, स्टुडंट आहे? ಶಾಂತಕ್ಕ ಸೂಪರ್ ಬಣ್ಣದಿಲ್ಲ. ಶಾಂತಕ್ಕ ಗುಡ್ ಪಣದಿಲ್ಲ. ಶಾಂತಕ್ಕ ಎಂಕ್ ವೆಜ್ ಅನ್ನ ಇನಿ ಲೈವ್ ಎಂಚ ಆಪುಂಡಿ ಪಣದಿಲ್ಲೇರು. ಇರ್ನ ಲೈವ್ ಬಾರಿ ಸೂಪರ್ ಆಪುಂಡಿ. ಈರ್ ಮಾತ್ರ ಅಮಸರ ಅನ್ಪರು ಅಂತ ಬೇಗ ಪೋಪೆ ಬನೊಂದು ಉಪ್ಪರು ಇರ್ ಕುಲ್ಲೋಡು ಯಾನ್ ತುಲೆ ರಡ್ಡಿ ಜನ ಉಪ್ಪುರಾಗಲ್ಲ ಭಜನೆ ಬನೊಂದು ಕುಲ್ಲು ಜನ
ಟಾರ್ಗೆಟ್ ಅಚೀವ್ ಮನ್ಪೋಡು ನಮ್ಮದಂತೆ ಬಂಗ ಬರೋಡಾಪುನು ಖಾಲಿ ಜನ ಪುನಗನೆ 10 ಜನ 20 ಜನ ಬಲೆ ಬಂಟ್ರೆ ಆಪ ಜೊತೆ ಏರಿತ್ತನಲ್ಲ ಅಂತ ಪಾತಿರ್ದುಕೊಂಡು ನೋಡು. ಬನ್ನಿ ಜನರೇ, ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಗಣೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ಇವತ್ತು ಕಟೀಲು ಕ್ಷೇತ್ರದಲ್ಲಿ 7 ಮೂಲಗಳ ಯಕ್ಷಗಾನ ನಡೀತಾ ಉಂಟು. ಸೊ ಎಂಜಾಯ್ ಮಾಡಿ. ತಂತ್ರ ಮಂತ್ರ ತೆರಿ ಅಂದಮ್ಮ ಸಂಪತ್ತನ ವಿಡಿಯೋ ಪಾಡ್ದೆ ತೂತು ಸಪೋರ್ಟ್ ಮಾಡ್ಬ್ಲೇವೆ. ಕರ್ನಾಟಕ ರಾಜ್ಯೋತ್ಸವದ ಶಾಂತ ಕನಕಲು ಪೂರ ತುಯ್ಯರು. ಥ್ಯಾಂಕ್ ಯು ಸೋ ಮಚ್ ನಿಕ್ಲೆ ಪೂರೇರಗಳ ಏರ್ ಮಾತಾ ವಿಡಿಯೋ ತೂದು ಕಾಮೆಂಟ್ ಬಂತಾರ ನಿಕ್ಲೆಗೆ ಪೂರ ಥ್ಯಾಂಕ್ ಯು ಸೋ ಮಚ್. ನನ್ನ ಪಿನ್ ಮಾಡಿ ವಾತನತೆ. ಬನ್ನಿ ಜನರೇ ಯಾರೆಲ್ಲ. ಓ ಮೆಸೇಜ್ ಮಿತ್ತು ಪೋಪಿನೇಜ್ ಮಾರ್ರೆ. ಓ ದೇವರೇ ಸೂಪರ್ ಸಂಪು ಬಂದ್ರೆ. ನಾವು ಸ್ಪೀಕಿಂಗ್ ವಿಚ್ ಲ್ಯಾಂಗ್ವೇಜ್? I speak Tulu and Kannada, bro. My language related to Karnataka and Mangalore. So I speak Tulu. So if you want, I can speak Hindi and Marathi also. Shantaka Anna Panandulere, wonderful Panandulere, fantastic, fabulous. Irena Neer, Enka Korle, Bokka, Monday, Mono Avu Anandulere. Inde. Chuchura Parada, Jasi Paravalli, Itute. ಅವರಾಣೆ ಮೈತಿ ಚೌಲಿ ಮನ್ ಪುನತ್ತಾವು ಚೌಲಿ ಮಂತನ ಪಕ್ಕ ಜನಗಳು ಬರ್ಪಿಜೆ. वो क्या भाषा है भाई? कर्नाटक ब्रो. आप कोल्हापुर से बाहर नहीं आया क्या? ಅಂದನ್ನ ಅರ್ನ ನೆಟ್ವರ್ಕ್ಲ ಉಪ್ಪುಜಿ ಅನ್ನವನೊಂದು ಸಂಪತ್ತನ್ನೇ ಲೈವ್ ಮಾಡೋದು ಸುಲಭ ಅಲ್ಲ. ಎಲ್ಲವನ್ನು ಬನ್ನಿ ಮೈಕ ಹಿಡಿದು ಕರಿಬೇಕು. ಹೌದು ಭಿಕ್ಷೆ ಬೇಡಬೇಕು. ಲೈಕ್ ಕೊಡಿ ಅನ್ನ, ಲೈಕ್ ಕೊಡಿ ಅಂತ. ಯಾರೆಲ್ಲ ಲೈಕ್ ಮಾಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. Black Cobra, oh nice, Tulu language, Karnataka movie I seen bro, Kantara movie, yeah, same, belongs to Kantara, we are from Bangalore. Ye singara siriye, angalinale bangarage vamaye, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರ ಸೋಚಾಯೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ. ಓಕೆ, ಅವರಿಗೆ ಕೊಲ್ಲಾಪುರದವರಿಗೆ ಒಂದು ಕಾಂತಾರ ನೋಡಿದ್ದಕ್ಕೆ ಒಂದು ಲೈನ್ ಕಾಂತಾರ ಸಾಂಗ್. ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಏನಾಯಿತು? ಬ್ಲ್ಯಾಕ್ ಕೋಬ್ರಾ ಸೂಪರ್ ಸಾಂಗ್ ಬ್ರೋ, ಥ್ಯಾಂಕ್ ಯು. ಅವಿನಾಶ್ ಅನ್ನೆ ಸೆಂಡ್ ಮಲ್ತೆ ಬತ್ತನೆ ಅನ್ ಬೊಕ್ಕ ತೂಪೆ ಉಂದೇಟೆ ಉಂಡತೆ ಇತ್ತ ಓಪನ್ ಅನ್ ಪೆರ ಆಪುಜಿ ಐಕ್ ಸಂಪತ್ತನೆ ಎನ್ನ ಸಾಂಗ್ ಎಡ್ಡೆ ಆಪುಜ ಇರ್ನ ಸಾಂಗ್ಲ ಎಡ್ಡೆ ಆಪುನಿ ಪನೊಂದು ದಿನೋಲ ಪನೊಂದು प्ले. थैंक यू ब्लैक कोबरा, थैंक यू सो मच. आपने अगर मेरा चैनल सब्सक्राइब नहीं किया होगा तो प्लीज़ सब्सक्राइब करके सपोर्ट करो. ऐसे ही मेरा सब वीडियो देखते रहिए, सपोर्ट करते रहिए. आपको अच्छा वीडियो देखने के मिलेगा. लैंग्वेज शायद आपको नहीं समझ में आएगा, लेकिन अभी यूट्यूब ने एक नया ऑप्शन निकला हुआ है. जैसा कोई भी लैंग्वेज भी आएगा तो हम लोग को अपना लैंग्वेज में देख सकते हैं. मतलब हम जो समझते हैं वो लैंग्वेज में देख सकते हैं. वो अभी रोलिंग कर रहे हैं. सो सबके लिए नहीं आया हुआ है, जब ये आएगा तो आ जाएगा. ಶಾನ್ ಬರ್ಪೂಜಿ ಬಂತೇರು ಬೈದೇರು ಲೈವ್ ಬೊಕ್ಕ ಪಾಪ ಆರು ಬರಂದು ಕುಳ್ಳೇರ ಇರೇಗ ಒಂಜಿ ಸಪೋರ್ಟ್ ಅನ್ಪದ ಕುಳ್ಳೇರ ಆರು. ಬನ್ನಿ ಜನರೇ ಬನ್ನಿ. ಓ ಪ್ರಿಯಾಂಕನವರೇ, ಎಲ್ಲಿ ಹೋದ್ರಿ ಮಾರೇ ನೀವು? ಪ್ರಿಯಾಂಕನವರೇ, ಓ ಪ್ರಿಯಾಂಕನವರೇ, ಎവിടെ പോയി നിങ്ങൾ? എവിടെ ഉണ്ടാ? ಮಾತಾಡುವ ನಂದರವೇ ಸಾಂಗ್ ಬರಡಣ್ಣ. ಓಕೆ, ಸಾಂಗ್ ಬರ್ಕೊಂಡು ಭಕ್ತಿಗೀತೆ ಅವ. ಬುಳ್ಳಿ ಬೊಲ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬುಳ್ಳಿ ಬೊಲ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬಂಗಾರದ ಸಿಂಗಾರ
ದಸರ ಪಾರ್ದಿ ಮಾದೇವಿ ನೆಲೆಯಾದಿ ಜಾಗೆದುಯೇ ಬೊಳ್ಳಿ ಬೊಳ್ಪು ಮೂಡುಂಡುಯೇ. ಓ ಭೋಜರಾಜನ ಬರ್ತೀರಾ? ಹಾಯ್ ಭೋಜರಾಜನ, ವೆಲ್ಕಮ್ ಟು ಲೈವ್. ಬಾರಿ ಅಪರೂಪ ಎಂಚ ಒಳ್ಳೆಯರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಂದು ಲೈಕ್ ಕೊಡು, ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ನೀ ಒಂದು ವಿಡಿಯೋ ಪಾಡ್ದೆ ಅವೆಲ್ಲ ತೋದು ಸಪೋರ್ಟ್ ಮಾಡ್ತಂದು ಪ್ಲೇ. ಬೊಳ್ಳಿ ಬೊಳ್ಪು ಮೂಡುಂಡುಯೇ ಏಲೂರ್ದ ಗ್ರಾಮುಡುಯೇ ಬಂಗಾರ್ದ ಸಿಂಗಾರ್ದ ಸರಪಾಡ್ದಿ ಮಾದೇವಿ ನೆಲೆಯಾತಿ ಜಾಗೆದುಯೇ ನೆರೆ ಕರೆತ ಭೂಮೀಡು ತಾರೆ ಬಾರೆ ಬುಳೆತ ಮಾದೇವಿನ ಬೊಲ್ಪುಯೇ ಜಿನಸು ತಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬೊಲ್ಪುಯೇ ಮಾರ್ಯಮ್ಮನ ಬೊಲ್ಪುಯೇ ಮಹಾಲಕ್ಷ್ಮಿನ ಬೊಲ್ಪುಯೇ ಬೊಳ್ಳಿ ಬೊಳ್ಪು ಮೂಡುಂಡುಯೇ ಏಲೂರ್ದ ಗ್ರಾಮುಡುಯೇ ಬಂಗಾರ್ದ ಸಿಂಗಾರ್ದ ಸರಪಾರ್ದಿ ಮಾದೇವಿ ನೆಲೆಯಾತಿ ಜಾಗೆದುಯೇ ಬರವು ಸರವು ದಲ್ಪ ಜಾನೋಡು ಜಾನೋಡು ಮಾದೇವಿನ ಬೊಲ್ಪುಯೇ ನೆಲೆದಾಂತಿ ಕಡಲುಡು ಓಡೋದ ಬೊಯ್ಲೋಡು ಮಾದೇವಿನ ಬೊಲ್ಪುಯೇ ಮಾರಮ್ಮನ ಬೊಲ್ಪುಯೇ ಮಹಾಲಕ್ಷ್ಮಿನ ಬೊಲ್ಪುಯೇ. ಥ್ಯಾಂಕ್ ಯು ಯಶ್ ಬರ್ತೀರಿ. ಹಾಯ್ ಯಶ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಪಣಂದಿರು. ನಮಸ್ಕಾರ ಬ್ರೋ. ಎಂಚ ಉಳ್ಳಾರೀರು ಒಣ ಸಂಡೇ ದಾದೆ ಸ್ಪೆಷಲ್ ಎಂಚಿನ ಸಂಡೇ ಇನಿ ಎಂಚ ಫೋಂಡು ಸಂಡೇ ಶಾಂತಕ್ಕ ಸಚಿನ್ ಬ್ರೋ ಬೈಜ್ಯರ ಅನ್ನ ಐದು ಬೊಕ್ಕ ಇತ್ತೆ ಎಂಚ ಉಳ್ಳೇರ ಅಂದೆ ಬೈಜ್ಯರ್ ಯಾಲ್ನ ವಾಟ್ಸಪ್ ಒಂದೆಟ್ಟು ಇನ್ಸ್ಟಾಡ್ ಮೆಸೇಜ್ಲ ಪಾರ್ದಿಜಿ ಇನಿ ಪಾಡಗ ಬೊಕ್ಕ ಶಾಂತಕ್ಕ ನೈಸ್ ಪಣಂದಿರು, ಶಾಂತಕ್ಕ ಗುಡ್ ಪಣಂದಿರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ? ಲೈವಲ್ಲಿ ಭಾರಿ ಜನ ಕಮ್ಮಿ ಇದ್ದಾರೆ. ಸಂಡೇ ಏನು ಎಲ್ಲರೂ ಆಟ ಆಡಲಿಕ್ಕೆ ಹೋಗಿದ್ದೀರಾ? ಶಾಂತಕ್ಕ ಗುಡ್ ಪಣಂದಿರು ಎನ್ನ ಲೈಕ್ ಕೊರ್ತಿಜಿ ಕೊರ್ಲೆ ಎಲ್ಲರೂ ಪಿಕ್ ಹಾಕಲಿಕ್ಕೆ ಪಿಟ್ಕ ಹಾಕ್ಲಿಕ್ಕೆ ಹೋಗಿದ್ದಾರೆ ನಾನು. ಆಗಿರಲೂಬಹುದು. ಈಗ ನಮ್ಮ ಇವರೊಂದು ಪದ್ಯ ಕೇಳಿದ್ದಾರಲ್ಲ, ಅವರಿಗೆ ಒಂದು ಪದ್ಯ ಹೇಳಬೇಕಲ್ಲ. ಎರಡೇ ಲೈನ್, ಅದು ಗೊತ್ತಿಲ್ಲ ಜಾಸ್ತಿ ನನಗೆ. ಅದು ಒಮ್ಮೊಮ್ಮೆ ದಾಟಿ ತಾಳ ಹೋಗುತ್ತದೆ. ಕನ್ನಡದ ಮಸ್ತ್ ಜನ ಬರುಂದಿಜ್ಜಿರಿಯುತ್ತೆ. ರಜೆನ ಇನಿ ಪಣದುಲೆ ಯಶ್ ಅಂದಿ ಇನಿ ಎನ್ನ ರಜೆ ಇತ್ತದ ಇನಿ ಓಡೆಲ್ಲ ಫಂಕ್ಷನ್ ಪೋಯ್ಜಿ ಎನ್ನ ಫ್ರೆಂಡ್ಗೆ ಒಂಜಿ ಇನಿ ಬರ್ರೆ ಆಯ್ತು ಅಂಚ ಬೊಕ್ಕದಲ್ಲ ಫಂಕ್ಷನ್ ಇಜ್ಜಾಣ ಒಂಜಿ ಶಾರ್ಜಾಡ್ ಒಂಜಿ ಕರ್ನಾಟಕ ರಾಜ್ಯೋತ್ಸವ ಇತ್ತು. ಐಕ್ ಬೊರ್ಚಿಂದಾನು ಮುರಾಣಿ ಮಂತದನತೆ ಯಾವೊಂದು ಏತು ಪೊಕ್ಕಡೆ ತೂಪುಜಿರಿ ಈ ವಿಡಿಯೋ ಪಕ್ಕಡೆ ಅಂಚಿನ ಪುರ ಮಂತ್ ಪಾಡ್ನು ಆತೆ ಅಣ್ಣ ಎಂಕ್ಲೆಂಜ್ ಮನಸ್ಪುರ ತಿಕ್ಕುಣು ಪೋಂಡ ಶಾಂತಕ್ಕ ಸಂಪು ಬಡೊಂದುಲ್ಲೇರು ಪಿಟ್ಕ್ ಅಂದರೆ ಏನು ಶಾನ್ ಬಡೊಂದುಲ್ಲೇರು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾನೋ ಹಡೆದ ತಾಯಿಯನ್ನು ಕಲಕಂಡ ಮ್ಯಾಲೆ ಮತ್ತ ಸಿಗುವಲೇನು ತಮ್ಮ ಮರಳಿ ಬರುವಲೇನು ದಾದೆ ಪೆಗ್ಗು ಪಾಡೊಂದುಲ್ಲ ರೈಜಿ ಜವ ಬೆಚ್ಚ ನೀರೇ ಎಂಕ ಪೆಗ್ಗು ಪಾಡಿನ ಅಭ್ಯಾಸ ಹಚ್ಚಿ ಶಾಂತಕ್ಕ ವನಸ್ ಪಾಯಸ ಅಂದಿ ಬಾರಿ ಸೋಕೆತ್ತಿನಿಯ ಪಾಯಸ ಯಾನು ರಡ್ಡಗಾಯಿಲಿ ಶುಗರ್ ಉಪ್ಪಾಡು ಬಂದು ತಿನ್ನಿ ಸೋಕುಡು ಆರು ಊಡ್ದಾರು ತಿಕ್ಕೇರು ಪಾಡ್ನೆ ದೆತೊಲ್ಲೆ ಅಂದು ಪಿಟ್ಕತ್ತಿ ಅವು ಮಾಲು ಪಿಯಂಗೆ ಅಂತೂ ಮಾಲು ಪಿಯಂಗೆ ಕೋಸ್ಟಲ್ಗೆ ಒಂಜಿ ಸೀರೆ ದೆಪ್ಪೊಡಿತ್ತು ನನ್ನ ಕೋಸ್ಟಲ್ಗೆ ಎಲ್ಲಂಜಿ ದೆಪ್ಪೆರಂಡು ಎಂಗ್ಲ ಆ್ಯನಿವರ್ಸರಿ ಉಂಡು ಅದ ಪದ್ರಾಡೆಕ್ ಅಪ್ಪಗ ದೆತ್ತುಕೊರಂಡು ಶಾಂತಕ್ಕ ಅಂದು ಸಂಪು ಮನದುಲ್ಲೇರು ಅಂದ ಸಂಪುಗೆ ಏನಂದುಲ್ಲೇರು
9 ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಯಾವ್ಯಾವ ಅವು ಬಂಗಣ್ಣಂತೆ. ಓ ಪ್ರಶಾಂತ್ ಅನ್ನೇ ಬರ್ತೀರಿ. ಹಾಯ್ ಪ್ರಶಾಂತ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಅವಳು ಇತ್ತಂಡತೆ ಅಂದೆ, ಅವು ರೇಷ್ಮೆ ಸೀರೆ ಐಕ್ಪುರ ರೇಟ್ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಣ್ಣ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಅಂಚನೆ. ಇನ್ನಿತ್ತು ಒಂಜಿ ಹೊಸ ವೀಡಿಯೋ ಬೈದು ಕರ್ನಾಟಕ ರಾಜ್ಯೋತ್ಸವದ ಅವೆಲ್ಲ ತೂದೊಂಜಿ ಕಾಮೆಂಟ್ ಪುರ ಪಾಡ್ಲೆ ಸಪೋರ್ಟ್ ಮಂತೊಂದು ಪ್ಲೇ. ಥ್ಯಾಂಕ್ ಯು ಸೋ ಮಚ್. ಓ ಯಶೋದಕ್ಕ ಬತ್ತೇರು ಫಸ್ಟ್ ಟೈಮ್ ಬಾರಿ ದಿನ ಬರಂದಾರು ಮಸ್ತ್ ದಿನ ಮೈ ಕುಕ್ಕಿಂಗ್ ಚಾನೆಲ್ ಅರ್ನೇ ಲೈವ್ ಆವೊಂದು ಪುಣಿ ಎನ್ನ ಲೈವ್ ಅನಗ. ಸೊ ಅವರಿಗೆ ಬರ್ರೆ ಆಪುಜಿ ಇನಿ ಬತ್ತೇರು. ಥ್ಯಾಂಕ್ ಯು ಸೋ ಮಚ್. ಯಾನು ಹುಷಾರುಳ್ಳೆ ಯಶೋದಕ್ಕ ಈರೆಂಚ ಉಳ್ಳಾರು. ಎಂಗಳ ಚಾನೆಲ್ ಒಂಜಿ ಹೊಸ ವೀಡಿಯೋ ರಿಲೀಸ್ ಆತನು ಟೈಮ್ ತಿಕ್ಕನಾಗ ಒಂಜಿ ಚೂರು ತೂಲೆ ಇರಗೆ ಟೈಮ್ ತಿಕ್ಕನ ಡೌಟು ಅಂಡ್ ಅಲ್ಲಿ ತೂಳೆ ಅವೇ. ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ವನಂದುಲ್ಲೇರು ಕುಕ್ಕಿಂಗ್ ಚಾನೆಲ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ವಿಡಿಯೋ ನೋಡ್ತಾ ಇರಿ. ಶಾಂತಕ್ಕ ಯಶು ಸಿಸ್ವನಂದುಲ್ಲೇರು ಮೈ ಕುಕ್ಕಿಂಗ್ ಚಾನೆಲ್ ತಿಳಿದೊಂದುಲ್ಲೇರು. ಓಕೆ ತೂಕಾವೇ ಒಣಗಿರಿ ತುಯ್ಯಡೊಂದು ಕಾಮೆಂಟ್ ಮಾಡಲೆ ಲೆಕ್ಕ ದೀಪೆ ಏತ್ ಜನ ತುಯ್ಯರ ಅಪ್ಪ ಹೆಂಗೆ ಗೊತ್ತಾಪನ ಒಂದು ಕಮ್ಮಿಡನ್ನ ಲೈವ್ ಬರ್ಪಿನಕ್ಳು ಮಾತ್ರ ತೂಪಿನಿ ಬೊಕ್ಕ ಎಲ್ಲ ತೂಪು ಜೀರಂದ ಆಪನ ಹೆಂಗೆ ಅಪ್ಪ ದಾದೆ ಸ್ಪೆಷಲ್ ಯಶು ಸಿಸ್ ಬಂದಿಲ್ಲರು. ಯಶು ಅಕ್ಕನಿಗೆ ಎಂತ ಸ್ಪೆಷಲ್ ಇವತ್ತು? ಲೈವ್ ಇಲ್ವಾ ನಿಮ್ಮದು ಇವತ್ತು? ನಾನು ಯಾವಾಗಲೂ ಬಂದೊಂದು ಲೈಕ್ ಕೊಟ್ಟು ಹೋಗ್ತೇನೆ, ಮಾತಾಡೋದಿಲ್ಲ, ಮಾತಾಡುವಷ್ಟು ನಮ್ಮ ಹತ್ರ ಟೈಮ್ ಇರುವುದಿಲ್ಲ ನಿಮ್ಮ ಲೈವ್ ಆಗುವಾಗ. ಆದರೆ ಲೈಕ್ ಕೊಟ್ಟು ಹೋಗ್ತೇನೆ ಡೈಲಿ ಬಂದು. ಬೆಂಡೆ ಸಬ್ಜಿ ರಸಮ್ ರೈಸ್. ಓ ಬೆಂಡೆ ಸಬ್ಜಿ ರಸಮ್ ರೈಸ್ ಸೂಪರ್. ಬೆಂಡೆ ದಟ್ಟಿಗೆ ಬೆಂಡೆ ಸಬ್ಜಿ ಮಂತಂಡೆ ಚಪಾತಿ ಮನ್ಪೋಡು ಶೋಕಾಪನು ಸಬ್ಜಿ ಬಂಡ ಆಯಿಲ್ ಫ್ರೈ ಅದ. ಹೌದಾ ನವೀನ್ ಬ್ರೋ, ಥ್ಯಾಂಕ್ಸ್ ಅಂತಿದ್ದಾರೆ. ಹೌದೌದು, ಅಂದರೆ ನೀವು ಲೈವ್ ಮಾಡುವಾಗ ನನ್ನ ಚುಟ್ಟಿ ಆಗಿ ನನ್ನ ಲೈವ್ಗೆ ನಾನು ರೆಡಿ ಆಗ್ತಾ ಇರ್ತೀನಿ, ಓಡ್ತಾ ಇರ್ತೀನಿ ಅಲ್ಲಿ ಇಲ್ಲಿ ಅದು ಇದು ನನ್ನ ಕೆಲಸ ಉಂಟಲ್ಲ ಲೈವಿಂದ ಮುಂಚೆ. ಸೊ ಅದನ್ನೆಲ್ಲ ಮಾಡ್ತಾ ಇರ್ತೇನಲ್ಲ, ಆಗ ನನಗೆ ಮತ್ತೆ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ಮಾತಾಡಲಿಕ್ಕೆ ಬಂದರೆ ಮತ್ತೆ ಎಲ್ಲರ ಹತ್ರ ಮಾತಾಡಬೇಕಾಗ್ತಲ್ಲ, ಅದಕ್ಕೆ ಒಂದು ಲೈಕ್ ಕೊಟ್ಟು ಹೋಗೋದು. ಸೊ ಬೇಜಾರು ಮಾಡ್ಕೊಳ್ಬೇಡಿ, ಯಾವಾಗಲೂ ಪುರ್ಸೊತ್ತಿ ಸಿಗುವಾಗ ನಾನು ಬಂದು ಇದು ಮಾಡ್ತೀನಿ. ಯಾಕೆ ಓಡುವುದು, ಮೆಲ್ಲ ಬರಬೇಕು. ಆಗಲ್ಲ, ಅದು ನಮ್ಮ ಟೈಮಿಂಗ್ ಆಗಿ ಉಂಟು. ನಮ್ಮ 5:15ಗೆ ನಮಗೆ ಚುಟ್ಟಿ ಆಗ್ತದೆ ಇಲ್ಲಿ ದುಬೈಯಲ್ಲಿ. ನಂತರ ನಾವು ಸ್ವಲ್ಪ ಜಿಮ್ಮಿಗೆ ಹೋಗಿ ಒಂದು 40 ನಿಮಿಷ ಎಕ್ಸಸೈಸ್ ಮಾಡಿಕೊಂಡು ಓಡಿ ಬಂದು ನಂತರ ಇಲ್ಲಿ ಸ್ನಾನ ಮಾಡಬೇಕು, ಅಡುಗೆದ್ದು ಎಲ್ಲ ಬೆಸಿ ಮಾಡಬೇಕು. ಏನಾದರೂ ಇದ್ದರೆ ಚಪಾತಿ ಬೆಚ್ಚ ಮಾಡಬೇಕು, ಬುರ್ಜಿ ಅಂದರೆ ಪಟಪಟ ಬುರ್ಜಿ ಮಾಡಬೇಕು, ಪುಂಡಿ ಅಂದರೆ ಅದನ್ನೆಲ್ಲ ಒಟ್ಟೆ ಮಾಡಿ ತೊಟ್ಟೆಯಿಂದ ತೆಗೆದು ಹೊರಗೆ ಹಾಕಿ ಅದನ್ನು ತಿನ್ನಲಿಕ್ಕೆ ರೆಡಿ ಮಾಡಬೇಕು. ತುಂಬ ಕೆಲಸ ಇರ್ತದೆ ನಮಗೆ. ಅದಕ್ಕೆ ನಾವು ಯಾವಾಗಲೂ ಪುಂಡಿಗಸಿ ಪ್ರಿಫೇರ್ ಮಾಡೋದು. ಅಂದರೆ ಅದು ಸುಲಭ ಆಗ್ತದೆ, ಅಂಗಡಿಯಿಂದ ಬರುವಾಗಲೇ ತರ್ತಾ ಬರ್ತೇವೆ, ಪ್ಲಾಸ್ಟಿಕ್ ಓಪನ್ ಮಾಡೋದು, ತಿನ್ನುವುದು ಅಷ್ಟೇ. ನಾನು ಎಷ್ಟು ಸ್ಪೀಡಾಗಿ ಬುರ್ಜಿ ಮಾಡ್ತೇನೆ ಅಂದರೆ ಅದೊಂದು ವೀಡಿಯೋ ಮಾಡಿದರೆ ನಿಮಗೆ 1 ನಿಮಿಷದಲ್ಲಿ ಆಗಿ ಹೋಗ್ತದೆ. ಹಾಗೆ ಪಟಪಟ ಕಟ್ ಮಾಡಿ ಹಾಗೆ ಬುರ್ಜಿ ಮಾಡಿ ತಿನ್ನೋದು, ಹಾಗೆ ಅಷ್ಟು ಕೆಲಸ ಇರ್ತದೆ ನಮಗೆ. ದಾಯಿ ಯೇಸು ಶಿಶುವನೊಂದುಲ್ಲೇರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ಯಾಕೆ ಲೈವ್ ಚಪ್ಪೆ ಆಗಿದೆ ಇವತ್ತು? ಸಂಪತ್ತನ್ನು ಸಹ ಹೋದ್ರೆ ಹೇಗೆ? ಓ ಪ್ರಿಯಾಂಕರವರೇ, ವಿಮಾನ ನಿಲ್ದಾಣ. ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮುನ್ನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ಥ್ಯಾಂಕ್ ಯು ಸೋ ಮಚ್ ಬತ್ತಿನೆಕ್ ಕುಕಿಂಗ್ ಚಾನೆಲ್ ಯಶೋದಕ್ಕ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಂತಿನೆಕ್ ಇನ್ನಿತ ಇರ್ನ ಲೈವ್ ಇತ್ತನೆ ನಾನು ಚಾಲು ದೀಪೆ ಎನ್ನ ಒಂಜಿ ಖಾಲಿ ಉಂಡಾವೆ ಜಯಪ್ರಕಾಶ್ ಅನ್ನೆ ಬತ್ತಿರು ಸ್ವಲ್ಪ ಉಪ್ಪು ಹಾಕಿ ಅನ್ನ ಪಣೊಂದುಲ್ಲೇರು ವೆಲ್ಕಮ್ ಟು ಲೈವ್ ಜಯಪ್ರಕಾಶ್ ಬ್ರೋ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇವತ್ತೊಂದು ವಿಡಿಯೋ ಹಾಕಿದ್ದೇವೆ ಕನ್ನಡ ರಾಜ್ಯೋತ್ಸವದ ಅದನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎನ್ನ ಲೈವ್ ಇದೆ ಈಗ ಬಾಯಿ ಓಕೆ ನೋ ಪ್ರಾಬ್ಲಮ್ ಜಯಪ್ರಕಾಶ್ ಅನ್ನ ಲೈಕ್ ಓಕೆ ಅಂಡಿರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ವಪ್ನಕ್ಕೆ ಓಡಿ ಹೋದ್ರ ಅಂತ ಇವರ ಪಿನ್ ತೆಗೆಯುವ ಅದು ಗಡಿ ಅಡ್ಡ ಬರ್ತದೆ ನನಗೆ ನನ್ನ ಕಣ್ಣಿಗೆ ಅಡ್ಡ ಬರ್ತದೆ ಅದನ್ನೇ ಹೋಗುದು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಉಲ್ಲೆ ಹಾಯ್ ಪಣಂದುಲ್ಲೇರು ಆರು ಎನ್ನಲೆ ಕೊಡು ನೀಹಕ್ಕನ್ನ ಲೈವ್ಗೆ ಪೋಂದುಲ್ಲೇರ ಅಂದ ನೀಹಕ್ಕ ಲೈವ್ ಬತ್ತೀರ ಅಂದತೆ ನಮ್ಮ ಬಾಸ್ ಸಾಂಗ್ ಪಣಂದುಲ್ಲೇರು ಅಂದೆ ಓಕೆ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಊಟ ಆಯ್ತಾ ನಿಮ್ಮದು ಲೈವ್ಗೆ ಬಂದವರು ಒಂದು ಲೈಕ್ ಕೊಟ್ಟು ಆಟ ಉಂಡೆ ದುಬೈಟಿಗೆ ಅನ್ನೋದಿಲ್ಲ ಆಟ ಲೈವ್ ಇಡು ತಗೊಂದಿಲ್ಲ ನಾನು ಇತ್ತೆ ಭಾಷಣ ಒಂದುಂಡಕ್ಕನ್ನ ಕಂಡಬಟ್ಟೆ ಜನ ಸೇರಿದೇರು ತೆಪ್ಪು ಗುದ್ದುನ ಈರು ಬರ್ಪಾರೆ ಶಾನು ಪಣಂದುಲ್ಲೇರು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ನಮ್ಮ ಕೋಸ್ಟಲ್ದವರೆಲ್ಲ ಎಲ್ಲಿ ಹೋಗಿದ್ದಾರೆ ಮಾರ್ರೆ ನಾನು ಮೆಸೇಜ್ ಸಹ ಹಾಕಲಿಲ್ಲ ಅವರಿಗೆ ಬೇಗ ಬನ್ನಿ ಅಂತ ಸಂಪತ್ತನೆ ಕುಟ್ಲ ಬಣಂದಿರು ಓಲಿ ಅನ್ನ ಅವು ಕಟಿಲ್ಡಿ ಏಳು ಮೇಳದ ಆಟ ತೇನಿ ನೀಹಾ ಲೈವ್ ಇಜ್ಜಿ ನೀಹಾಕ್ಕನ ಲೈವ್ ಇಜ್ಜಿ ಶಾನ್ ಬಣಂದಿರ ಇಜ್ಜ ಯಾನೊಲ್ಲ ಇರು ಹಂಚಿ ಪೋಯಾರಂದಂತೆ ಜಯಪ್ರಕಾಶ್ ಅನ್ನಿ ಅಶ್ವಥ್ ಸಾಂಗ್ ಹಾಡಿ ಬರ್ತಾರೆ ಅನ್ನ ಆಡಿ ಬರ್ತಾರೆ ಅಶ್ವತ್ನವ್ರದ್ದು ನಮ್ಮ ಫೇಮಸ್ ಸಾಂಗ್ ಉಂಟು ಒಳಿತು ಮಾಡು ಮನುಷ್ಯ ಅವರದೆಯಾ ಅಲ್ಲ ಕಾಣದ ಕಡಲಿಗೆ ಯಾವುದು ನಿಮಗೆ ಇಷ್ಟ ಕಾಣದ ಕಡಲಿಗೆ ಉಂಟು ಮತ್ತು ಒಳಿತು ಮಾಡು ಮನಸ್ಸು ಉಂಟು ಬಿಗ್ ಬಾಸ್ ತೂಪುಜಾರ ಕನ್ನಡ ಇಜ್ಜೆ ಅಂತ ತೂಪುಜಿ ಬಿಗ್ ಬಾಸ್ ತುಯಾರ್ ಮುಲ್ ಟಿ ವಿ ಇಜ್ಜೆ ನಡ ಖಾಲಿ ಮೊಬೈಲ್ ಮಾತ್ರ ನಮಸ್ತೆ ಮನಂದ್ರೆ ಕೋಸ್ಟಲ್ ಸ್ಪೈಸ್ ಹಾಯ್ ಕೋಸ್ಟಲ್ ಸ್ಪೈಸ್ ವೆಲ್ಕಮ್ ಟು ಲೈವ್ ಎಂಚವಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಓಡಬೋದಿತ್ತಾರೆ ಈ ತೋರ್ತು ಮಾತಾಡ್ಲ ಬತ್ತು ಸಪೋರ್ಟ್ ಮಾಡ್ಪ್ಲೆ ಒಂಜಿ ಲೈಕ್ ಕೊರ್ಲೆ ಸರಿ ತಕ್ಕ ಹಾಯ್ ಬಣದುಲ್ಲೇರು ಕೋಶ ಸ್ಪೈಸ್ ಹಾಯ್ ಸಂಪತ್ತನ ಬಣದುಲ್ಲೇರು ಶಾಂತಕ್ಕಲ್ಲ ಒಳ್ಳೆಯರು ಜಯಪ್ರಕಾಶನ್ ಒಳ್ಳೆಯರು ಯಶ್ ಬ್ರೋ ಒಳ್ಳೆಯರು ಮಾತೆಲ್ಲ ಒಳ್ಳೆಯರು ನಮ್ಮೊಟ್ಟಿಗೆ ಎಂಚ ಉಳ್ಳಾರು ಕೇನೊಂದುಲ್ಲೇರು ಮಾತೆಲ್ಲ ಹುಷಾರು ಉಳ್ಳೇರು ಎಲ್ಲ ಗೊತ್ತಾ ಅನ್ನ ನನಗೆ ಗೊತ್ತುಂಟು 2 ಸಾಂಗ್ ಗೊತ್ತುಂಟು ಅವರದು ಎಲ್ಲ ಇಡೀ ಪದ್ಯ ಗೊತ್ತುಂಟು ಆದರೆ ಕೆಲವರಿಗೆ ಇಡೀ ಪದ್ಯ ಆಡಿದರೆ ಬೋರ್ ಆಗ್ತದೆ ಅದಕ್ಕೆ ಮತ್ತೆ ನಾನು ಅರ್ಧ ಆಡೋದು
ನನಗೆ ಮನಸ್ಸು ಬರುವುದಿಲ್ಲ ಅರ್ಧ ಅರ್ಧ ಆಡಲಿಕ್ಕೆ, ಆದರೆ ಅವರಿಗೋಸ್ಕರ ಮತ್ತೆ ಅರ್ಧ ಆಡೋದು ನಾನು. ಸಂಪತ್ತನ್ನೇ ಶಾನು ಎಸ್ಕೇಪ್ ಅನ್ನೋದಿಲ್ಲ ಹೆಜ್ಜೆ ಬರ್ಪೇರು ಅಂತಲೇ ಈ ರೂಪನಾಗ ಆರು ಪೂಜಾರ ಪಂಡ ನಿಕ್ಲು ದಾದ ಸೆಟ್ಟಿಂಗ ಸಂಪತ್ತನ್ನು ಉಪ್ಪನಾಗ ಏನು ಒಂಚೂರು ಪೋದು ಬರ್ಪಂದು ಆರು ಪೋಪೇರ ಅಂಚ ಆ ರೂಪನಾಗ ಈರು ಒಂಚೂರು ಪೋದು ಬರ್ಪಂದು ಈರು ಪೋಪಾರು ಕೋಸ್ಟಲ್ ಸ್ಪೈಸ್ ಉಳ್ಳೆ ಒಂತೆ ಪೊರ್ತು ಬುಡ್ದು ಬರ್ಪೆ. ಓಕೆ 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 ನನ್ನ ಆತಿಜೆ ಎಡಿಟಿಂಗ್ ನಿಕ್ಕಿಲ್ಲ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ಬಂದಿದೆ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಸಮಾಜ ವಿಜ್ಞಾನ ಸಂಪತ್ತನ್ನೇ ಹಾಯ್ ಬಣ್ಣದಲ್ಲಿರಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಅವಿನಾಶ್ ಅನ್ನೇ ಇವತ್ತು ಬಿಸಿ ಇದ್ದಾರೆ, ಇಲ್ಲದಿದ್ದರೆ ಅವರು ಬರ್ತಿದ್ರು. ಜಯಪ್ರಕಾಶ್ ಅನ್ನೇ ಕುರುಡು ಕಾಂಚನ ಪ್ಲೀಸ್. ಅವು ಗೊತ್ತುಜ್ಜಿ, ಅದು ಗೊತ್ತಿಲ್ಲ. ಕುರುಡು ಕಾಂಚನ ಗೊತ್ತಿಲ್ಲ ನನಗೆ. ಅಶ್ವತ್ಥ ಅವ್ರದ್ದು ಅದು ಎರಡೇ ಪದ್ಯ ಗೊತ್ತುದು, ಅದು ಅವ್ರದ್ದೇ ಅಂತ ಗೊತ್ತಿಲ್ಲ. ಕಾನದ ಕಡ್ಲಿಗೆ ಅವ್ರದ್ದು ಅಂತ ಗೊತ್ತುಂಟು, ಮತ್ತು ಒಳಿತು ಮಾಡೋ ಮನಸ್ಸು ಅವ್ರದ್ದೇ ಅಂತ ಗೊತ್ತಿಲ್ಲ. ಅವ್ರದ್ದೇ ಆಗಿರ್ಬೇಕು, ಹೌದು, ಅದೆರಡು ಪದ್ಯ ಗೊತ್ತುಂಟು. ಮತ್ತು ಹೃದಯ ಸಮುದ್ರ ಕಲಕಿ ಒತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂವಾರಕ್ಕೆ ಇಷ್ಟಧೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ, ದಿಟ್ಟ ಹೆಜ್ಜೆ ಹಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ. ಅದು ರಾಜ್ಕುಮಾರ್ ಅವ್ರದ್ದು, ಹೌದು. ಶಾನ್ ಬಲಿ ಬಂದಿಲ್ಲ. ಹಾಯ್ ಕ್ವಶನ್. ನಮಗೆ ಹೊಸ ಸಾಂಗ್ ಎಲ್ಲ ಬರಲ್ಲ, ಅದೇ ಓಲ್ಡ್ ಸಾಂಗ್ಸ್ ಸ್ವಲ್ಪ ಬರೋದು ಅಷ್ಟೇ. ಕಲೀಲಿಲ್ಲ, ಅಷ್ಟು ಗೊತ್ತಿದ್ದದನ್ನು ಹಾಡ್ತೇವೆ ಅಷ್ಟೇ, ಮತ್ತೇನಿಲ್ಲ. ಸಿಂಗಿಂಗ್ ಕಲೀಲಿಲ್ಲ. ಶಾನು ಪೋವರ್ಚಿ ಉಂತಲೆ ಗಮ್ಮತ್ತುಂಡು ಅಂದು ಇನಿ ಪಾಯಸ ಬರೋಂಡಿ ಉಂತಲೆ ಸಾಂಬಾರುಂಡು ಐನ್ ಬಗೆತ ಐನ ಆಜಿ ಬಗೆ ತರಕಾರಿದ ಸಾಂಬಾರುಂಡು ಉಂತಲೆ ಓಡೆ ಪೋಪಿನಿ ತೆತ್ತಿ ಉಂಡು ಬೋಡಣ್ಣ ತೆತ್ತಿ ಕಾಯ್ಪುಗ. ದಾದೆ ಗಮ್ಮತ್ತು ಪಾಯಸನ ಸಂಪು ಅನ್ನೋದಿಲ್ಲ. ನನ್ನ ಪಾಯಸದ ಪ್ರೋಗ್ರಾಮ್ ಓಲ್ಡ್ ಗೊತ್ತು. ಇನಿಪೋತುಂಡ ಇತ್ತು ನಂದು ಪಾಯಸದ ಪ್ರೋಗ್ರಾಮು. ಇನಿ ಪೋಯರಾಜ ಅಡೆ ಪೋಯರೆ ಮಸ್ತ್ ದೂರ ಗಾಡಿ ಬೋಡಾಪು ಪಾಯಸತ್ತೆ ಕೀರ್ ಬಣ್ಣದಿಲ್ಲ. ಶಾಂತಕ್ಕ ಹೌದಾನೆ ಲೇಟ್ ಲೈಕ್ ಕೊರ್ನಿ ಸಂಪು ದರ್ಪು ಏರಿಗೆ ಬಣ್ಣದಿಲ್ಲ. ಅಂದ 6 ಪಂಡ ಲಾಸ್ಟ್ ಮುಟ್ಟ ಒಪ್ಪು ಇರುತ್ತೆ ಅಂಚ ಕೊರ್ಪಿನ ಲೇಟ್ ಹಾಡಿ. ಐ ಜಾಯಿನ್ ಯು 10 minutes. ಓಕೆ ನೋ ಪ್ರಾಬ್ಲಮ್. ಮತ್ತೆ ಆಡುವ, ನೀವು ಬನ್ನಿ ಆಯಿತಾ, ಬರುವಾಗ ಆಡುವ, ತೊಂದರೆ ಹೆಚ್ಚು. ಸಂಪು ನಗಡ್ತಾ ಇದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ? ಇವತ್ತು ಲೈವಲ್ಲಿ ಜನ ಕಮ್ಮಿ ಇದ್ದಾರೆ, ಎಲ್ಲ ಅಲ್ಲಿ ಆಟ ನೋಡ್ತಾ ಇರಬೇಕು. ಸೊ ತೊಂದರೆ ಇಲ್ಲ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ಇದ್ದವರು ಮಾತಾಡ್ತಾ ಇರಿ ಸಾಕು. ಮತ್ತು ಎಂಥ ಬ್ಯಾಕು ಮಾರ ನಮಗೆ, ಹೌದಲ್ವಾ? ಪೂರ ಹಾಟತ್ತು ಒಂದಿಲ್ಲ ಮಾರ, ಔಟೇ ಮೆಸೇಜ್ ಮಾಡೋದಿಲ್ಲ ಮಾತೆಲ್ಲ. गोरी तेरा गाँव बड़ा प्यारा, मैं तो गया मारा, आके यहाँ रे ಯಾನ್ ಸೀವತ್ತೆ ಎದಗಲ ಕೊರೊಳಿ ಬಣ್ಣದಿಲ್ಲ ಅಂದಂದು ಈರು ಎದಗಲ ಕೊರೊಳಿ ಅಣ್ಣ ಮರತ್ತು ಒಂಜಿ ಪೋಯರವಲ್ಲಿ ಅಂಚ ಮತ್ತೆ ಇಜ್ಜಿ ಸಂಪೂರ್ಣ ಅಂದಂದ ಅವು ಬತ್ತ ಅವು ಆ್ಯಕ್ಚುಲಿ ಹೆಂಗೆ ಗೊತ್ತುನೆ ನಂಗೆ ಹೊರವರ ಮರತ್ತು ಹೋಪುಂಡ ಇಕ್ಕು ಬೊಕ್ಕ ಅಪ್ಪಕನೆ ಕೊರಂಡ ಎಡ್ಡೆ ಗೊತ್ತಾಂಡೆ ಮರತ್ತು ಪೋಪಿನ ದುಂಬು ಕೊರಂಡ ಎಡ್ಡೆ ಜಿನ ವೇಸ್ಟ್ ಆಪುಜ ಸೀವೋಗುದಾನೆ ಕೊಂಬು ಉಂಡಾಗೆ ನಂದುಳ್ಳೇರಿ. ನಮ್ಮ ಐ ಡಿ ಮೇಲೆ ನಮ್ಮದೇ ಹವಾ, ನನ್ನ ಐ ಡಿ ಮೇಲೆ ನನ್ನದೇ ಹವಾ. ನಾನು
ಹೋದ ಮೇಲೆ ಬೇರೆಯವ್ರದ್ದೇ ಹವಾ ಅಂತಿದ್ದಾರೆ. ಹೌದೌದು. ಕರ್ಮ ಹವ ಸಂಪು ನಾನೊಂದಿಲ್ಲ ಏತ್ ಮಾಡ್ತು ಉಂಟು ಇರು ಬಂದ್ವಂತಾರದು ಲೈವ್ ಬೊಕ್ಕ ಎಂಕಲ ಜಾಸ್ತಿ ಮೆಸೇಜ್ ಮಾಡ್ರೆ ಎಂಕಂದು ಎನ್ನ ಕಾಡದ ಟೈಮ್ ಉಂಟು ನಾನು ವೀಡಿಯೋ ಶೂಟ್ ಮಂತೆ. ಸೊ ಅಂಚಾದ ಎಂಕ್ ಇರೇಗ ಜಾಸ್ತಿ ಮೆಸೇಜ್ ಮಾಡ್ರೆ ಆಯ್ತು ಬೇಜಾರು ಮಾಡ್ಪೋಚಾವೆ ಬೊಕ್ಕ ಅಕೊಳ್ಪುರ ಪಾತಿರ ಅಂತಿರತ್ತೆ. ಸೂಪರ್ ಜನ ಶಾಂತಕ್ಕ ಸಂಪು ಅನ್ನೋದಿಲ್ಲರು ಚೊಂಬು ಬೋಡಿಗೆ ಅನ್ನೋದಿಲ್ಲರು. ಓಹೋ ನನ್ನ ಓ ಬ್ಲೀಡ್ ಯಾರಿಗೆ ಬ್ರೋ? ಕಾರ್ತಿಕ್ ಬ್ರೋ ಬತ್ತೀರ. ಕಾರ್ತಿಕ್ ಪುತ್ತೂರು ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಂತಾಯಿತು ಅಪ್ಪನೀಗ ನಿನ್ನೆ ಮೊನ್ನೆ ಒಂದು ಸಲ ಹೋಗಿದ್ರಲ್ಲ, ಈಗ ಹೇಗಿದ್ದಾರೆ? ಈಗ ಮೊನ್ನೆ ನೀವು ಒಮ್ಮೆ ಬಂದು ಆಂಬುಲೆನ್ಸ್ ಇದ್ದು ಇದು ಮಾಡಿ ಹೋದ್ರಲ್ಲ, ಹೇಗಿದ್ದಾರೆ ಈಗ? ಹುಷಾರಿದ್ದಾರಾ? ಆಸ್ಪತ್ರೆಯಲ್ಲಿದ್ದಾರಾ? ಶಾಂತಕ್ಕ ಕುರುಡು ಕಾಂಚನ ಕುಣಿತೈತೆ ಕಾಲಿಗೆ ಬಿದ್ದವರ ತುಳಿತೈತೆ ಸಾಂಗ್ ಅಂದು ಯಾವ ಗೊತ್ತಿಜ್ಜಿ ಎಂಕ ಅವು ನನ್ನ ಕಲ್ಪೋಡು ಪ್ರಾಕ್ಟೀಸ್ ಮನ್ಪೋಡು ಯಾರು ಮಂತಿಜ್ಜಿ ತೋರ್ತು ಟೈಮ್ ಇಜ್ಜಿ ಅಂಚಾದು ಎಂಕ್ ಬೊಡ್ಚಿರ್ನ ಚೊಂಬು ಅನ್ನೊಂದುಲ್ಲೇರು. ಕಾರ್ತಿಕ್ ಪುತ್ತೂರು ಬುಲ್ತೊಂದುಲ್ಲೇರು ಕ್ರೈಮ್ ಅಂತಂದುಲ್ಲೇರು. ಅದೇ ಕಾರ್ತಿಕ್ ಬ್ರೋ ಕರೆಕ್ಟ್ ಆದ ಪಲ್ಲೆ ಒಂಜಿ ವಿಷಯ ಹೆಂಚಿನ ಆಂಡಂದು ಇರು ಜಸ್ಟ್ ಅಂಚೆನೆ ಬತ್ತ ಪೋಪಾರ ಫಂಡದ ಅವು ಗೊತ್ತಾಪು ಎಂಕ್ಲಿ ದಾದ ಅಂದು ಇರೊಂಜಿ ಕ್ಲಿಯರ್ ಮಂತಾಡ ಎಂಕ್ಲೆ ಅಂಜಿ ದಾದಂದು ಗೊತ್ತಾಪು. ಮೆಸೇಜ್ ಕರೆಕ್ಟಾಗಿ ಹೇಳಿ ಎಂತ ಆಯಿತು ಪ್ರಾಬ್ಲಮ್ ಎಂತ ಅದು ಗೊತ್ತಾಯಿತು, ನೀವು ಹಾಕಿದ್ದು ಗೊತ್ತಾಯಿತು ಎಂತ ಅಂತ, ಅಪ್ಪನಿಗೆ ಅಂತ ಗೊತ್ತಾಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರ ಅಂತ ಗೊತ್ತಾಯಿತು. ಸಂಪತ್ತನ ದಾಯಿ ಚೊಂಬು ಕಲಸ ದೇವರಿಗೆ ಮನದಲ್ಲಿ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಆರೋಗ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಸೊ ಅದನ್ನು ಬುಧವಾರ ಸಂಜೆ ಬರ್ಬೋದು, ಅದನ್ನು ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಹುಟ್ಟಿ ವಿಷದ ಮೊಳೆಯುಂಡ ಕಾರಣ, ಹುಟ್ಟಿ ವಿಷದ ಮೊಳೆಯುಂಡ ಕಾರಣ ದೃಷ್ಟಿ ತಾಗಿತೆ ರಂಗಯ್ಯ ನಿನಗೆ ರಂಗಯ್ಯ, ದೃಷ್ಟಿ ತಾಗಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ಬಾಲಕತನದಿ ಗೋಪಾಲಕರೊಡಗೂಡಿ, ಬಾಲಕತನದಿ ಗೋಪಾಲಕರೊಡಗೂಡಿ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಳು ಹುಳುಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಾಲು ಹುಳುಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಪಿಸುರು ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಿಸುರು ತಾಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ,
ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ ಶಾನು ಕಜಿಪು ಇರೆಗೆ ದಾದಕ್ಕೆ ಏನಂದ್ರೆ ಸಂಪತ್ತನ್ನೇ ಎನ್ನ ಆಂಡು ವಡಪಾವು ತಿಂಡೆ ಬಂಡೇರಿ ಬಿರಿಯಾನಿ ಕಬಾಬು ಸಂಪು ಬಿರಿಯಾನಿ ಎಂಕ್ ಇಜ್ಜೆ ಶಾನ್ ಪಣಂದಿಲ್ಲ ಬಳೆ ತಿನ್ಕ ಈರು ಓಂಡಿ ವಡಪಾವು ತಿನ್ನಿ ಊರೋಡು ತಿಕ್ಕುಣ ವಡಪಾವು ಈರು ಪಕ್ಕಡೆ ಅನ್ಪಿನ ಅಂತ ಊರಲ್ಲಿ ವಡಪಾವು ಸಿಗ್ತದೆ ನನಗೆ ಗೊತ್ತಿಲ್ಲ ಎಲ್ಲಿ ಸಿಗ್ತದೆ ಅಂತ ಸಿಗ್ಬೋದು ಕೆಲವು ಹೋಟ್ಲಲ್ಲಿ ಆದರೆ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ನನಗೆ ಕಟಿಲ ತಲತ ಪೀಟುಡು ಮಲ್ಲಿಗೆ ದಲಂಕಾರೊಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಉಡಲ ತಲತ ಮಂಟಪೊಡು ಕುಲ್ಲದೆನನು ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತೊನುವೆ ನಿತ್ಯ ಭಕ್ತಿ ಮಲ್ತೊನುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಗಾಡಿಡು ತಿಕ್ಕೊಂಡು ದಾದ ಇರು ಬಣದಿರ ಅವೇ ಗಾಡಿದ ಪ್ರತಿ ನೊಚ್ಚಿ ಪಕ್ಕಡೆ ಅವು ಎಡ್ಡೆ ಪುಚಿ ಅಕ್ಕಲ್ ವಡ ಅಕ್ಕಲ್ ಕೈಪುನ ಎಣ್ಣೆ ಅವು ಪೂರ ಎಡ್ಡೆ ಪುಚಿ ಪ್ರಿಯಕ್ಕ ಬರ್ಪುಜೇರಿರುತ್ತೆ ಲೈವ್ಗೆ ಅವ್ರು ಬರ್ಪುಜೇರಿ ಗೊತ್ತುಜಿ ದಾನಂದ್ ಏರ್ಲ ಬರ್ಪೂಜೆ ಇರುತ್ತೆ ಜನ ಕಮ್ಮಿ ಆಯ್ತು ದೊಂಬದಲಕ ಜನ ಇಜ್ಜಿ ಮೋನ ಆಡತ್ತೆ ಮೋನ ಆಯ್ಬೇಕ ಜನಗಳಿಗೆ ಸಪೋರ್ಟ್ ಮನ್ಪುಗ ಅಂದ್ ಬಿಡ್ಚಿಂದ ಅಪ್ಪ ನಂಚೆ ದಾದಕ್ಕೆ ಮೇರೆಗೆ ಸಪೋರ್ಟ್ ಮನ್ಪುಗ ಗೊತ್ತಾಡೆ ಅರ್ನ ಮೋನ ಆತು ನನ್ನ ದಾಯಿಗೆ ಸಪೋರ್ಟ್ ಮನ್ಪುಣ ದಾಪ ನಂಚ ನನ್ನ ದುಡ್ಡೇ ದುಡ್ಡು ನೆನಪು ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಕ್ಕ ಒಂಜಿ ನಮ್ಮಲ್ಲ ಪೋಪು ಜಾತ ಅಂಚಾದು ಯಾನು ಏಪಲ್ಲ ಸಪೋರ್ಟ್ ಮಲ್ಪುವೆ ಬಣ್ಣದಲ್ಲಿ ಓ ಥ್ಯಾಂಕ್ ಯು ಈರ್ ಮನ್ಪುವೆ ಶಾಂತಕ ಮಂತೊಂದು ಇರುತ್ತೆ ಸೊ ಲೆಟ್ ಸಿ ಒಡೆ ಮುಟ್ಟ ನಿಕ್ಕಳು ಎಂಕ್ ಸಪೋರ್ಟ್ ಮಂತ ಒಂದು ಉಪ್ಪರ್ ಬಂದು ಸಪೋರ್ಟ್ ಮಾಡಿದವರಿಗೆ ಮತ್ತೆ ಗಿಫ್ಟ್ ಉಂಟು ಲಾಸ್ಟಿಗೆ ನಾವು ನಂಬರೆಲ್ಲ ಚೀಟಿ ಹಾಕಿ ಮತ್ತೆ ಒಬ್ಬರಿಗೆ ಗಿಫ್ಟ್ ಕೊಡುವ ಯಾರಿಗಾದರೂ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅವರಿಗೆ ಹಾಗೆಲ್ಲ ಚೀಟಿ ಹಾಕಿ ತೆಗುವ ಆಯ್ತಾ ಸೂಪರ್ ಬಣ್ಣದಲ್ಲಿ ಅಂದಂದು ಏರ್ ಮತ್ತೆ ಮಸ್ತ್ ಸಪೋರ್ಟ್ ಮಾಡ್ತಾರೆ ಅಕ್ಕಳನ್ನ ಪೂರ ಪುದರ್ ಬರೆದು ಒಂಜಿ ಡಬ್ಬೆಡ್ ಬಾರ್ದು ಬಂದದ ಇಂಚ ಇಂಚ ಒಂಜಿ ಚೀಟಿ ದೆಪ್ಪು ಇಂಚ ಓದು ಅಕ್ಲೆಗೆ ಒಂಜಿ ಗಿವ್ ಅವೇ ಗಿಫ್ಟ್ ಅದಂಡಲ್ಲ ನಿಗೂಢ ರಹಸ್ಯ ಯಾನು ವೀಡಿಯೋ ತೂಪಿನಿ ಕಮ್ಮಿ ಬಣ್ಣದಲ್ಲಿ ಅವೇ ಮೇಯ್ನಿ ಈ ವೀಡಿಯೋನು ತೂಡು ಅವೇ ಲೈವ್ ಗೊಂಜಿ ಎಲ್ಲ ಬತ್ತಿ ಜಡ್ಡಲ್ಲ ಮಲ್ಲೆಜ್ಜಿ ಹಿಂದೆಕ್ ಐಕಂಡ ಬಲೆ ಐಟು ನನ್ನ ಮೋನ ಆಡತ್ತೆ ಹಿಂದೆ ಕೊಂಜಿ ದಿನ ಬತ್ತಿಜಿನಲ್ಲ ಮಲ್ಲೆಜ್ಜಿ ಬೋಡಂಡ ಆಂಡ ವೀಡಿಯೋ ತೂಲೆ ಅಪ್ಪಕಂಡ ಹಿಂಗೆ ಸಪೋರ್ಟ್ ಆಪುನು ಲೈವ್ ಇಡ್ದಲ್ಲ ಕಾಸು ಬರ್ಪುಜಿ ಜಸ್ಟ್ ಯಾನು ಪಂಡ ಒಂಜಿ ಜನಕ್ಕೆ ಟಚ್ ಉಪ್ಪೋಡು ಪಂಪಿನ ಕಾರಣಗೂ ಮನ್ಪುಣಿ ಅನ್ನು ಪಂಡ ಒಂಜಿ ಮಾತಿನ ಒಂಜಿ ಕಮ್ಯುನಿಟಿ ನಮ್ಮ ಒಂಜಿ ನೆತ್ತಲಕ ಸರ್ಕಲ್ದಲ್ಲ ಒಂಜಿ ದಿನವಲ್ಲ ಪಾತೆ ಅಂದ್ರೆ 2 ದಿನ ಕೊರ ಒಂಜಿ ಮೂಜು ಪನ ಮರ ಪೂಜೆ ಇರತ್ತೆ ಒಂಜಿ ವೀಡಿಯೋ ಬನ್ನ ಪೂರ ತೂಯರ ನೆನಪರ್ಪುಣಿಕ್ಲೆಗೆ ನಾನು ಪಣೊಂದಿತ್ತೆ ಅಂದಂಡ ಪಣೊಳ್ಳಿ ತೆಂಕೈತೆ ಇನ್ನು ನಾನು ಲೈವ್ ಅಂತೆ ಇನ್ನು ಬನ್ಪೇನ್ ಪ್ಲೀಸ್ ಎನ್ನ ವೀಡಿಯೋ ತುಲಿ ಅಂದಪ್ಪ ತೂಪೆ ರಂಚ ಲಕ್ಕಿ ಡ್ರಾ ಮಲ್ಪುಳೆ ಬೈಕ್ ಮೊಬೈಲ್ ಬಂಗಾರ ಟೀ ಶರ್ಟ್ ದಿಲೆ ಒಬ್ಬೋ ಆತು ಮಲ್ಲ ಮಲ್ಲ ಇಜ್ಜಪ್ಪ ಆತು ಮಲ್ಲ ಮಲ್ಲ ಪುರ ಮಲ್ಲ ಅವು ಕೊರೋನಾ ಬರ್ಪಿನ ದುಂಬು ಕೆಲವರು ಯೂಟ್ಯೂಬ್ ಸ್ಟಾರ್ಟ್ ಬಂದಿರತ್ತೆ ಅಕ್ಕಳು ಪೂರ ಪಕ್ಕ ಕ್ಲಿಕ್ ಆತೀರ ಪಕ್ಕ ಕೊರೋನಾತ ಅಂಚಾದ ಸೊ ಎಂಕುಲು ಕೊರ್ಪಿನ ಮಂಟ ಒಂಜಿ ದಾದನಲ್ಲ ಒಂಜಿ ಇಂಚಿನ ಕೊರಳಿಂದೆ ಒಂದು ಗಿಫ್ಟ್ ಇಂಚ ಟ್ರೈಪಾಡ್ ಯೂಟ್ಯೂಬ್ ಮನ್ಪುನಕ್ಲೆಗೆ ಅತನ ಒಂದು ಕೊರಲಿ ಲೈವ್ ಮನ್ಪುನಕ್ಲೆ ಬೊಟ್ಟೆರೆ ಇಂಚಿನ ಬೊಕ್ಕ ಏರೆಗೆಲ್ಲ ಬೆಚ್ಚ ನೀರು ಪರ್ಪಿನ ಅಭ್ಯಾಸ ಅತನ ಇಂಚಿನ ಬೊಕ್ಕ ಏರೆಗೆಲ್ಲ ಕೆಂಪುದ ಪರ್ಪಿನ ಕೆಳಗೆ ಮನಸ್ಸಿತ್ತನ ಇಂಚಿನ ಬೊಕ್ಕ ಏರೆಗೆಲ್ಲ ಪರ್ಸ್ ಇಷ್ಟ ಆಯ್ತನ ಇಂಚಿನ ಪರ್ಸ್ ಬಂಗಾರದ ಟೀ ಶರ್ಟ್ ಪಕ್ಕತೆ ಬಂಗಾರದ ಟೀ ಶರ್ಟ್ ಹತ್ತು ಮಾರ್ರೆ ಅವು ಆಫ್ರಿಗೆ ಹಾಕಲು ಪಾಡು ನಂಚಿನ ಟೀ ಶರ್ಟ್ ಒಂಜಿ ಕಲರ್ಫುಲ್ಲು ಟೀ ಶರ್ಟ್ ಪುಣ್ಯ ನನಗೆ ಫೋಟೋ ಕಡಪುರುವೇನು ಅವಕ್ಕ ಅಂಚಿನ ಟೀ ಶರ್ಟ್ ಐಟ್ ಮಿತ್ತೊಂಜವು
ಒಪ್ಪದ ಒಂಜಿ ಬರ್ಪುನು ಡಿಸೈನ್ದ ಸ್ಟೈಲ್ದು ಬಂಗಾರ ಮಲ್ಲ ಅವೇನು ಪಾಡೊಂದು ಪೂರ ತಿರ್ಗುನು ಅಂಚ ಅವರಿಗೆ ಪೊಟ್ಟ ಕಡಪುರ ಏನು ಬನ್ನಗ ಈರು ಓಕೆ ಬಂಡಾಡು ಒಕ್ಕ ಕನಪ್ಯಾನ ಇರಾಗ ಅವೇ ಬಂಗಾರದ ಅಸಲಿ ಬಂಗಾರದ ಟೀ ಶರ್ಟ್ ಪಾಡ್ಯಾಡ ಇರೇನು ಅಲ್ಪ ಉಡುಪುಡಿ ಇರೇನು ಕಿಡ್ನಾಪ್ ಏನು ಪೇರು ಪೊಕ್ಕಡಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈರು ಒಗಟುದ ಕಾಸು ಬೈಜಿ ಒಂದು ಮಾತ ಬರುವ ಕೇನೊಂದುಲ್ಲೇರಿ ಒಗಟುದ ಕಾಸು ಹೆಂಚಿನ ಗೊತ್ತುಂಡೆ ಒಗಟುದ ಕಾಸು ಅತ್ತಪ್ಪ ಹೌದಾ ಅಲ್ಲಜಿಂದು ಇಂದು ಪುರ ಗಿಫ್ಟ್ ನಂಗೆ ಕೊರೊಲಿ ಬೋಡ ನಂಚ ತಿಂಗಲ್ಗೊಂದು ಇಂಚಿನ ಟ್ರೈಫೋರ್ಡ್ ಗಿಫ್ಟ್ ಅವೇ ಮನ್ಪೋಲಿ ಬೋಡಂಡ ಅಂಡ್ ಐಕ್ ನಿಕುಲು ಅಡ್ರೆಸ್ ಪೂರ ಕೊರಡಾಪ ನಿಂಕ್ ಅಡ್ರೆಸ್ ಪೂರ ಕೊರಂಡ ಯಾನು ಅಂಚ ಡ್ರಾ ಮಂತದ್ದು ಲೈವ್ ಡ್ರಾ ಮಂತದ್ದು ಏರು ವಿನ್ ಆಪೇರ ಅಕ್ಕಳಿಗೆ ಒಂಜಿ ಇಂಚಿನ ಕಡ ಪುರುವೇನು ಕೂರಿ ಎರಡು ಏರು ಯೂಟ್ಯೂಬರ್ನ ಕುಳ್ಳುಲ್ಲೇರ ಯೂಟ್ಯೂಬರ್ ಇಜ್ಜಂದಕ್ಲಿ ತಲೆ ಬೇತೆ ಗಿಫ್ಟ್ ಕೊರ್ಕ ತೊಂದರೆ ಜಿತ್ತೆ ಶಾಂತಕ್ಕ ಒಲ್ಲ ವಿನ್ ಎಡ್ಡಾರಿಗೆ ಬೇತೆ ಗಿಫ್ಟ್ ಕೊರ್ಕ ಇರೇಗ ಪುರ ಯೂಟ್ಯೂಬ್ ಉಂಡತೆ. ಮನಶ್ರೀ ಬರ್ತೀರ, ಹಾಯ್ ಮನಶ್ರೀ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಮತ್ತೆ ಒಂದು ಇದು ಮಾಡಿ ಆಯಿತಾ, ಇವತ್ತೊಂದು ನಾನು ವಿಡಿಯೋ ಬಿಟ್ಟಿದ್ದೀನಿ ಕನ್ನಡ ರಾಜ್ಯೋತ್ಸವದ್ದು, ಅದನ್ನು ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸಪೋರ್ಟ್ ಮಾಡಿ ಸಂಪತ್ತನ್ನೇ ಕಾಮಿಡಿ ಮಾಡೋದಿಲ್ಲ. ಓ ಅಂದೇ ಕಾಮಿಡಿ ಅಂತಿನ ಯಾನು ಕಾಮಿಡಿ ಅಂತಿನತ್ತು ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಇರೇ ಬೈಯಡಿ ಎನ್ನೊಟ್ಟಿಗೆ ಲೈವ್ ಬೈದೊಲಿ ಮಾರ, ಒಟ್ಟಿಗೆ ಲೈವ್ ಬಾತಿಯದೊಲಿ ಇರು ದಾದೆ ಪೊಕ್ಕಡಿ ಇರೊಂದು ಬರ್ಪಿಲ್ ನಜ್ಜಿ ಅನ್ನ ಪಂದು ತೆಲ್ತೊಂದು ಶಾಂತಕ್ಕ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಬೇಗ ಲೈವ್ ಕೊಡಿ. ನನ್ನ 7 ಗಂಟೆ ತನಕ ಬರ್ಪೇರ ಅಂದು ಇತ್ತೆಪುರ ನಾನು ಬೇಗ ಬೈದೈತೀನಿ ಅಂಚೆ ಜನಕ್ಕೆ ಗೊತ್ತು ಜಾ ಅಂದು ನನ್ನ 7 ಗಂಟೆನ ಬರುವೇನು. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದಾಸೆ ಚೆಲ್ಲಿ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ. ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ ಓಡ್ತೆ ದಾನೆ ಪಿದಾರ್ದತ್ತ ಮಾಮಿ ಒಟ್ಟು ಬೈಜೆರ. ಓಡೆ ಪಂದು ಕೇಂಡು ಜಿಂಡ ಇರ್ನ ಬಾಯಿ ಒಂತು ಜಾ ಒಟ್ಟುಗೇರ್ಲ ಇಜ್ಜಿನಂಡ ಪೋಯ ರೆಂಕ ಗೊತ್ತು ಜಾ. ಹೊಸ ಸೀರೆ. ನಿಮ್ಮ ಕಡೆ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಚೆನ್ನಾಗಿ ಆಚರಿಸ್ತಾರೆ? ಹೌದು, ನಾನು ಹೋಗಿಲ್ಲ. ನಿನ್ನೆ ಧರ್ಮಸ್ಥಳದಲ್ಲಿ ಏನೋ ಇತ್ತ ಅಂತ, ನಿನ್ನೆ ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ ಅಂತ, ನನಗೆ ಅಷ್ಟು ಇದಿಲ್ಲ. ನೆನಪಿಲ್ಲ ಕಾರ್ತಿಕ ದೀಪೋತ್ಸವ ಯಾವಾಗ ಮಾಡ್ತಾರೆ. ಮೊನ್ನೆ ಯಾರೋ ಹೇಳಿದರು ದೀಪೋತ್ಸವ ಉಂಟು ಅಂತ. ಓ ನಾರಾಯಣ್ ಬಾವ ಬಂದರು. ಹಾಯ್ ನಾರಾಯಣ್ ಬಾವ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದರೆ. ಬಾಯಿ ತಪ್ಪಿ ಬಂದಿದ್ದು, ಬೇಕಂತ ಹೇಳಿದ್ದಲ್ಲ. ಬೆಚ್ಚ ನೀರ್ದಾವು ಬೆಚ್ಚ ನೀರ್ದ ಅನ್ನಂದು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಲಿಲ್ವಾ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಮಗೆ. ಪದ್ನೂರ್ಮ ಮುಟ್ಟ ಉಂಡಿ ಕೋಡೆ ಶುರು ಧರ್ಮಸ್ಥಳಡು ಅವೇನಾ ಕೋಡೆನೇ ಶುರು ಆಯ್ನ ಅಂದ ಹೆಂಗೆ ಗೊತ್ತು ಜಾಂಡಿ ಸತ್ಯ. ಸುಮಕ್ಕ ಪಂದಿತ್ತೆ ರಾತೆ ಹೆಂಗೆ ಚಾಕ್ಲೇಟ್ ಅನ್ನ ಮಾಡೋದಿಲ್ಲ. ಇರೆಗೆ ಚಾಕ್ಲೇಟ್ ಕುನಾಫಾ ಚಾಕ್ಲೇಟ್ ಓಕೆ. ಆಯ್ ಶಾಂತಕ್ಕ ಸ್ವಲ್ಪ ಮೇಲೆ ಮಾಡೋದಿಲ್ಲ ಅತ್ತೆ ಎಂಗ್ಳು ಬರ್ಪ ಬೊಂಬಾಯಿಗೆ ಸತ್ಯ. ಬೊಂಬಾಯಿ ಎಂಕಲ್ನ ಮಲ್ಲಮ್ಮ ಪುರೊಲ್ಲೇರು ಅಡೇಪುರ ಪೋಯರೆ ಬರ್ಪ ಒಂಜಿ 2 ದಿನ ತಿರುಗಿದು ಓಡು ಗೊತ್ತುಜ್ಜಿ. ಎನ್ನೊಂಜಿ ಪ್ಲ್ಯಾನ್ ಇತ್ತುಂಡೆ ಪೋಯ್ ಶಕ್ತಿ ಎಂಚ ಗೊತ್ತುಂಡೆ ಮಡ್ಗಾವ್ಗೆ ಟ್ರೈನ್ ಚಾಲಾತನತೆ ಒಂದೇ ಭಾರತಂ. ಸೊ ಐಟ್ ಬತ್ತದ ಅಲ್ಪಡ್ದು ಬಾಂಬೆ ಬತ್ತದು
ಪಿರ ಅಂಚೆನೆ ಮಡ್ಗಾವ್ ಬಾತು ಪಿರ ರಿಟರ್ನ್ ಬರ್ಪಿನ ಪ್ಲ್ಯಾನ್ ಇತ್ತು ಪಂಡ ಅಂಚ ಮನ್ಪರ ಐತೊಂದು ಎಕ್ಸ್ಪೀರಿಯನ್ಸ್ ಆಪಣತ್ತ ಅಂದೆ. ಸೊ ಈ ಪೊಯ್ಸತಿ ಆಯ್ಜವು ನನ್ನ ಬರ್ಪಿಸತಿ ತೂಡು. ರಾಜ್ಕುಮಾರ್ದು ಚೆನ್ನಾಗಿರೋದು ಒಂದು ಹಾಡು ಹೇಳಿ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂವಾರಕ್ಕೆ ದುಷ್ಟ ಛೇಂಕಾರಕ್ಕೆ ಪ್ರಾಣ ಹೊತ್ತೆ ಇಟ್ಟು ಹೋರಾಡುವೆ, ದಿಟ್ಟ ಹೆಜ್ಜೆ ಹಿಟ್ಟು ಯಜ್ಞ ದೀಕ್ಷೆ. ಬೇಡ ಅಂದರೆ ಬೇಡ. ಹುಟ್ಟಿದರೆ ಆಗ್ಬೋದಾ? ಯಾವುದು ಆಗ್ಬೋದು ನೀವು ಹೇಳಿ. ಹುಟ್ಟಿದರೆ ಆಗ್ಬೋದಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದಾಗ್ಬೋದಾ? ಸೂಪರ್ ಬಣ್ಣದಲ್ಲಿರೋ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನಾವು ಆಡುವ ನುಡಿ ಗಂಧದ ಗುಡಿ ಉಂಟು. ಎಂದರೆ ಡ್ಯಾನ್ಸ್ ಇತ್ತಂಗೆ ಹುಟ್ಟಿದರೆ ಸಾಂಗ್ಗೆ. ವಾವ್, ಸೂಪರ್ ಬಣ್ಣದಲ್ಲಿರು. ಮಿತಾಲಿ ಬತ್ತೀರಿ. ಮಿತಾಲಿ ಇಂಜಿನ ಮೈಥಿಲಿಯಾ? ಹಾಯ್ ಮೈಥಿಲಿ ಸಿಸ್ಟರ್, ವೆಲ್ಕಮ್ ಟು ಲೈವ್. ವೇರ್ ಆರ್ ಯು ಫ್ರಮ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಲೈವ್. ಇರು ಬೈದರಿ ದುಂಬು. ನೀವು ಬಂದಿದ್ದೀರಿ ಮೊದಲಿಗೆ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ ನಾನು ಅಷ್ಟೇ ಆಲ್ರೆಡಿ. ಮಿತಾಲಿ ಅಲ್ವಾ? ಮೈಥಿಲಿಯಾ? ಖುಷಿಯಾಗಿರೋದು ಹಾಡು ಇಲ್ಲಿ. ಹೌದಾ? ಖುಷಿಯಾಗಿರೋದು ಹಾಡು ಅದು ಸಂಬಳ ಸಿಗುವಾಗ ಮಾತ್ರ ಬರುವುದು. ಆಗ ನಾವು ಖುಷಿಯಾಗಿರ್ತೇವೆ ಒಂದು 2 ದಿವಸ, ಮತ್ತೆ ಬೇಜಾರಲ್ಲಿರ್ತೇವೆ. ಅದು ಮುಗೀತದೆ 2 ದಿವಸದಲ್ಲಿ. ಹಾಗೆ ಚಂದ್ರ ಹಾಸ್ ಬರ್ತೀರಿ. ಹಾಯ್ ಚಂದ್ರ ಹಾಸ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಏರಿ ಚಂದ್ರ ಹಾಸ್ ಬ್ಲೂ ಕೊಡ್ತೆ ಆಲ್ರೆಡಿ. ಅನ್ನು ಯಾರಿರಬಹುದು ಚಂದ್ರಹಾಸ್ರವರೇ? ಸ್ವಲ್ಪ ನಮಗೆ ತಿಳಿಸಿ ನೀವು ಯಾರು ಅಂತ, ಯಾವ ಊರು ಅಂತ ಹೇಳಿ, ಆಗ ನನಗೆ ಗೊತ್ತಾಗ್ತದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದು ಗೊತ್ತುಂಟು, ಬೇರೆ ಎಂತ ಗೊತ್ತಿಲ್ಲ. ಅದಾಗ್ಬೋದಾ ಬ್ರೋ? ನಾನು ಹಾಡುವ ಸಾಂಗ್ ಹೇಳಿ. ನೀವು ಯಾವುದು ಹಾಡು ಹಾಡ್ತೀರಿ? ಚಂದ್ರಗಾಣಿಕಾ? ಓಕೆ, ನೀವು ಹೆಸರು ಚೇಂಜ್ ಮಾಡಿದ್ರಾ? ಓಕೆ ಚಂದ್ರಣ್ಣ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲಲ್ಲಿ ಇವತ್ತೊಂದು ಕನ್ನಡ ರಾಜ್ಯೋತ್ಸವದ ವಿಡಿಯೋ ಬಂದಿದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಭಾಗ್ಯದ ಲಕ್ಷ್ಮೀ ವಾರಂ ಫಿಲಮ್ ಸ್ಟಾರ್, ಅದು ಗೊತ್ತಿಲ್ಲ, ಅಷ್ಟೆಲ್ಲ ಗೊತ್ತಿಲ್ಲ ರೀ. ಎಲ್ಲ ಪಿಕ್ಚರ್ ಇದ್ದು ನನಗೆ ಗೊತ್ತಿಲ್ಲ, ಆಯಿತಾ? ಬೇಜಾರು ಮಾಡಬೇಡಿ. ಕೇಶವಿ ಅವು ಪಣುಂದೇರು. ಮೈಥಿಲಿಯಾ? ಕೇಶವ್ ಬ್ರೋನಾ? ಹಾಯ್ ಕೇಶವ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ನಾವು ತೂಪಿನಿ ಒಂದು ಮೈಥಿಲಿ ಫಸ್ಟ್ ಟೈಮ್ ಬರ್ತೀನಿ. ಆಂಡ ಬ್ಲೂ ಎಂಚ ಕೊಡ್ತೆ ಅಂದು ಕೇಶವನ್ನ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಒನ್ಪ್ಲೆ ಅಂಚನೆ ಬೊಕ್ಕ ಇನಿ ಬೈದಿನ ವೀಡಿಯೋ ಅಂತದ್ದು ಸಪೋರ್ಟ್ ಒನ್ಪ್ಲೆ. ಎಂಚ ಉಳ್ಳಾರು? ಮನಸ್ಸಾಡೆ ದಾತಿ ಸ್ಪೆಷಲ್ ಇರಿಗೆ ಬಾರಿ ಅಪ್ರೂವ್ ಆತ ನಿಗಳು ಪೂರ. ಮೈಥಿಲಿ ಯಾರು ಗೊತ್ತಿಲ್ವಾ? ಇಲ್ಲ ಮನಶ್ರೀ, ವಿಡಿಯೋ ನೋಡಿ ಬರುವೆ. ವಿಡಿಯೋ ನೋಡಿ ಬನ್ನಿ. ಈಗ ಹೋದರೆ ನಿಮಗೆ ಮತ್ತೆ 10 ನಿಮಿಷ ಉಂಟು ಅಥವಾ 14 ನಿಮಿಷ ಉಂಟು. ಸ್ಕಿಪ್ ಮಾಡಿ ನೋಡಬೇಡಿ, ಆಯಿತಾ? ಆದರೆ ಫುಲ್ಲು ನೋಡಿ, ಒಳ್ಳೆಯದುಂಟು, ಅಷ್ಟೇನು ಬ್ಯಾಡಿಲ್ಲ. ನೋಡಿ ಬನ್ನಿ. ಮತ್ತು ನನಗೆ ಲೈವಲ್ಲಿ ಕಾಮೆಂಟ್ ಕೊಡಿ ಹೇಗಿತ್ತು ಅಂತ, ಮತ್ತು ಅಲ್ಲಿ ಸಹ ಕಾಮೆಂಟ್ ಮಾಡಿ. ಮೈಥಿಲಿ ನಮಸ್ತೆ. ಸಂಪತ್ ಬ್ರೋ ಬಂದಿದ್ದಾರೆ. ಮೈಥಿಲಿ ನಾರಾಯಣ್ ಕುಲಾಲ್ ವಿಡಿಯೋ ಸೂಪರ್ ಉಂಡಿ ಯಾನ್ ತೂಯೆ ಅಂದೆ. ಥ್ಯಾಂಕ್ ಯು ಸೋ ಮಚ್ ಬಾವಾ. ಅಂಚನೆ ಮಾತೆಲ್ಲ ತೂಲೆ ಮಾತೆರೆಗಳು ಶೇರ್ ಮಾಡ್ಪ್ಲೆ ಅಂತೆ ಫ್ರೆಂಡ್ ಹಾಕ್ಲೆ ಪುರ ಶೇರ್ ಮಾಡ್ತೆ ತೊಚ್ಪಲೆ. ವ್ಯೂಸು ಮಸ್ತ್ ಕಮ್ಮಿ ಬರೋದುಂಟು. ಸೊ ನಿಖಲ ಪುರ ಸಪೋರ್ಟ್ ತಿಕ್ಕೊಂಡವಂತೆ ವ್ಯೂಸ್ ಜಾಸ್ತಿ ಯಾರು ಚಾನ್ಸ್ ಉಂಟು. ಸೊ ನಿಖಲ ಅಂಕಲು ಕೈ ಮುಗಿದು ನಟ್ಟೊಂದುಲ್ಲ ಬರೋಣ, ಬೇಡೊಂದುಲ್ಲ ಬರೋಣ, ರಡ್ಡೇಟ್ ಓ ಬರೋಣ, ನಾನು ಬೇಡೊಂದುಲ್ಲ ನಟ್ಟೊಂದುಲ್ಲ ಬಂಡ 10 ರೂಪಾಯಿ ಪಾಡಿ ಅಡ್ಡ ನೀವು ಅವು ಮಿತ್ತು ಪಾಡೋಲಿ $1 ಬೋಡಂಡ 10 ರೂಪಾಯಿ ಎಲ್ಲ ಬಲ್ಲೆ ಅಣ್ಣ ಇಡೀಗೆ ಮನೊಂದಿಲ್ಲ. ಬರ್ಪ ಖಂಡಿತ. ಬಿಹಾರದ ಯುವ MLA ಬರೋದಿಲ್ಲ. ಅಂದೇ. ಓಕೆ. ಬಿಹಾರದ MLA ತುಳು ಬರೇ ಸಾಧ್ಯ ಹೆಚ್ಚದ. ಬದಲಾಪುರತೆ ಶಾನ್ ಬಣ್ಣದಲ್ಲಿರು. ಮೈತಾಲಿ ನಾರಾಯಣ ಸೊಲ್ಮೇಲ್ ಬಣ್ಣದಲ್ಲಿರು. ರಾಜಬ್ರೋ ಅತ್ತ ನಮ್ಮ
ಸೂರ್ಯಚಂದ್ರರೇ ನಿನ್ನ ಕಂಗಳು, ಗಿರಿಶೃಂಗವೇ ನಿನ ಅಂಗವೋ. ಓ ಕೇಶವ ಹೋಗುವಣೊಂದುಲ್ಲೆ ರಂದಂದಿ ಕೇಶವನ್ನ ಪಂಡಾರದ ಇರು. ಓಕೆ 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 ಆರು ಬಾರಿ ಅಪರೂಪ ಏಪಲ್ ಅವರ ಬರ್ಪೇರು ಆರು ರಾಜಿಬ್ರು ಅಂತಿತ್ತಲ್ಲ ಎಂದ ಮೋನಾಯಕ ಬರ್ಪಿನೀಚ್ ಅರೆಗೆ ಆತನ ಮೆರೆ ಕೊರ್ಪಿನ ಸಪೋರ್ಟ್ ಏನು ಕೊಡ್ದ ಆತನ ಪಂಡದು ನನ್ನ ಬೊಡ್ಚಿಂದು ಶಾಂತಕ ಅಂದು ಸಂಪು ಪಣದುಲ್ಲೇರು ಅಂಡ ಈ ಪುದರ್ಡು ಮೇರೆ ಫಸ್ಟ್ ಬರ್ತೀನಿ ಇಡೇ ಮಾತ್ರೆ ಮೈತಿಲಿಂದ ನಾನು ಫಸ್ಟ್ ತೂಯಿನಿ ಜಿನ ತೂತು ಜಂಕ್ ನಾರಾಯಣ ಸುಲ್ಮೇಲೆ ಮೈತಿಲಿ ಬಣದುಲ್ಲೇರು ಮೈತಿಲಿ ಅಂದು ಸಂಪತ್ ಬ್ರೋ ಬಣದಲ್ಲಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ರೆ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ದೇವರೇ, ದುಬೈ ರನ್ನದ ಸ್ಕ್ಯಾನ್ ಕಾಪಿ ಹೇಗಿತ್ತೆ? ಎಲ್ಲಿ ಉಂಟು ಜಿಮೇಲ್ ತುಕ ಚಂದ್ರಾಸನ್ನಿ ಸೊಲ್ಮೆಲು ಮಾಲ್ತಿ ಬನದಲ್ಲಿ ಚಂದ್ರಾಸನ್ನಿ ಇರಡ ಒಂಜಿ ಕೇನ್ವೆ ಸೂಪರ್ ಚಾಟ್ ಮನ್ಪುನಿ ಎಂಚ ಪಲ್ನೆ ಪೂರೆಲ್ಲ ಪಾಡ್ವೇರು ಕಾಸು ಎನ್ನ ಐಟ್ ಆಪುನಿ ಎಂಚ ಪಲ್ನೆ ಎನ್ನೆಟ್ ಎಂಚ ಆಪುನಿ ಇರ್ನ ಅಲ್ಪ ತಿರ್ತಡು ಮೆಸೇಜ್ ಪಾಡುವರತೆ ಆ ಮೆಸೇಜ್ ಅಲ್ಪ ಒಂಜಿ ರೌಂಡ್ ಒಂಜಿ ಮೋನೆ ಉಂಡತ್ತ ಮೋನೆದ ಕೈತಲ್ಲ ಒಂಜಿ ಡಾಲರ್ದ ಚಿತ್ರ ಉಂಡು ಡಾಲರ್ದ ಚಿತ್ರವನ್ನು ಕ್ಲಿಕ್ ಮಾಡ್ಬೋದು ಅಪ್ಪಗೆರೆಗೆ ಓಪನ್ ಆಪುಂಡು ಇರು ಓವು ಸೂಪರ್ ಚಾಟ್ ಪಾಡುವರು 20 ರೂಪಾಯಿ ಪಾಡುವರ 40 ರೂಪಾಯಿ ಪಾಡುವರ ಅಂಚ ಬರ್ಪುಣಿರೆಗ್ ಅವು ಬತ್ತಿನ ಅಲ್ಪ ಇರು ಕ್ಲಿಕ್ ಮಾಡ್ತದ್ದು ಕಾಸು ಪಾಡ್ನ ನಿನ್ನ ಅಕೌಂಟ್ ಕಾಸು ಇತ್ತನ ಅಕೌಂಟ್ ನಂಬರ್ ಪಾಡ್ನ ಅವು ಪರ್ಪುಂಡು ಅವು ಬತ್ತು ಮೂಲ ಎಂಕ್ ಬೂರುಂಡು ಈರು ಪಾಡಿ ಅಡ್ಡ ಬೊಕ್ಕ ಸಬ್ಸ್ಕ್ರಿಪ್ಷನ್ ತೆತ್ತೊಂದು ಬಂಡ ಒಂಜಿ ತಿಂಗೊಳ್ದ ಪುರ ಅಂಚ ತೆತ್ತೊಂಡು ಲೈಕ್ 150 ರೂಪಾಯಿ ದನ ಉಂಡು ಅವೆಂದೆ ತೊಂಡೇರಿಗೆ ಒಂಜಿ ಚಕ್ರ ಬರ್ಪುಂಡು ರೌಂಡುದ ಅಂಚ ಅತ್ತಿಯೇ ನವೀನನ್ನ ಇರ್ನ ಇತ್ತೆದ ಟೈಮ್ ಸೆಟ್ ಆಪುಜಿ ಅನ್ನಂದೆ ಇಜ್ಜಿ ಯಾನು ಇನ್ನಿ ಮಾತ್ರ ಸಂಡೇ ಇಜ್ಜಿನ ದಿನೋಲ ಸೇಮ್ ಅವೇ ಟೈಮ್ 8:30ಗೆ ಏಪಲ ಇನ್ನಿ ಸಂಡೇ ತಂಚ 1 ಗಂಟೆ ಬೇಗ ಮನ್ಪಗಂದು ಬರ್ತೀನಿ ನಾನು ಬರ್ಪುಜಿ ಸುಮಾರು ಸಲ ತೂತೆ ಆಪುಜಿ ಅವು ಬರೋಡೆ ಇಂದೆ ನಾನು ತೊಚ್ಪಾವಿರಿಗೆ ಎಂಚ ಬರ್ಪುಣೊಂದು ಇಂದೆ ಮುಲ್ಪ ಡಾಲರ್ದ ಚಿತ್ರ ತೋಜಿನಂದೆ ಸ್ವಲ್ಪ ಉಂಡು ಇಂದೆ ಮೂಲು ಆ ಮಂಡೆ ಉಂಡತೆ ಮಂಡೆದ ಕೈತಲು ಉಂಡತೆ ಅವೇನು ಇಂಚ ಕ್ಲಿಕ್ ಮಾಡ್ಬಿಳೆ ಆ ಡಾಲರ್ನ ಕ್ಲಿಕ್ ಮಾಡ್ಬಿಡಲ್ಲ ಇಂಚ ಬರ್ಪುಂಡು ಇಂಚ ಬತ್ತಿ ಬೊಕ್ಕ ಇರೇ ಓವು ಬೋರ್ಡ್ ಅವೇನು ಕ್ಲಿಕ್ ಮಾಡ್ಬೋದು ಇಂಚ ಬರ್ಪುಂಡು 25 ರೂಪಾಯಿಂದು ಬೊಕ್ಕ ಸೆಂಡ್ 25 ಇನ್ನು ಮೂಲು ಸೆಂಡ್ ಬ್ಲೂ ಕಲರ್ ಬರ್ಪುಂಡತೆ ಅವೇನು ಒತ್ತಿ ಅಡ್ಡ ಇರಗೆ ಅಕೌಂಟ್ ನಂಬರ್ದ ಸೆಟ್ಟಿಂಗ್ ಬರ್ಪುಂಡು ಬೊಕ್ಕ ಮೆಸೇಜ್ದ ಕೈತಲುಂಡು ಅಂದು ಮೆಸೇಜ್ದ ಕೈತಲುಂಡು ಕರೆಕ್ಟಾ ಮೆಸೇಜ್ ನಮ್ಮ ಪಾಡುವತ್ತೆ ಐತ ಕೈತಲುಂಡು ಸೂರ್ಯಚಂದ್ರರೇ ನಿನ್ನ ಅಂಗರು
ಶಾಂತಕ್ಕ ಮೆಸೇಜ್ ಕೈತಲುಂಡಂದು ಎನ್ನಲ ಯಾರನ್ನ ಟ್ರೈ ಮಲ್ತೆ ಅನ್ನ ಬರ್ಪುಜಿ ಆ ಪುಂಡಿ ಮಕ್ಕಳು ಪಾಡುವೇರು ಧನಂಜಯಪುರ ಪಾಡುವೇರತಿ ಅವೇ ಡಾಲರ್ ಒತ್ತನಗ ಏನು ತುಜ್ಪೈ ಆಯ್ತೈತೆ ಬತ್ತು ಜನ ಇರಿ ಈತ ಏನು ತುಯ್ಯಾರ ಏನು ತುಜ್ಪೈನ ಈ ಮಂಡ್ಯದ ಕೈತಲೊಂಜಿ ಡಾಲರ್ದ ಚಿತ್ರ ಉಂಡುಂದೆ ತೋಜಿನ ಇಂಕ ಅವು ಕರೆಕ್ಟ್ ತುಜ್ಪೈ ರಾಪುಜ ಐಕು ಓಲ್ ಗೊತ್ತುಂಡೆ ನಿಂದೆ ಒಂದು ಅವತ್ತು ಉಲ್ಟಾ ಲೈವಲ್ಲಿ ಡಾಲರನ್ನು ತೋರಿಸ್ತಾ ಇದ್ದೇನೆ ನಾನು, ಯಾಕೆಂದರೆ ಹಣ ಬರುವುದಾದರೆ ಬರಲಿ ಅಂತ. ಇದು ನೋಡಿ, ಇದು ಡಾಲರ್, ಇದು ನೋಡಿ ಆ ಮಂಡ್ಯ ಕೈತಲುಂಟಲ್ಲ ಅದು ಡಾಲರ್. ಆ ಡಾಲರನ್ನು ಈಗ ಒತ್ತಿದಾಗ ಹೀಗೆ ಬರ್ತದೆ, 4 ಚಿತ್ರ ಬರ್ತದೆ. ಅದರಲ್ಲಿ ಇಲ್ಲಿ ಈ ಬಟನ್ ಉಂಟಲ್ಲ, ಈ ಬಟನನ್ನು ಒತ್ತಿ ಆಗ ಹೀಗೆ ಓಪನ್ ಆಗ್ತದೆ. ಎಷ್ಟು ರೂಪಾಯಿ ಓಪನ್ ಆಗ್ತದೆ? 50 ರೂಪಾಯಿ, 20 ರೂಪಾಯಿ. ಒತ್ತಿದಾಗ ಮತ್ತೆ ಇದನ್ನು ಒತ್ತಬೇಕು ಆಯಿತು ಅಂತ. ಆಗ ನಿಮ್ಮ ಅಕೌಂಟ್ ಸೆಟ್ಟಿಂಗ್ ಕೇಳ್ತದೆ. ಅದು ಅಕೌಂಟು ಗೂಗಲ್ ಪೇ ಎಲ್ಲ ಇದ್ದರೆ ಆಗ್ತದೆ. ಶಾಂತಕ್ಕ ಇಜ್ಜಿ ಇರ್ನ ಆಂಡೆ ನಾರಾಯಣ್ ಬ್ರೋ ಕೆನದುಲ್ಲೇರು ಕಜಿಬುದಾದೆ. ಹೂವ ಸ್ವಲ್ಪ ಬೇಜಾರಲ್ಲಿ ಇದ್ದೇನೆ, ನಾಳೆ ಮೆಸೇಜ್ ಮಾಡ್ತೀನಿ. ಹೌದಾ? ಓಕೆ, ನೋ ಪ್ರಾಬ್ಲಮ್ ಬ್ರೋ, ನೋ ಪ್ರಾಬ್ಲಮ್. ನಾನು ಮತ್ತು ಅಮ್ಮ ಇರೋದು, ಮತ್ತು ಅಕ್ಕ ನೈಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದದ್ದು ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ತೀರಿ ಹೋದರು. ಫೋನ್ ನಂಬರ್ ಕಳಿಸಿದ್ದೇನೆ, ನಾಳೆ ಫೋನ್ ಮಾಡಿ. ಅಗರ್ ಪ್ಲೇ ಮಾಡೋಕ್ಕೆ ಆಗಿಲ್ಲ ಈಗ. ಇದು ನನಗೆ ಅರ್ಥ ಆಗಿಲ್ಲ ಮಾರೆ. ರಾಜೇಶ್ ಅನ್ನ ಬಂದರು. ಹಾಯ್ ರಾಜೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತು ಅಮ್ಮ ಇರೋದು, ಮತ್ತು ಅಕ್ಕ ನೈಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದದ್ದು. ತಾರೀಖೆ ಬೆಳಿಗ್ಗೆ 6 ಗಂಟೆಗೆ ತೀರಿ ಹೋದರು. ಫೋನ್ ನಂಬರ್ ಕಳಿಸಿದ್ದೇನೆ, ನಾಳೆ ಫೋನ್ ಮಾಡಿ. ಅರ್ಥ ಆಗಿಲ್ಲ ಬ್ರೋ ನನಗೆ, ಅದು ಎಂತ ಮಾತಾಡಿ ಸ್ವಲ್ಪ ಬೇಜಾರಲ್ಲಿದ್ದೇನೆ. ನಾಳೆ ಮೆಸೇಜ್ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಟೇಕ್ ಕೇರ್ ಬ್ರೋ. ಎನ್ನೆಲ್ಲ ಆತಿಜಿ ನನ್ನ ಅವಡು ಕಜಿಪುದಾದ ಉಪ್ಪುಗರಿ ನಾರಾಯಣ ಕುಳಲ್ಲ. ಹಾಯ್ ಕಾರ್ತಿಕ್ ಪುತ್ತೂರು ಬಣ್ಣದಲ್ಲಿ. ಅದು ಅರ್ಥ ಆಗಿಲ್ಲ, ನೀವೆಂತ ಮೆಸೇಜ್ ಮಾಡಿದ್ರು ನನಗೆ ಅರ್ಥ ಆಗಿಲ್ಲ.
ಹಾಯ್ ನಮ್ಮ ಕಾರ್ತಿಕ್ ಅತ್ ವೇದೋದಕ ಬತ್ತೀರಿ. ಹಾಯ್ 16 ಲೈಕ್ ಡನ್ ನಂದು. ಎಕ್ಸಲೆಂಟ್. ಕನ್ನಡ ರಾಜ್ಯೋತ್ಸವ ನೋಡಿದ್ದೀನಿ. ಹೌದು ನಾನು ನೋಡಿದೆ, ಇದು ಮಾಡಿದ್ದೇನೆ ರಿಟರ್ನ್. ಲಿಖಿತ್ ರಾಜ್ರವರು ಬಂದರು. ಹಾಯ್ ಲಿಖಿತ್ ರಾಜ್ರವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ತುಂಬ ದಿವಸ ಆಯಿತು, ನಾನೊಂದು ಚಪ್ಪೆ ಸೋಡಾ ಕುಡಿಯಲಿಲ್ಲ. ಸೊ ಒಂದು ಚಪ್ಪೆ ಸೋಡಾ ಕೊಡಿಸಿ. ಮೊಬೈಲ್ ಪರತ್ ಅದು ಸೂಪರ್ ಚಾಟ್ ಆಪುಜಿ ಸುಮಾರು ಸಲ ತೂತೆ ಆತುಜಿ ಐಕಿ ಎರಡಕ್ಕೆ ಎನ್ನಿ ಬೇಜಾರು ಮಲ್ಪೋಚಿ ಚಿಜ್ಜ ಪಂಚದಾಲಚ್ಚಿ ಬೇಜಾರು ನೋ ಬೇಜಾರು ಅಣ್ಣ. ಮೊಬೈಲ್ ಪರತ್ತ ಒಪ್ಪರದಾಲ ಪ್ರಾಬ್ಲಮ್ ಇಜ್ಜಾಯ್ತು ಈ ಆ್ಯಕ್ಚುಲಿ ಎಂಜಿನ ಅನ್ಕೊಳ್ತಂಡೆ ವರ ಯೂಟ್ಯೂಬ್ನು ಅಪ್ಡೇಟ್ ಮನ್ಪ್ಲೆ, ಹೊಸ ವರ್ಜನ್ ಅಪ್ಡೇಟ್ ಮನ್ಪ್ಲೆ. ದುಂಬುದ ಪರತ್ನು ಅವರ ಅನ್ಇನ್ಸ್ಟಾಲ್ ಮಂತದ್ದು, ಹೊಸತ್ತನ್ನು ಅಪ್ಡೇಟ್ ಮನ್ಪ್ಲೆ. ಅವು ಯೂಟ್ಯೂಬ್ಲ ಅಪ್ಡೇಟ್ ಮನ್ಪೋಡಾಪ್ಲು ಅವರ ಚಂದ್ರ ಸನ್ನೆ. ಓಕೆ ಲಿಖಿತ್ ರಾಜ್ರವರು. ಓಕೆ ಖಾದರ್ ಸರ್ನ ನೋಡಿ ಲಾಸ್ತಿ ಪ್ರೋಗ್ರಾಮು ನೋಡಿದೆ ಲಾಸ್ಟಲ್ಲಿ. ಹೌದೌದು, ಅವರು ಬಂದದ್ದಷ್ಟೇ ಆಗ. ಮತ್ತು ನಾವು ಹೊರಟಿದ್ವಿ, ನಮಗೆ ಸ್ವಲ್ಪ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಅದಕ್ಕೋಸ್ಕರ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಂದು 20 ರೂಪಾಯಿ ಹಾಕಿ. ಲಿಖಿತ್ ರಾಜ್ರವರೇ, ಸೃಜನ್ ಅಲ್ಲಾಡ್ ಎಲ್ಲಿ ಹೋದ್ರು? ಹಾಯ್ ಸೃಜನ್ ರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ರಾಜೇಶ್ ಅಣ್ಣ ಎಲ್ಲಿ ಹೋದ್ರು? ರಾಜೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೆಸೇಜ್ ಒಂದು ಮಿಸ್ ಆಗ್ತಾ ಹೋಯಿತು, ಸೊ ಬೇಜಾರು ಮಾಡಬೇಡಿ, ನಾನು ಓದಿದೆ. ಸೊ ನಿಮಗೆ ಬೇಜಾರಾಗಿಲ್ಲವಲ್ಲ ಬಂದ ತಕ್ಷಣ ನನ್ನ ಹೆಸರೇ ಕರೀಲಿಲ್ಲ ಇವರು ಅಂತ. ಸೊ ಊಟ ಆಯ್ತಾ ಬ್ರೋ? ನಮ್ಮದು ಆಯಿತು. ನಮ್ಮದು ಆಗಿಲ್ಲ, ನಂದು ಇನ್ನೊಂದು ಅರ್ಧ ಗಂಟೆ ನಂತರ ಮಾಡೋದು. ಮತ್ತು ನಿಮ್ದು ಆಯಿತಾ? ಹೇಗಿದ್ದೀರಿ? ಓಕೆ, ಗುಡ್ ಜಾಬ್ ಅನ್ನ ಪಣದುಲೇರು. ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಸಿಸ್ಟರ್. ಪಾಯಸ ತಿಂದದ್ದು ನೋಡಲಿಲ್ವ ನೀವು? ಚಂದ್ರ ಸಣ್ಣ ಲೈಕ್ ಕೊಡ್ತೆ ಒಂತೆ ಬೊಕ್ಕ ಬರ್ಪೆ. ಓಕೆ ಬ್ರೋ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ಅವರು ವಿಡಿಯೋ ನೋಡ್ಲಿಕ್ಕೆ ಅಂತ ಹೋಗಿದ್ದಾರೆ, ಮರ ಬರಲೇ ಇಲ್ಲ. ಮತ್ತೆ ಎಂತದ್ರು ಎಂತ ಬ್ರೋ? ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮನೆ ಮಾಡಿ ನಿಂದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮನೆ ಮಾಡಿ ನಿಂದೆ. ನನ್ನ ಕಂಡಂತೆ ನೀನು, ನಿನ್ನ ಕರೆ ನಾನು. ಯಾರೇ ಯಾರೇ ಯಾರೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಕುಂದಾಪುರ ಹುಡುಗ ಬತ್ತೀರಿ. ಹಾಯ್ ಕುಂದಾಪುರ ಹುಡುಗ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರಿ? ಹವ್ ಆರ್ ಯು ಬ್ರೋ? ಕೇನಂದಿಲ್ಲರಿ? ಐ ಆಮ್ ಫೈನ್ ಬ್ರೋ, ಹವ್ ಆರ್ ಯು? ನಾನೊಂದು ಇವತ್ತು ಎರಡು ತುಳು ಬಾತಿರ್ಗ ಯಾನೊಂಜಿನಿ ಕರ್ನಾಟಕ ರಾಜ್ಯೋತ್ಸವದ ವಿಡಿಯೋ ಬಾರ್ದೆ. ಇರೆಗೆ ಪುರ್ಸೋತು ತಿಕ್ಕನಿಂದ ಇರ್ನ ಐಡಿಟ್ಲ ತೂದು ಸಪೋರ್ಟ್ ಮಾಡ್ಪ್ಲೇವೆ. ಥ್ಯಾಂಕ್ ಯು ಸೋ ಮಚ್. ಅಡ್ವರ್ಟೈಸ್ ಪೂರ ಸ್ಕಿಪ್ ಮನ್ಪಂದೆ ತುಲೆ ಒಂದು ಎಂಕ್ಲೆ ಅರ್ನಿಂಗ್ ಹಾಪುಂಡು. ಸೊ ಧನ್ಯವಾದಗಳು. ಪುರ್ಸೋತು ಉಪ್ಪುನ ತುಲೆ ಅಂಚದಲ್ಲ ಅಮ್ಮಸರೆ ಜಿತ್ತೇನೆ ತಗೊಂಡಿಜ್ಜಿ ಏಪ ಇರೇ ಟೈಮ್ ತುಪ್ಪುನು ಜೆಪ್ಪೆರ ಅನಗನ ಅಪ್ಪಗನ ತನ್ನದಲ್ಲ ಬೇಲೆ ಮಂತೊಂದು ಉಪ್ಪುನ ಪುರ ಅವೇ. ಥ್ಯಾಂಕ್ ಯು ಸೋ ಮಚ್. ಬೊಕ್ಕ ಬಾರಿ ಅಪ್ರೂಪ್ ಆತರೀರು ಬರೊಂದಿಜ್ಜರ ಬಿಸಿ ಉಳ್ಳರ ಬೇಲೆ ತಿಕ್ಕಂಡೆ ಇರೇಗ ದಾದಾಂಡಿರ್ನ ಜಾಬ್ದ. ನಾರಾಯಣ್ ಕುಲಾಲ್ ಬನ್ನಿ ಬನ್ನಿ ಮಹಾಜನಗಳೇ ಮಾತಾಡೋಣ. ಹೌದು ಬನ್ನಿ ಬನ್ನಿ ಮಹಾಜನರೇ ಎಲ್ಲಿದ್ದೀರಿ ನೀವು? ಬಂದು ನಮ್ಮ ಲೈವಲ್ಲಿ ಮಾತಾಡಿ. ಇಲ್ಲಿ ನಮ್ಮ ಭಾವನವರಾದ ನಾರಾಯಣ್ ಕುಲಾಲ್ ಇದ್ದಾರೆ, ಫ್ರೆಂಡ್ ಆದ ಕುಂದಾಪುರ ಹುಡುಗ ಇದ್ದಾರೆ, ವೇದೋತ್ಯಕ್ಕ ಇದ್ದಾರೆ, ಎಲ್ಲ ಇದ್ದಾರೆ. ಓಕೆ ಪಾಪು ಊಟ ಮಾಡ್ತಾ ಇದ್ದಾನೆ, ಆಮೇಲೆ ಲೈವ್ ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ಓಕೆ ಓಕೆ, ನೋ ಪ್ರಾಬ್ಲಮ್, ಬಾಯ್ ಬಾಯ್. ಬನ್ನಿ ಮತ್ತೆ ಇದ್ದೇನೆ ನಾನು ಹೋಗೋದಿಲ್ಲ ಇವತ್ತು ಸ್ವಲ್ಪ ಹೊತ್ತು. ವೇದೋತ್ಯಕ್ಕ ಹಾಯ್. ನಾರಾಯಣನ ಪಣದಲ್ಲಿ ನೀ ನನ್ನ ದೇವನು. ಓ ಮೊನಿಟೈಸೇಷನ್ ಆಯ್ತಾ? ಹೌದು ನಮ್ಮ ಮೊನಿಟೈಸೇಷನ್ ಆಯಿತು. ನೀವಿನ್ನು ಹಣ ಕಳಿಸ್ತಾ ಇರ್ಬೋದು ಟಕ್ಕ 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 ಅಂತ.
ನಿಮ್ಗೆ ಗೊತ್ತಿಲ್ವ, ನಾನು ಆ ದಿವಸ ಎಲ್ಲ ಅನೌನ್ಸ್ ಮಾಡಿ ಪೋಸ್ಟರ್ ಹಾಕಿದ್ದೇನೆ, ಮತ್ತು ಇದರಲ್ಲಿ ಲೈವಲ್ಲಿ ಅನೌನ್ಸ್ ಮಾಡಿದ್ದೇನೆ, ಎಲ್ಲ ಪಾರ್ಟಿ ಎಲ್ಲ ಆಗಿದೆ ಲೈವಲ್ಲಿ. ನೀವು ಬಂದೇ ಇಲ್ಲ, ತುಂಬ ದಿವಸ ಆಯ್ತಲ್ಲ ಬಂದು. ನಿಮ್ಮ ಎಲ್ಲ ಸಪೋರ್ಟಿನಿಂದೆಲ್ಲ ಆಗಿದೆ. ಪವರ್ ಸ್ಟಾರ್ನವ್ರದ್ದು ನೋಡಿ, ಪವರ್ ಸ್ಟಾರ್ ಅವರು ಈಗ ಬಂದರು ಭಾಳ ದಿವಸದ ನಂತರ. ನೀವೆಲ್ಲ ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಿಲ್ಲ ನನಗೆ, ತುಂಬ ಬ್ಯುಸಿ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಇವತ್ತೊಂದು ಕರ್ನಾಟಕ ರಾಜ್ಯೋತ್ಸವದ ವಿಡಿಯೋ ಹಾಕಿದ್ದೇವೆ, ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ನಮಗೆ ಕೆಲಸ ಇಲ್ವಾ, ನೀವು ನೋಡಿ ಟ್ರೈ ಮಾಡಿ. ನೀವು ನಾನು ಹೇಳಿದಲ್ಲ, ಲಿಂಕ್ಡ್ಇನ್ನಲ್ಲಿ ಎಲ್ಲ ಹುಡುಕಿ ಕೆಲಸ ಅಬ್ರಾಡಲ್ಲಿ ಸಿಗ್ತದೆ. ಮತ್ತು ಇಲ್ಲದಿದ್ದರೆ ಒಮ್ಮೆ ವಿಸಿಟಲ್ಲಿ ದುಬೈ ಬಂದು ಹುಡುಕ್ಬೇಕು. ಹಾಗೆ ಶಾಂತಕ್ಕ ಸೂಪರ್ ಅಂತಿದ್ದಾರೆ, ಬನ್ನಿ ಸಂಪು ಜಂಪ್ ಅಂತಿದ್ದಾರೆ. ಅವರು ಜಂಪ್ ಒಂದೇ ಪೀರಿ ಜಂಪು. ಎಕ್ಸಾಮ್ಸ್ ಸ್ವಲ್ಪ ಸ್ಟಡಿ ಮಾಡ್ರಿ. ಹೌದೌದು, ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಬಂದರೆ ಅಲ್ಲ, ಎಕ್ಸಾಮ್ ಎಲ್ಲ ಆದಮೇಲೆ ಬಂದ್ರಲ್ಲ, ಥ್ಯಾಂಕ್ ಯು. ಹೇಗಿತ್ತು ಎಕ್ಸಾಮ್ ಎಲ್ಲ, ಸರಿಯಾಗಿತ್ತಾ? ಓಕೆ. ಸಂಪುಕು ಅಂತಿದ್ದಾರೆ. ಇಲ್ಲ, ಅವರಿದ್ದರೆ ಗೊತ್ತಾಗ್ತದೆ, ಮೇಲೆ ಒಂದು ಜನ ಇರ್ತಾರೆ ಜಾಸ್ತಿ. ಈಗ ಇಲ್ಲಿ ಇರುವುದು ನೀವೇ 4 ಮಂದಿ, ಕುಂದಾಪುರ, ಪವರ್ ಸ್ಟಾರ್ ಮತ್ತು ಶಾಂತಕ್ಕ. ನನ್ನ ಸಿಸ್ ಓಕೆ. ಆಟದ ನಮ್ಮ ಕುಡ್ಲ ಲೈವ್ ಉಂಡು ಶಾಂತ ಕೈರೆಗೆ ತುಯ್ಯರತ್ತೆ ನಾವೇ ಕಟಿಲ್ಲ. ನಮ್ಮ ಕುಡ್ಲ ಲೈವ್ ಉಂಡು. ಓ ದೇವರೇ, ಇಂಚಿನ ಜನ ಮಾರಬೋ. ಓಹ್, ಎಕ್ಸಾಮು ಮುಗಿದಿಲ್ಲ, ಇನ್ನೂ ಸ್ಟಾರ್ಟ್ ಆಗಲಿ. ಪ್ರೀ ಸ್ಟಡಿ ನಂದು LLB ಫೈನಲ್ ಇಯರ್. ಹೌದಾ? ಓಕೆ, ಗುಡ್ ಲಕ್ ನಿಮಗೆ. ನೀವು LLB ಫೈನಲ್ ಇಯರನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸಿ. ನಂತರ ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದ ನಂತರ ನಮ್ಮ ಲೈವಿಗೆ ಬನ್ನಿ, ನಿಮ್ಮನ್ನು ನಾನು ಸಂದರ್ಶನ ಮಾಡುತ್ತೇನೆ. ಶಾಂತಕ್ಕ ಆವಣ್ಣವನದಲ್ಲೇ ಕುಂದಾಪುರ ಹುಡುಗ ಬಿಗ್ ಬಾಸ್ ಸ್ಟಾರ್ಟ್ ಆಪುಂಡು ಬರ್ಪೆನ್ನ ಈರೊಂಜಿ ಇಂಚಿನ ಬಿಗ್ ಬಾಸ್ದ ಫ್ಯಾನ್ ಮಾರ್ರೆ. ಓ ದೇವರೇ. ಪವರ್ ಸ್ಟಾರ್ ಶರತ್ ಕುಮಾರ್ MCom PhD LLB. ಹೌದಾ? ಓಕೆ, ನಿಮ್ಮ ಹೆಸರು ನೀವು ಮೊದಲು ಹೇಳಲಿಲ್ಲ, ನಾನು ಕೇಳಿದ್ದಕ್ಕೆ ನೀವು ಹೇಳಿದರೆ ರಿಸ್ಕ್ ಅಂತ ಅಲ್ಲ. ಗುಡ್ PhD LLB. ವೆರಿ ಗುಡ್. ಪವರ್ ಸ್ಟಾರ್ ಧನ್ಯವಾದಗಳು ಅಂತಿದ್ದಾರೆ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಲಿಲ್ಲ ಪ್ಲೀಸ್ ಮಾಡಿ. ನಿಮ್ಮ ಹೆಸರನ್ನು ಡಿಲೀಟ್ ಮಾಡಿದ್ರಿ, ನಾನು ಓದಿ ಆಯ್ತಾಯ್ತಾ? ಓಕೆ, ನಮಗೆ ಏನಿಲ್ಲ, ನಾವು ಪವರ್ ಸ್ಟಾರಲ್ಲೇ ಖುಷಿಯಲ್ಲಿ ಇರ್ತೇವೆ, ತೊಂದರೆ ಇಲ್ಲ. ಪವರ್ ಸ್ಟಾರ್ ಒಳ್ಳೆ ಉಂಟು ನಿಮ್ಮ ಹೆಸರು. ಅಯ್ಯೋ, ಮಿಸ್ ಆಗಿ ಹೇಳ್ಬಿಟ್ಟೆ. ಹೌದು ನೋಡಿ, ನೀವು LLB ಕಲಿತಿದ್ದೀರಿ, ನಾನು ಇನ್ನೂ ಕಲೀಲಿಲ್ಲ. ಆದರೆ ನಿಮ್ಮ ಬಾಯಿಂದ ನಾನು ಸತ್ಯ ಹೊರಗೆ ತೆಗೆದೆ ನೋಡಿ. ನನ್ನ ನೇಮು ನೆನಪುಂಟಾ? ಹೌದು ಮಾರೆ, ನಿಮ್ಮ ನೇಮ್ ನೆನಪಿಲ್ಲದೆ ಹೇಗೆ ಮತ್ತೆ? ನನಗೆ ನಿಮ್ಮ ನೇಮ್ ನೆನಪಿಲ್ವಾ? ನಾನು ಬರೆದಿದ್ದೇನೆ, ಎಲ್ಲಿ ಬರೆದಿದ್ದೇನೆ ನೋಡ್ತೇನೆ, ನಿಲ್ಲಿ. ಅಭಿಷೇಕ್ ನಾಯರ್. ಅಭ್ಯಾಸ ಆಗಿದೆ ನೋಡಿ. ಮೀ ಪವರ್ ಅದೇ. ಓಕೆ, ಹೌದೌದು, ಅದೇ. ಓಕೆ. ಬುಕ್ ನೋಡಬೇಡಿ. ಹೌದಾ? ಬುಕ್ ನೋಡದೆ ಒಮ್ಮೊಮ್ಮೆ ನೆನಪು ಬರುವುದಿಲ್ಲ, ಯಾಕೆಂದರೆ ದಿವಸಗಳು ಬಂದರೆ ನಾವು ಆ ಹೆಸರನ್ನು ನಾವು ಹೇಳ್ತಾ ಇರ್ತೇವಲ್ಲ. ನೀವು ನೋಡಿ, ನೀವೊಂದು 20 ದಿವಸ ಮುಂಚೆ ಬಂದರೆ ನಾನು ಆ ದಿವಸ ಅಭಿಷೇಕ್ ನಾಯರ್ ಅಂತ ಹೇಳಿದೆ. ಮತ್ತು ಈಗ 20 ದಿವಸ ನಂತರ ಬಂದರೆ ಅದು ಮರೆತೋಗ್ತದೆ. ಅದು ಅಂದರೆ ನಿಮ್ಮ ಟೈಟಲೇ ನಾವು ಮನಸ್ಸಲ್ಲಿ ಇಟ್ಕೊಳ್ತೇವೆ. ಆ ಕುಂದಾಪುರ ಹುಡುಗ ಯಾರು ನನಗೆ ಗೊತ್ತುಂಟು. ಕುಂದಾಪುರ ಹುಡುಗರ ಹತ್ರ 3-4 ID ಉಂಟು. ಅವರಿಗೆ ಒಂದು ಗರ್ಲ್ ಫ್ರೆಂಡ್ ಉಂಟು, ಮತ್ತು ಅವರಿಗೆ ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತುಂಟು. ಹಾಗೆ ಗೊತ್ತಾಯ್ತಾ? ನಾವು ಹಾಗೆ ನೆನಪು ಇಡುವುದು. ಮತ್ತು ನಿಮ್ಮೊಟ್ಟಿಗೆ ನಿಮ್ಮ ಅಮ್ಮ ಇರ್ತಾರೆ, ಅವರು ಒಮ್ಮೆ ಲೈವ್ ನೋಡಿದ್ರು, ಅದೆಲ್ಲ ನೆನಪುಂಟು ನನಗೆ. ಯಾವುದೋ ಒಂದು ಹಾಡು ಕೇಳಿದ್ರಿ, ಅಯ್ಯೋ ದೇವರೇ ಅವನದಲ್ಲೇ.
ನನಗೆ ಈಗದ್ದಲ್ಲ, ನನಗೆ ನಾನು ಸಣ್ಣ ಇರುವಾಗದೆಲ್ಲ ನೆನಪುಂಟು ನನಗೆ ಹಾಗೆ. ಕೌನ್ ಬನೇಗ ದಾನ್ಪತಿ ಅದು ಈಗ ಮಾಡಲಿಲ್ಲ ಮಾರೆ, ಜಾಸ್ತಿ ಜನ ಇಲ್ಲಲ್ಲ, ಜನ ಜಾಸ್ತಿ ಬರಲ್ಲ, ಅದು ಮಜಾ ಆಗೋದಿಲ್ಲ. ಒಬ್ಬರಿಬ್ಬರಿದ್ರೆ ಅದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಮಸ್ತ್ ಜನ ಬಂದರೆ ತುಂಬ, ಒಂದು 5-10 ಮಂದಿ ಆದರೂ ಇರಬೇಕು, ಆಗ ನಾವು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ತುಂಬ ದಿವಸ ಆಯಿತು ಮಾಡಲಿಲ್ಲ, ಇನ್ನೊಂದು ಸಲ ನೋಡುವ. ಈಗ ನಡೀತಿಲ್ಲ ಅದು. ಅದು ಒಮ್ಮೆ ಏನಾಗಬೇಕು ಗೊತ್ತಾ, ನಾವು ಮಾಡಿ ಮಾಡಿ ಪ್ರಶ್ನೆಗಳೆಲ್ಲ ಮರೆಯಬೇಕು, ಮತ್ತೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡೋದು. ಹಾಗೆ ಇನ್ನು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡುವ, ನಿಮ್ಮ ಎಕ್ಸಾಮ್ ಎಲ್ಲ ಆಗಲಿ. ಅಂದ್ಕೊಂಡೆ ಮಾಡಿರಲ್ಲ ಅಂತ. ಹೌದೌದು, ನೀವೆಲ್ಲ ಬರಬೇಕು. ಅಂದರೆ ಪಟ ಉತ್ತರ ಕೊಡುವವರು ಯಾರು ಇಲ್ಲಲ್ಲ, ಈಗ ತುಂಬ ಜನ ಕಮ್ಮಿ ಬರ್ತಾ ಇರ್ತಾರೆ. ಹಾಗೆ ಏನದು ಎಂಕ ಗೊತ್ತು ಜೀವನದಲ್ಲಿ. ಅದು ಕೋಸ್ಟಾ ಸ್ಪೈಸ್ ಬರ್ತೀರಿ. ಹಾಯ್ ಕೋಸ್ಟಾ ಸ್ಪೈಸ್. ಕೋಸ್ಟಾ ಸ್ಪೈಸ್ ನೀವು ರಿನ್ಯೂ ಮಾಡಿದ್ದೀರಾ ನಿಮ್ಮ ಇದನ್ನು, ಮೆಂಬರ್ಶಿಪ್ ರಿನ್ಯೂ ಮಾಡಿದ್ದೀರಾ? ಗೊತ್ತುಂಟಾ ನಿಮಗೆ ರಿನ್ಯೂ ಮಾಡಿದ್ದೀರಾ ಅಂತ? ಊಟ ಆಯಿತಾ ನವೀನ್ ಅವರೇ ಅಂತ ಕೇಳ್ತಿದ್ದಾರೆ. ನಮ್ಮದು ಊಟ ಆಗಿಲ್ಲ, ಇನ್ನೂ ಮಾಡಬೇಕು. ನನಗೆ ಸಾಂಬಾರು ಮಾಡಿಟ್ಟಿದ್ದೇನೆ, ರೈಸ್ ಮತ್ತು ಸಾಂಬಾರು ಉಂಟು. ಮಧ್ಯಾಹ್ನ ಮೀನು ಫ್ರೈ ಇತ್ತು, ಈಗ ಸಾಂಬಾರು ಉಂಟು. ನಿಮ್ದಾಯ್ತಾ ಊಟ? ಏನು ಸ್ಪೆಷಲ್ ನಿಮಗೆ? ತಂತ್ರ ಮಂತ್ರ ತೆರೆಯದಮ್ಮ, ಪೂಜೆ ನಿಯಮ ಗೊತ್ತು ಜಮ್ಮ, ಇರೆನ ನೆನಪು ಮುಂಜೆ ಗೊತ್ತು ವಿಶ್ವರೂಪಿಣಿ. ಎನ್ನ ಸೊತ್ತು ಬಾಕಿ ಪೂರ ಎನ್ನ ಸೊತ್ತು. ಶಾಂತಕ್ಕ ಸಂಪು ಹೈಡಲ್ಲಿದ್ದಾರೆ. ಹೌದು, ಈಗ ಸಂಪು ಹೈಡಲ್ಲಿ ಇರ್ಬೋದು, ನೋಡೋಣ. ಇದ್ರೆ ಓಕೆ, ಇಲ್ಲದ್ರೆ ಬೇಡ, ತೊಂದರೆ ಇಲ್ಲ. ಹರ್ಷ, ನಾನು ವೆಜಿಟೇರಿಯನ್ ಅಂತ ಹೇಳ್ಕೊಳ್ಳಲ್ಲ, ನಾನ್ ವೆಜಿಟೇರಿಯನ್. ಹೌದಾ, ನೀವು ವೆಜಿಟೇರಿಯನ್ ಅಲ್ವಾ, ನಾನ್ ವೆಜಿಟೇರಿಯನಾ? ಓ, ಶೀಲಾವತಿ ಬಂದರು. ಹಾಯ್ ಶೀಲಾವತಿ. ಇದು ಯಾರು, ಶೀಲಾವತಿ ಅಕ್ಕವಾ ಆಶಿಯಾ? ನನಗೆ ಮೊದಲು ಅದೇ ಹೇಳಿ, ಯಾಕಂದರೆ ಅದೇ ರೀತಿಯಲ್ಲಿ ನಾವು ಮಾತಾಡ್ತೇವೆ. ಮಕ್ಕಳ ಹತ್ರ ಬೇರೆ ರೀತಿ ಮಾತಾಡ್ತೇವೆ, ದೊಡ್ಡವರ ಹತ್ರ ಬೇರೆ ರೀತಿ ಮಾತಾಡ್ತೇವೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ? ನನಗೆ ನನ್ನ ಚಾನೆಲ್ ಮೋನೋ ಆಗಿದೆ. ಯಾರಿಗಾದರೂ ಸೂಪರ್ ಚಾಟ್ ಕಳಿಸಲಿಕ್ಕೆ ಮನಸ್ಸಿದ್ರೆ ಕಳಿಸಬಹುದು, ನಮಗೇನು ಬೇಜಾರಿಲ್ಲ. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಆಶಾ ಅಂತಿದ್ದಾರೆ. ಓಕೆ ಓಕೆ, ಆಶಾ. ಓಕೆ, ನನ್ನ ತರಲಿ ರೀಚಾರ್ಜ್ ಇಲ್ಲ, ಅಪ್ಪನ ಮೊಬೈಲಿಂದ ಹಾಕ್ಸ್ಕೊಂಡಿದ್ದು. ಹೌದಾ? ಓಕೆ ಓಕೆ ಓಕೆ. ಓನ್ಲಿ ಚಿಕನ್ ಅಷ್ಟೇ, ನೋ ಅದರ್ ಮೀಟ್ ಅಂತಿದ್ದಾರೆ. ಹೌದಾ? ಓಕೆ ಓಕೆ ಓಕೆ. ನಾವೆಲ್ಲ ತಿಂತೇವೆ, ಮೀನು ತಿಂತೇವೆ, ಚಿಕನ್ ತಿಂತೇವೆ, ಮಟನ್ ತಿಂತೇವೆ, ಮತ್ತು ಗೋಟ್ ತಿಂತೇವೆ, ಮತ್ತು ಕೆಮಲ್ ಸಹ ತಿಂದಿದ್ದೇವೆ ಸ್ವಲ್ಪ, ಮತ್ತು ಅಷ್ಟೇ. ಚಿತ್ತಾರ ಮಾಡಿ ಹೋಗೋನೆ. ಚಿತ್ತಾರ ಮಾಡಿ ಹೋಗೇನೆ. ಬೆಳ್ಳಿ ಅಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರವ ಮಾಡುವ ಬರ. ಶೀಲಾವತಿ, ನನ್ನ ಮೊಬೈಲ್ನಲ್ಲಿ ರೀಚಾರ್ಜ್ ಇಲ್ಲ ಅಂತಿದ್ದಾರೆ. ಹೌದಾ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ರೀಚಾರ್ಜ್ ಮಾಡಿಸ್ಕೊಳ್ಳಿ.
ಹಾಗೆಯೇ ಪೌರುಷ ರಾಮಚಾರಿ ಆಡುವ ಲಾಲಿ ಹಾಡ ಕೇಳವ. ರಾಮಚಾರಿ ಆಡುವ ಲಾಲಿ ಹಾಡ ಕೇಳವ. ಅರ್ಧ ಬೇಕಾ ಫುಲ್ ಬೇಕಾ? ಕೆಲವರಿಗೆ ಫುಲ್ ಹೇಳಿದರೆ ಬೋರ್ ಆಗ್ತದೆ, ಅವ್ರು ಬೇಡ ಅಂತಾರೆ ನೋಡಿ. ಇವರಿಗೆ ಈ ಆಶೆ ಇದ್ದಲ್ಲ, ಇವಳಿಗೆ ಪದ್ಯ ಇಷ್ಟ ಇಲ್ಲ. ಅವಳೆಲ್ಲ ಕವನ ಎಲ್ಲ ಹೇಳ್ತಾಳೆ. ಲೈವಲ್ಲಿ ನಾವು ಎಲ್ಲರನ್ನು ನೋಡಬೇಕಾಗ್ತದೆ ಆಶೆ ಅವರೇ. ಯಾಕೆಂದರೆ ಕೆಲವರಿಗೆ ಇಷ್ಟ ಇದ್ದದನ್ನು ನಾವು ಮಾಡಬೇಕು, ಕೆಲವರಿಗೆ ಇಷ್ಟ ಇಲ್ಲದನ್ನು ನಾವು ಮಾಡೋದಿಲ್ಲ. ಹಾಗೆ ಬೊರ್ಚಿ ಕೋಪ ಮಾಡೋದಿಲ್ಲ, ಅಲ್ಲ ಬೊರ್ಚಿಗೆ ಅಲ್ಲ ಕೋಪಗೆ. ನಿಮ್ಮ ಹಿಂದೆ ಇಮೇಜ್ ಇದೆಯಲ್ಲ, ಅದು ಯಾವ ಕಂಟ್ರಿದ್ದು, ಅದು ಯಾವ ಕಂಟ್ರಿ ಅಂತ ಗೊತ್ತಿಲ್ಲ. ಅದು ನನಗೆ ಅಲ್ಲಿ ಒಂದು ಅಂಗಡಿಯಲ್ಲಿ ಸಿಕ್ಕಿತ್ತು, ಅದನ್ನು ತಂದಿದ್ದು. ಅದು ನನಗೆ ಆಗ್ತದೆ ಮಾಲ್ಡೀವ್ಸ್ ಮೋಸ್ಟ್ಲಿ ಮಾಲ್ಡೀವ್ಸಲ್ಲಿ ವಾಟರ್ ವಿಲಾಸ್ ಇರ್ತದೆ, ಅದೇ ಆಗಿರ್ಬೋದು ಅಂತ ಆಗ್ತದೆ. ಅದರಲ್ಲಿ ಏನು ಬರೆದಿಲ್ಲ. ಚೆಂದ ಉಂಟಾ? ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ. ಬೆಳಕು ನೀನೇ ಭೂಮಿಗೆ, ಉಸಿರು ಎತ್ತ ತಾಯಿಗೆ. ನಗುವೆ ನಿನ್ನ ಭಾಷೆಯು, ಅಲುವೆ ನಿನ್ನ ಆಜ್ಞೆಯು. ದಂತದ ಬೊಂಬೆಯೇ ರಾಮಚಾರಿ ಆಡುವ ಲಾಲಿ ಆಡ ಕೇಳವ. ನೀಲಿ ಬಾನನೂರಿಗೆ ಬೆಳ್ಳಿ ದೀಪ ನೀನವ. ಓದುವುದು ಬರೆಯಲಿಲ್ಲ ಆ ಶಿವ ನನಗೆ, ಆಡುವುದ ಮರೆಸಲಿಲ್ಲ ಬೇಡಲು ಕೊನೆಗೆ. ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು ಬದಲಿಗೆ ನಾ ಕೇಳೆನು ಏನು. ಮನೆಯೇ ನನ್ನ ಶಾಲೆಯು, ಪದವೇ ನನ್ನ ಪಾಠವು. ಗುರುವೆ ನನ್ನ ಅಮ್ಮನು, ನನಗೆ ನಾನೇ ಗುಮ್ಮನು. ಊರಿನ ಗಿಣಿಯು ನಾ, ರಾಮಚಾರಿ ಆಡುವ ಲಾಲಿ ಹಾಡ ಕೇಳವ. ನೀಲಿ ಬಾನನೂರಿಗೆ ಬೆಳ್ಳಿ ದೀಪ ನೀನವ. ಥ್ಯಾಂಕ್ ಯು ಶಾಂತಕ್ಕ, ಸೂಪರ್ ಮಾಡೋದಿಲ್ಲ. ಪವರ್ ಸ್ಟಾರ್ ಅವಳಾಗೆ ಬಂದಲು ಅವಳಾಗೆ ಓದಲು, ಬಂದು ಹೋಗುವ ನಡುವೆ ನನ್ನ ಕಿವಿಯೇ ಮಾಡಿಬಿಟ್ಟಲು ಕವಿತೆ. ಹೌದಾ, ವಾವ್. ಯಾನು ಕೋಪ ಇರಡ ಮಾಡೋದಿಲ್ಲ ಶೀಲಾವತಿ. ಸಾರಿ, ಕೋಪ ಅನ್ಪಚ್ಚಿ. ಯಾರು ನಮ್ಮ ಲೈವಲ್ಲಿ ಬಂದು ಕೋಪ ಮಾಡಬಾರ್ದು. ಯಾಕೆಂದರೆ ನಾವು ತುಂಬ ಭಂಗದಲ್ಲಿ ಲೈವ್ ಮಾಡೋದು. ನಾವು ತುಂಬ ಭಂಗದಲ್ಲಿ ಕಷ್ಟಪಟ್ಟು ನಿದ್ದೆ ಕಜ್ಜೇರಿಯಲ್ಲಿ ಲೈವ್ ಮಾಡೋದು. ಸೊ ನೀವು ಕೋಪ ಮಾಡಿದರೆ ನಮಗೆ ಬೇಜಾರಾಗ್ತದೆ. ಸೂಪರ್ ಸೂಪರ್ ಅಂತಿದೆ ನಾರಾಯಣ್ ಬಾಬಾ ಶಾ, ಥ್ಯಾಂಕ್ ಯು ಸೋ ಮಚ್. ಕವನ ಎಲ್ಲ ನಮ್ಮ ಆಶೆಯವರು ಬರೀತಾರೆ, ಅವರು ಕವನ ಬರೆಯೋದ್ರಲ್ಲಿ ಹುಷಾರಿದ್ದಾರೆ. ಶೀಲಾವತಿ ತೆಲ್ತೊಂದುಲ್ಲೇರು ಸಾಂಗ್ ದಾಯ ಇಷ್ಟ ಅಜ್ಜಿ ನಿಖಳಿಗೆ. ಶೀಲಾವತಿಗೆ ಸಾರಿ ಆಶಿಗೆ ಸಾಂಗ್ ದಾಯ ಇಷ್ಟ ಅಜ್ಜಿ. ಚಂದ್ರಾವತಿ ಅಕ್ಕ ಬರ್ತೀರಾ? ಹಾಯ್ ಚಂದ್ರಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನೇಕ್. ವಿಡಿಯೋ ತುದು ಕಾಮೆಂಟ್ ಮಾಡ್ತಾರೆ, ಥ್ಯಾಂಕ್ ಯು ಇರೇಗ ಇರ್ನ ಸಪೋರ್ಟಿಗೂ. ಪವರ್ ಸ್ಟಾರ್ ಕೋಪ ತಾಪ ಎಂತಕ್ಕೆ, ನಗುವೇ ಒಂದು ಸಾಕು ಎನಗೆ. ಹೌದೌದು, ನಗು ನಗುತ್ತಾ ನಲಿ ನಲಿ. ನಾನು ಕೂಡ ಕವಿತೆ ಬರೆಯುತ್ತೇನೆ. ಹೌದಾ, ಹಾಕಿ ಹಾಕಿ, ನಾನು ಓದ್ತೇನೆ ಕವಿತೆಯನ್ನು. ಒಂದು ಬೇರೆ ಸ್ಟೈಲಲ್ಲಿ ಓದ್ತೇನೆ, ನೀವು ಹಾಕಿ ಕಾಪಿ ಪೇಸ್ಟ್ ಮಾಡಿ. ಸೀತಾರಾಮಣ್ಣ ಬರ್ತೀರಿ? ಹಾಯ್ ಸೀತಾರಾಮಣ್ಣ, ಲೈಕ್ ಡನ್ ಪಣೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸೀತಾರಾಮಣ್ಣ, ವೆಲ್ಕಮ್ ಟು ಲೈವ್. ಎಂಚ ಬಳ್ಳಾರು ಒನ ಸಾಂಡೆ ದಾದೆ ಗಜಿ ಪೂ ಬೊಕ್ಕ ಒಂಜಿ ಲೈವ್ ಗೊಂಜಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ಪ್ಲೆ. ಅಂಚೆನೆ ಇನ್ನಿತ್ತ ಒಂಜಿ ವಿಡಿಯೋ ಬಾರ್ದೆ ನಾನು ಕರ್ನಾಟಕ ರಾಜ್ಯೋತ್ಸವದ, ಅವೆಲ್ಲ ತುದು ಸಪೋರ್ಟ್ ಮಾಡ್ಪ್ಲೆ. ಪವರ್ ಸ್ಟಾರ್ ಅವರೇ, ನಾವೊಂದು ಇವತ್ತು ವಿಡಿಯೋ ಹಾಕಿದ್ದೇವೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಆಯಿತಾ.
ಮತ್ತು ನಮ್ಮ ಇನ್ನೊಂದು ಚಾನಲಲ್ಲಿ ಲೈವ್ ಬರುವಾಗ ನೀವು ಬನ್ನಿ, ಸ್ವಲ್ಪ ಸಪೋರ್ಟ್ ಮಾಡಿ ಅದಕ್ಕೆ ಸಹ. ಚಂದ್ರವತಿ ಎಂಚ ಉಳ್ಳರು ಯಾನು ಸೌಖ್ಯ ಬನ್ನೋದಿಲ್ಲರು ಯಾನು ಹುಷಾರುಳ್ಳ ಈರೆಂಚ ಉಳ್ಳರು ಹಾಡಿ ಈಗ ಬೆಳಿಗ್ಗೆ ತನಕ ಅಂತಿದ್ದಾರೆ ಜಯಪ್ರಕಾಶನ್. ಬೆಳಿಗ್ಗೆ ತನಕ ಆಡಿದೆ ಇಲ್ಲಿ ಆಶಯ ಬೀಳುತ್ತಲ್ಲ. ಅವಳೊಂಥರ ಹಾಗೆ ಯಾರಿಗೂ ಅರ್ಥವಾಗದ ಪುಸ್ತಕ, ಅವಳೊಂಥರ ಯಾರಿಗೂ ಅರ್ಥವಾಗದ ಪುಸ್ತಕ. ಆ ಅರ್ಥವಾಗದ ಪುಸ್ತಕದ ಅಂತರಾಳ ಪ್ರವೇಶಿಸಿದ ನಾನೇ ಮೊದಲಿಗ. ಆ ಅರ್ಥವಾಗದ ಪುಸ್ತಕದ ಅಂತರಾಳ ಪ್ರವೇಶಿಸಿದ ನಾನೇ ಮೊದಲಿಗ. ವಾವ ವಾವ ವಾವ, ಎಲ್ಲರೂ ವಾವ ಅಂತ ಹೇಳಿ ಆಯ್ತಾ. ಮನಶ್ರೀ ಬಂದರು, ಕರ್ನಾಟಕ ಸಂಘ ದುಬೈ ಸೂಪರ್ ಅಂದರು. ಓ ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿದ್ರಾ? ಧನ್ಯವಾದಗಳು. ಕಾಮೆಂಟ್ ಹಾಕಿದ್ರಾ? ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರಿಗೂ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾರೆಲ್ಲ ಲೈವಲ್ಲಿದ್ದೀರಿ? ಅಲ್ಲಿ ತುಂಬ ಮತ್ತು ಪ್ರೋಗ್ರಾಮ್ ಇತ್ತು, ನಾವು ಮತ್ತೆ ಬಂದಿದ್ದೇವೆ. ಅಂದು ಮತ್ತೆ ಅಂದರೆ ಭಾಷಣ ಎಲ್ಲ ಇತ್ತು ಅಷ್ಟೇ. ಓಕೆ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮನಶ್ರೀ ಅವರೇ, ಧನ್ಯವಾದಗಳು ನಿಮಗೆ. ಪ್ರಭು ವಿಠಲ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಆಕಾಶ ಭೂಮಿಗಳನಂತ ಪಾದ ಕಾಲಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನದಿ ಕಲ್ಲಾದ ಸುರಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವನಂಬಿದೆನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಕನ್ನಡ ರಾಜ್ಯೋತ್ಸವದ ವಿಡಿಯೋ ಭಾರಿ ಪೊರ್ಲು ಆತು ನನ್ನ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಂದ್ರಾವತಿ ಅಕ್ಕ ನಿಖಿಲ್ಪುರ ಸಪೋರ್ಟ್ ಉಪ್ಪಡು, ಥ್ಯಾಂಕ್ ಯು ಸೋ ಮಚ್. ಪವರ್ಸ್ ಅವರು ಪ್ರೀತಿಯ ಛಂದಸ್ಸಿನಲ್ಲಿ ಲಘು ಗುರು ಆಗುವಂತೆ ಮಾಡಿದ. ಯಾಕೆ ಹೀಗಾಯ್ತು ನಾನು ಕಾನೇನು, ಪ್ರೀತಿ ಮನದಲ್ಲಿ ಅದೇನು ಮೂಡಿತೋ, ಉಲ್ಲಾಸದಲ್ಲಿ ಅದೇನಿದೆಯೋ ಸಿಹಿ ಅಂಚಿನಲ್ಲಿ. ಪ್ರೀತಿ ಬಾನಲಿ ತೇಲಿ ಓದೆನು ನಾನು ಈ ದಿನ. ಪ್ರೀತಿಯ ವ್ಯಾಕರಣದಲ್ಲಿ ಲಘು ಗುರುವನ್ನು ಹಾಕಲು ಪರದಾಡುವಂತೆ ಮಾಡಿದ ಅವಳೊಂದು ಹಳೆಗನ್ನಡ ಸಾಹಿತ್ಯದಂತೆ. ವಾವ ವಾವ. ಪ್ರೀತಿಯ ವ್ಯಾಕರಣದಲ್ಲಿ ಲಘು ಗುರುವನ್ನು ಹಾಕಲು ಪರದಾಡುವಂತೆ ಮಾಡಿದ ಅವಳೊಂದು ಹಳೆಗನ್ನಡ ಸಾಹಿತ್ಯದಂತೆ. ವಾವ ವಾವ ವಾವ. ಓಹೋ ನಾಟ್ಯವಾಡಿ ತಾನೇ ಎಂದಿದೆ. ಓ ಚೆಲುವೆನ್ನ ನನ್ನೆಂದಿದೆ.
ನನ್ನ ದೇಹವನ್ನು ಊಳುವಾಗ ನನ್ನ ಹೃದಯವನ್ನು ಎತ್ತಿ ಇಡಿ. ನನ್ನ ದೇಹವನ್ನು ಊಳುವಾಗ ನನ್ನ ಹೃದಯವನ್ನು ಎತ್ತಿ ಇಡಿ, ಯಾಕೆಂದರೆ ನನ್ನ ಒಳಗೆ ಕತ್ತಳೆ ಎಂದರೆ ಭಯ. ವಾ 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 ವಾ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ರೆ ಯಾರಿಲ್ವ ಮರ? ಇಬ್ಬರೇ ಇರುವುದಾ? ನಾನು ಊಟ ಮಾಡಲಾ ಅಂತ ಹಾಗಾದರೆ? ಇನಿ ನಮ್ಮ ಕಟೀಲ್ ಅಪ್ಪೆನ ಬಜ್ಪೇರ್ದು ಕಟೀಲ್ ಹಿಡ್ದು ಪಾದಯಾತ್ರೆ ಇತ್ತಂಡು ಅನ್ನ ಅವು ಕೋಡತ್ತೆ ಇನಿ ಆಟ ಶುರುವಾತಂಡು ಇತ್ತೆ ಯಾನ್ ತೂಂದಿಲ್ಲ ಲೈವ್ಡ್ ಕೋಡೆ ಬಜ್ಪೇರ್ದು ಒಂದು ಇತ್ತಂಡು ಪಾದಯಾತ್ರೆ. ಸದ್ಯಕ್ಕೆ ಸಾಕು ಮಾರೆ ಅವನೊಂದು ಪವರ್ ಸ್ಟಾರ್. ನಿನಗಾಗಿ ಕಾಯುತ್ತಿದ್ದೆ ಅಂದು, ನೀ ಬರಲಿಲ್ಲ ಎಂದು, ನೀ ಬಂದಿದ್ದೀಯ ಇಂದು, ನಿನಗೇನು ಗೊತ್ತು ನೀ ನಿಂತಿರುವುದು ನನ್ನ ಸಮಾಧಿ ಮೇಲೆಂದು. ವಾ 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 ವಾ. ಎಲ್ಲ ಸಾಯುವುದೇ ಅಂದರೆ ಪ್ರೀತಿ ಮಾಡಿದರೆ ಎಲ್ಲ ಸಾಯುವುದೇ ಅಂತ ಲೆಕ್ಕಣ. ನಿಮ್ಮ ಎಲ್ಲ ಸಾಹಿತ್ಯದಲ್ಲಿ ಸಾಯುವುದೇ ಇದೆಯಾ? ಸದ್ಯಕ್ಕೆ ಸಾಕು. ಹೌದೌದು, ಸದ್ಯಕ್ಕೆ ಸಾಕು. ಇತ್ತೆ ಲೈವ್ ಆವೊಂದುಂಡು ನಮ್ಮ ಕೂಡ ಲೈವ್ ಉಂಡು ಇತ್ತೆ ಕಟ್ಟೆಸ ಬತ್ತನು. ಪಾರಿಜಾತವೇ ನೀನು ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಭೂಮಿ ನಮ್ಮ ಪ್ರೇಮಾಲಯ ದೇವಾಲಯ ಪ್ರೇಮಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಒಲವಿನ ದಾರಿಯಲ್ಲಿ ಸತ್ತ ಆತ್ಮಗಳ ಅರ್ಧ ನಾದವೇ ಜಾಸ್ತಿ, ಕೇಳೋದಂದರೆ ಪ್ರೀತಿಯಲ್ಲಿ ಸೋತಿರೋದು ಅಂತ. ಒಲವಿನ ದಾರಿಯಲ್ಲಿ ಸತ್ತ ಆತ್ಮಗಳ ಅರ್ಥನಾದವೇ ಜಾಸ್ತಿ, ಕೇಳೋದಂದರೆ ಪ್ರೀತಿಯಲ್ಲಿ ಸೋತಿರೋದಂತ. ಹೌದಾ? ವಾ 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 ವಾ. ವೀರಧೀರರಾಳಿದ ನಾಡು, ವೀರಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ನೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ. ಅಂದೆಯ ವಂಚನೆ ಗೊತ್ತುಜಿ ಹೊರವರ ಕೆಲವರು ಪಾತಿರ್ವೇರು, ಕೆಲವರು ಖಾಲಿ ತೂದು ಬೋಪೇರು ಅಂಚ ದಾರಿ ತಪ್ಪಿ ಬಂದದ್ದು ಬಣ್ಪೇರೆ ತವಿ, ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಅದು ಕವಿತೆ ಅಲ್ಲ, ಮಾತು ಜಾಸ್ತಿ ಕೇಳೋದು ಅನ್ನೋವರೆಗೆ ಓದಿ ಅಲ್ಲಿ ಫುಲ್ ಸ್ಟಾಪ್ ಕೊಡ್ಬೇಡಿ, ಆಮೇಲೆ ನೆಕ್ಸ್ಟ್ ಪದ ಓದಿ. ಫುಲ್ ಸ್ಟಾಪ್ ಕೊಡಿ, ಆಮೇಲೆ ನೆಕ್ಸ್ಟ್ ಪದ ಓದಿ. ಹೌದಾ? ಒಲವಿನ ದಾರಿಯಲ್ಲಿ ಸತ್ಯ ಆತ್ಮಗಳ ಅರ್ಥನಾದವೇ ಜಾಸ್ತಿ ಕೇಳೋದು ಅಂದರೆ ಪ್ರೀತಿಯಲ್ಲಿ ಸೋತಿರೋದಂತ. ಮಾತು ಜಾಸ್ತಿ ಕೇಳೋದು ಅನ್ನೋವರೆಗೆ ಓದಿ, ಅಲ್ಲಿ ಫುಲ್ ಸ್ಟಾಪ್ ಕೊಡಿ. ಓಕೆ. ಒಲವಿನ ದಾರಿಯಲ್ಲಿ ಸತ್ಯ ಆತ್ಮಗಳ ಅರ್ಥನಾದವೇ ಜಾಸ್ತಿ ಕೇಳೋದಂದರೆ ಪ್ರೀತಿಯಲ್ಲಿ ಸೋತಿರೋದು ಅಂತ. ಏನೋ ನೀವು ಬರೆದ್ರಲ್ಲಿ ಮಿಸ್ಟೇಕ್ ಆಯ್ತಾ ಅಂತ. ಬನ್ನಿ ಜನರೇ, ಯಾರೆಲ್ಲ ಲೈವಿಗೆ ಇದ್ದೀರಾ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಿ. ಎಲ್ಲಿದ್ದೀರಾ ಎಲ್ಲರೂ? ಕೋಶ ಸ್ಪೈಸ್ ಸೂಪರ್ ಬಂದ್ರೆ ಕೋಶ ಸ್ಪೈಸ್ ಒಂಜಿ ಬತ್ತಿನಕಲ್ ಒಂಚೂರು ಪಾತಿಲ್ಲ ಯಾರು ಒಣಸನ್ ಪಡ ಹೊಸದಾಗಲಿ ಬತ್ತಿಡ ವೆಲ್ಕಮ್ ಅನ್ಪೋರ.
ತುಳುನಾಡುದ ಪ್ರೀತಿಯಲ್ಲಿ ಸೋತಿರುವ ಮನಸ್ಸುಗಳೇ ಒಲವಿನ ಹಾದಿಯಲ್ಲಿ ಸತ್ತಿರೋದು ಅಂದೆ. ಹೌದಾ, ಸತ್ತಿರೋರನ್ನ ಪ್ರೀತಿಯಲ್ಲಿ ಸೋತಿರುವ ಮನಸ್ಸುಗಳೇ ಒಲವಿನ ಹಾದಿಯಲ್ಲಿ ಸತ್ತಿರೋದು. ಹೌದೌದು. ಪ್ರೀತಿ ಮಾಡಬರದು, ಮಾಡಿದರೆ ಜಗಕ್ಕೆ ಎದರಬರದು, ಲೋಕವೇ ಹೇಳಿದ ಮತಿದು, ವೇದದ ಸಾರವೇ ಕೇಳಿದು, ನಾಲಿನ ಚಿಂತೆಯಲ್ಲಿ ಬಾಳಬಾರದು, ಪ್ರೀತಿಯ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಘೋರಿ ಕಟ್ಟಬಾರದು. ನಾನನ ನನಾನನ. ಹೌದು ಸರ್, ಅಲ್ವಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಾತಿಗೆ ಎದರಬಾರದು ಅಂತ ಬದಲಾಯಿಸಿದೆ ಪ್ರಪಂಚ ಈಗ. ಅದು ಹೌದು. ಇನ್ನು ಜಾತಿ ನೋಡ್ಲಿಕ್ಕಿಲ್ಲ, ಎಲ್ಲರೂ ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರಲ್ಲ. ನಿಮಗೆ ಕೇಸ್ ಬರ್ಬೋದು ಇನ್ನು ಲಾಯರ್ ಆದಮೇಲೆ. ಆಲ್ರೆಡಿ ಲಾಯರ್ ಮಾರ್ರೆ. ಹೌದು ಹೌದು ಹೌದು. ಹಾಂ, ನೀವು ಆಲ್ರೆಡಿ ಲಾಯರ್ ಆಗಿದ್ರಿ. ಈಗ ಮತ್ತೆ ಎಕ್ಸಾಮ್ ಅಂತ ಹೇಳಿದ್ರಿ ನೀವು. ಅದು ಸರ್ಟಿಫಿಕೇಟ್ ಸಿಕ್ಕಿ ಆಗಿದೆ. ಈಗ PhD ಮಾಡ್ತಿದ್ದೀರಾ ನೀವು? ನಾನೇ 4 ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿರುವೆ. ಹೌದಾ? ಬೇರೆ ಬೇರೆ ಜಾತಿ ಅವ್ರದಾ? ಅದೇ ಅದೇ ನೀವು ಹೇಳಿದ ಅಂತಲ್ಲ. ಯಶನ್ನೇ ಮನಸ್ಸು ಆಂಡಿ ಪಣದಲ್ಲಿ ಇಜ್ಜಿ ಮನಸ್ಸು ಬಂದ್ಬಿಟ್ಟಿತ್ತೆ. ನಂಜಿ 2 ನಿಮಿಷ ಮನಸ್ಸು ಬಂದು ಬರ್ಪೆ ಅಂದು ಪಿದಾಡ್ನು ಅಂಡ ಪಾತೆರಂದು ನಂಗೆ ಡೈರೆಕ್ಟ್ ಫೋನ್ ನಿಕ್ಲೆ ಬೇಜಾರು ಹಾಪಣತ್ ಅಂಚ ನಿಕ್ಲು ಪಾತೆರಂದು ಪಾರೆ 100 ಉಂಡದು ಬರೋಡ ಪಟಕ್ಕ ಅಂದು. ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಅಡ್ವೊಕೇಟ್. ಹೌದಾ? ಓಕೆ 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 ಓಕೆ. ನೀವೊಂದು 4 ನಿಮಿಷ ಮಾತಾಡ್ತೀರಿ, ನಾನು 3 ನಿಮಿಷದಲ್ಲಿ ಊಟ ಮಾಡಿ ಬರ್ತೇನೆ, ಆಯಿತಾ? ಆಗ್ಬೋದಾ? ಹೋಗಬೇಡಿ. ಯಾರಾದರೂ ಬಂದರೆ ಅವರನ್ನು ನೀವು ಇದು ಮಾಡಿ, ವೆಲ್ಕಮ್ ಮಾಡಿ. ಶಾಂತಕ್ಕ ಇದ್ದಾರೆ. ಓಕೆ ಶಾಂತಕ್ಕ, ವೆಲ್ಕಮ್ ಅನ್ಬಿಡವೆ ಎಲ್ಲ ಬತ್ತೆಡ್ಡ.
ಬಂದೆ 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 ಸುನೀತಕ್ಕ ಬಂದರು. ಹಾಯ್ ಸುನೀತಕ್ಕ. ಶಾಂತಕ್ಕ ಗುಡ್ ಬಣ್ಣದಲ್ಲಿ ಓಡಿಗೆ ಪೋಯರ್ ಮಾರ್ಕೆಟ್ಗ ಬಣ್ಣದಲ್ಲಿ ಸಂಪತ್ತನ್ನೇ ಓಕೆ ಅನ್ನು ಅಲ್ಪ ಒಂದು ಇರ್ನ ವನ ಸಾಂಡಿ ಅಶ್ಶಿ ಬಣ್ಣದಲ್ಲಿ ಹತ್ತು ಸುನೀತಕ್ಕ ಮಸ್ತ್ ಜನ ಬರ್ತೀರ ಓ ದೇವರೇ ಅಶ್ಶಿ ಇತ್ತು ಬೇಗ ವನಸ್ಸಕ್ಕೆ ಏನಂದಿಲ್ಲ ಯಾನು ಇದು ಬೇಗ ವನಸ್ ಬಂಡ 7 ಗಂಟೆ ಕರೀಂಡಿ ಅಂಚಾದು ಶಾಂತಕ್ಕ ಓಕೆ ಅನ್ನ ಓಕೆ ಇರು ಬೇಗ ವನಸ್ ಬಂತದ್ದು ಮಲ್ಪುವರಿ ಏಪಲ ಒಣೊಂದಿಲ್ಲ ಯಾನು ಏಪಲ ಬೇಗ ವನಸ್ಕೊಂಡು ಬಂದೆ. ಹಾಯ್ ಶಾಂತಕ್ಕ ಮನೊಂದಿಲ್ಲ ಇನ್ನೀ ಲೈವ್ಗೆ ಬೇಗ ಸ್ಟಾರ್ಟ್ ಮಾಡ್ತಾರೆ ಎಂಚ ಅಂದಂದು ಯಾನು 6 ಗಂಟೆ ಬಂತೈತೆ ಶಾಂತಕ್ಕ ಇರ್ಲ ಮನಸ್ಸು ಮಲ್ತು ಬಲ್ಲೆ ಬಂಡೇರಿ. ಸುನೀತಕ್ಕ ಹಾಯ್ ಸರ್ ಹೇಗಿದ್ದೀರಾ ಅಂತಿದ್ದಾರೆ. ಸುನೀತಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಶಾಂತಕ್ಕ ಸಂಪು ಉಂಡರೆಗೆ ಎಂದುಳ್ಳೇರಿ ಯಾನು ಉಳ್ಳೆ ಸಂಪತ್ತನ್ನೇ ಅವು ಯಶ್ ಮನೋದಿಲ್ಲ. ರಕ್ಷನ್ ಗುಲಾಲ್ ಬರ್ತಿರೋ. ಹಾಯ್ ರಕ್ಷನ್ ಗುಲಾಲ್ ವೆಲ್ಕಮ್ ಟು ಲೈವ್ ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೈ ಲೈವ್. ಸಪೋರ್ಟ್ ಕರೋ. ಶಾಂತಕ್ಕ ಇರ್ರ ವನಸಾಂಡೆ ಯಶ್ ಮಾಡೋದಿಲ್ಲ. ರಕ್ಷನ್ ಗುಲಾಲ್ ಲೈಕ್ ಡನ್ ಮಾಡೋದಿಲ್ಲ. ಸಂಪತ್ತನ್ನೇ ಉಂಡೆ ಎಲ್ಲ ಕೊಕ್ಕಾಡ್ ಬಂಡೇರು. ಶಾಂತಕ್ಕ ಹಾಯ್ ರಕ್ಷನ್ ಮಾಡೋದಿಲ್ಲ. ಕೂ ರಕ್ಷನ್ ಕೊಕ್ಕನಾಗ ಏನೋದಿಲ್ಲ. ಸಂಪತ್ತನ್ನೇ ಓಡೆಗೆ ಪೋಯರು ಮಾರ್ಕೆಟ್ಗೆ ಏನೋದಿಲ್ಲ. ಗುಡ್ ಮಾಡೋದಿಲ್ಲ. ಇಜ್ಜಿ ವನಸ್ ಮಲ್ತು ಬರ್ಪೇರೆ ಸಂಪತ್ತನೆ ಓಯ್ ಅನ್ನ ದಾದ ಮಲ್ಪುನು ಅಟಿಲ್ ಮಲ್ಪುನ ಅತ್ತು ಪದ್ಯ ಬನ್ಪುನಾಗ ಏನೋದಿಲ್ಲ. ಶಾಂತಕ್ಕ ಸಂಪು ವನಸು ಮಲ್ತು ಬರ್ಪೇರು ಪೆಂಗ ಒಂಡೇರು ಆ ಆಟದ ಈತೀರ ಒಣದಿರು ಕೇನುಡ ಓ ದೇವ್ರೆ ನಾನು ಸ್ಲೋ ದೀತೀನಿ ಮಾರೆ ಬೊಡ್ಚಪ್ಪಣ್ಣ ಓಡು ಸಂಪುಗೆ ಏನಂದ್ರೆ ಶಾಂತಕ್ಕ ಬರ್ತಾರೆ ನಿಲ್ಲಿ ಸ್ವಲ್ಪ ಊಟ ಮಾಡಿ ಬರ್ತಾರೆ. ಹೌದೌದು ಒನಸ್ ಲೈವ್ ಆ ಪೂಜೆ ಮಲ್ಪೆರೆ ಕೆತ್ತಿ ತಾಲುಂಡ ಬಟ್ಟಲು ಹಿಡ್ದು ಇಜ್ಜಿ ತೆತ್ತಿಜ್ಜಿ ನಾನು ಸಾಂಬಾರು ಖಾಲಿ ನವೀನನ್ನ ಊಟಕ್ಕೆ ಹೋಗಿದ್ದಾರೆ ಬರ್ತಾರೆ ವೆಯ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಶಾಂತಕ್ಕ. ದಾರಿ ಸಂಪು ಇರ್ನ ಅಬತ್ತಾರಗೆ ಏನಂದ್ರೆ ಯಾನು ಪೋಡಗೆ ಏನಂದ್ರೆ ಓಡೆ ಸಂಪುಗೆ ಏನಂದ್ರೆ ರಕ್ಷನ್ ದಾನೆಂಬೆ ಬೋಡ ಬೆರಿಕಿ ಅನ್ನೋದಿಲ್ಲ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲದಾದ್ರೆ ನಾನು ಮಾತ್ರ ನುಂಗುತ್ತೇನೆ ಈಗ. ರಕ್ಷನ್ वीडियो तुया ना माताडला वीडियो तुला वराड मुझे एडिट पूरा इतदाने नम मेर पर बर्पिजे रात्तिगे पूरा ಧನಂಜಯ ಓಲೆ ಮರ ಧನಂಜಯ ಇನಿ ಊರು ಬರೇನಾ ಆತ ಸಂಪತ್ತನ್ನೇ ಎಂಕ ಕೊರ್ಲೆ ಮಾರ್ರೆ ಒಣದಿಲ್ಲ ಮಾತ್ರೆ ಒಣದಿಲ್ಲ ಎಂದೆ ಏತು ಬೋಡಿದಾಗಿ ಬಡ ಇದು ವಿಟಮಿನ್ ಉಂಟು ದೇ ಡೈವಕ್ಸ್ ವಿಟಮಿನ್ ಮಾತ್ರೆ ಜೀವನೋಡು ಮಸ್ತ್ ಮಾತ್ರೆ ಪರಿಯಾಣ. ಶ್ರೀ ಅಕ್ಕ ಬೈದಿರ ಇಜ್ಜಿ ಯಾರು ಬಿಜಿ ಪೇರಿ ಕೋಡೆ ಲೇಟ್ ಬೈದಿರತ್ತೆ ಇನಿ ಬರ್ಬೇರು ತೂಕ ಗೊತ್ತಿಜ್ಜಿ ಮತ್ತೆಡೆ ಬರ್ಪೇರು. ಯಾನ್ ತೂಪಿನಿ ಲೈವ್ ಏನ ಗುರ್ತದ ಕುಳಿ ಎಲ್ಲ ಬರ್ಪೇರ ಅಂತ ಶಾನ್ ಕೂ ಬನ್ನೋದಿಲ್ಲ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಅಂತ ಒಂದು ದೀತಿಜಿ ಮಾರೆ ತಲೆಗೂ ದೀತಿಜಿ ಅವೇ ಕುದ್ದೆ ಆಟ ನೀವು
ಅಪ್ಪ ಇತ್ತಂತ ಎತ್ತರ ಬೋನಸ್ ಅಂತ ಜಾಸ್ತಿ ನನ್ನ ಮರೆ ಮಂಜಿ ಗಟ್ಟಿ ಪ್ರಿಯ ಅಕ್ಕ ಲೆಪ್ಪುಲೆ ಶಾನ್ ಪಣದಲ್ಲಿ ಆರು ಬರ್ಪುಜಿರಿ ಗೊತ್ತುಜಿದ ಅದಂದು ದಿನಕರನ್ನೇ ಬರ್ತೀರಿ. ಹಾಯ್ ದಿನಕರನ್ನ, ವೆಲ್ಕಮ್ ಟು ಲೈವ್ ಎಂಚ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೆಕ್ ಮನಸಾಂಡೆ ದಾದು ಸ್ಪೆಷಲ್ ಬೊಕ್ಕ ಇನ್ನಿ ಒಂಜಿ ಚಾನೆಲ್ ಒಂಜಿ ಕರ್ನಾಟಕ ರಾಜ್ಯೋತ್ಸವ ದುಬೈದ ಒಂಜಿ ವಿಡಿಯೋ ಪಾಡ್ದೆ ಟೈಮ್ ತಿಕ್ಕಂಡ ಒಂಜಿ ಚೂರು ಕಂಪ್ಲೀಟ್ ವಿಡಿಯೋ ತೂದು ಕಾಮೆಂಟ್ ಪಾಡ್ಲೆ ಸಪೋರ್ಟ್ ಮನ್ಪ್ಲೆ ಧನ್ಯವಾದಗಳು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮನಸ್ಸು ಆಂಡೆಗೆ ಏನಂದ್ರೆ ಎನ್ನ ಮನಸ್ಸು ಆತನೆಯಿಂದ ಎಂಡೆಗೆ ಎನ್ನೆ ಎನ್ನ ಮನಸ್ಸು ಜಸ್ಟ್ ಆಯ್ನ ಆತ್ರೆ ನಿತ್ಯ 5 ನಿಮಿಷ ಬ್ರೇಕ್ ದೇತೊಂದು ಮನಸ್ಸು ಮಲ್ತೆ ಇನ್ನಿ ಸಂಡೇ ಆಯ್ತಾ ನಾನು ಬೇಗ ಲೈವ್ ಸ್ಟಾರ್ಟ್ ಮಾಡ್ತೆ 7:30 1 ಅವರ್ ಬೇಗ ಸ್ಟಾರ್ಟ್ ಮಾಡ್ತೆ ಅಂಚೆ ಮನಸ್ಸು ಲೇಟ್ ಮಾಡ್ತೀನಿ ನಿತ್ಯ. ಸೊ ನಾನು 2 ಗಂಟೆ ಇರ್ಬೇಕು ಜಿಪ್ಪನ ಸರಿ ಹಾಕ್ಬಿಡು. ಕಟೀಲ್ದ ಆಟ ಲೈವ್ ಉಂಡು ತೂಯರತ್ತನ ನಮ್ಮ ಕುಡ್ಲಾಡು ತೂವಳಿ ಫುಲ್ಲು ಕಂಡಬಟ್ಟ ಸಭೆ ಉಂಡು. ಚಿಕನ್ ಬೊಕ್ಕ ಚಪಾತಿ, ಓ ವೆರಿ ಗುಡ್. ಚಿಕನ್ ಆ್ಯಂಡ್ ಚಪಾತಿ. ಓಕೆ ಬಣ್ಣದಲ್ಲಿ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಂಪಾದನೆ ದೇವಿ ಮಹಾತ್ಮೆ ತೂತೆ ಮಸ್ತ್ ಸತ್ತಿ ದೇವಿ ಮಹಾತ್ಮೆ ಅಲ್ಲ ಮಸ್ತ್ ಸತ್ತಿ ಪಂಡ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಡ ದುಮ್ಮುಂಡತೆ ಇಂಕ ಅವೇ ಬೇಲೆ ದಿನೋಲ್ಲ ಆಟ ಅಪ್ಪನಾಗ ದಿನೋಲ್ಲ ಲೈವ್ ದೇವಿ ಮಹಾತ್ಮೆ ಲೈವ್ ಮಾತಾಡಿಲ್ಲ ಬರುವಂತನು ಒಂಜಿ ಪಾವಂಜಿ ಮೇಳದ ಬರುವಂತನು ಬೊಕ್ಕ ಮಂದಾರ್ತಿ ಮೇಳದ ಬರುವಂತನು ಕಟೀಲ್ದ ಮೇಳದ ಬರುವಂತನು. ಸೊ ಮಾತ ಲೈವ್ ಬರುವಂತನತೆ ಮಾತ ತೂ ಅಂತೇನು ಅಂಡ ಫುಲ್ ಹತ್ತು ಒಂಜಿ ಎನ್ನ ಟೈಮ್ ಆಯ್ನ ಮಟ್ಟ ತೂತು ಪಕ್ಕ ಜಪ್ಪುನು ಆ ಮೈಸಾಸುರ ಬತ್ತಿನೊಟ್ಟು ತೂ ಅಂತೆ. ಓ ಅವಿನಾಶ್ ಬ್ರೋ ಬತ್ತೇರಿ ಯಾನು ಬತ್ತೆ ಬರೋದಿಲ್ಲ. ಥ್ಯಾಂಕ್ ಯು ಅವಿನಾಶ್ ಅನ್ನ ಇರೇನು ಕಾತೊಂದು ಥ್ಯಾಂಕ್ಲು. ಎಲ್ಲಿಗೆ ಹೋಗಿದ್ದೆ ಸರ್ ಕಾಣಿಸಲಿಲ್ಲ, ಚೆನ್ನಾಗಿದ್ದೀರಾ, ಲೈಕ್ ಕೊಟ್ಟಿದ್ದೇನೆ. ಸೌಖ್ಯ ಸುನೀತಕ್ಕ, ನೀವೇಗಿದ್ದೀರಾ? ನೀವು ನಿಮ್ಮ ಮೆಸೇಜ್ ಓದಿದ್ದೆ ನಾನು ಸ್ವಲ್ಪ ಊಟ ಮಾಡಿ ಬರ್ತೇನೆ ಅಂತ ಹೋಗಿದ್ದು, ಒಂದು ಯಾರು ಇರಲಿಲ್ಲ ಹಾಗೆ ಸ್ವಲ್ಪ ಊಟ ಮಾಡಿ ಬಂದಿದ್ದು. ಮುಂಚೆ ದಿವಸಾಗ್ಲೂ ನಾನು ಊಟ ಮಾಡಿ ಲೈವ್ ಮಾಡೋದು, ಇವತ್ತು ಸ್ವಲ್ಪ ಬೇಗ ಬಂದಿದೆ ಅಲ್ಲ ಅದಕ್ಕೋಸ್ಕರ ಈಗ ಊಟ ಮಾಡಿದ್ದು. ಶಾಂತಕ್ಕನ ಹತ್ರ ಹೇಳಿದ್ದೆ ನಾನು ಊಟಕ್ಕೆ ಹೋಗಿದ್ದೀನಿ ಹೇಳಿ ಯಾರಾದರೂ ಬಂದರೆ ಅಂತ. ಅವರು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅವರ ಕೆಲಸವನ್ನು. ಸೊ ಧನ್ಯವಾದಗಳು ಶಾಂತಕ್ಕನವರೇ. ಮಾಂಜ ಆಂಡ್ ಮಾಡುವುದಿಲ್ಲ. ಓ ಆಂಡೆ ಹೊಟ್ಟೆ ತುಂಬ ತಿಂದ್ರಾ ಇಲ್ಲ ಸ್ವಲ್ಪನೇ ತಿಂತೀರಾ? ಸ್ವಲ್ಪನೇ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಸ್ವಲ್ಪನೇ ತಿಂದದ್ದು, ಅದಕ್ಕೆ ಬೇಗ ಹೋಗಿ ಬಂದೆ. ಜಾಸ್ತಿ ತಿನ್ನಲ್ಲ, ಕತ್ತಲೆಗೆ ಸ್ವಲ್ಪ. ಅವಿನಾಶ್ ಯು ಓವು ಆಟ ಕೌಡೂರುಡು ಅಂತ ಕೇಳಿದ್ರು. ನಿಮ್ಮದು ಊಟ ಆಯ್ತಾ ಸಿಸ್ಟರ್? ಹೇಗಿದ್ದೀರಿ? ಊಟ ಎಲ್ಲ ಮಾಡಿದ್ರಾ? ಏನು ಸ್ಪೆಷಲ್ ಇತ್ತು ಇವತ್ತು? ಆರೋಗ್ಯ ಹೇಗೆ ಉಂಟು ನಿಮ್ಮದು? ಬಣ್ಣ ನನ್ನ ಒಳವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನಕ್ಕರೆ ಉಸಿರು ಉಲ್ಲಾಸದ. ಅದಕ್ಕೆ ಸರ್ ನೀವು ಅಷ್ಟು ಸ್ಮಾರ್ಟ್ ಆಗಿ ಕ್ಯೂಟ್ ಆಗಿ ಗ್ಲಾಮರ್ ಆಗಿರೋದು. ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ಅಂದರೆ ನಾನು ಆ್ಯಕ್ಚುಲಿ 5 ವರ್ಷಕ್ಕೆ ಹಿಂದೆ ಬಾಬಾ ರಾಮದೇವ್ ಅವರ ವಿಡಿಯೋ ಎಲ್ಲ ನೋಡ್ತಿದ್ದೆ. ಸೊ ಅವರು ಯಾವಾಗಲೂ
ಅಂದರೆ ಒಳ್ಳೆ ಟಿಪ್ಸ್ ಕೊಡ್ತಿದ್ರು. ನಾವು ಮತ್ತು ಯಾವ ಒಟ್ರಾಸಿ ತಿನ್ನಬಾರ್ದು ಹಾಗೆ ಹೀಗೆ ಅಂತ. ಸೊ ಅವರನ್ನು ನೋಡಿ 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 ಸ್ವಲ್ಪ ಇದು ಮಾಡಿದೆ. ಸ್ವಲ್ಪ ಪರವಾಗಿಲ್ಲ ಸರ್, ಸ್ಟಿಚ್ ಎಲ್ಲ ರಿಮೂವ್ ಮಾಡಿದ್ದಾರೆ. 3 ಡೇಸ್ಗೆ ಒಂದು ಸತಿ ಡ್ರೆಸ್ಸಿಂಗ್ ಇರ್ತದೆ. ಆದರೆ ನೋವು ಜಾಸ್ತಿ ಇರುತ್ತೆ. ಚಳಿ ಜಾಸ್ತಿ ಇದೆ ಬೆಂಗಳೂರು, ಅದಕ್ಕೆ ಜಾಸ್ತಿ ನೋವು. ಹೌದಲ್ವಾ? ಓಕೆ ಓಕೆ. ಚಳಿಯಲ್ಲಿ ಸಹ ಬೇಗ ನೋವು ಕಮ್ಮಿ ಆಗೋದಿಲ್ಲಲ್ಲ. ನಮ್ಮದು ಮೀನು ಊಟ, ವಜ್ರ ಮೀನು. ಹೌದಾ? ಅದೆಂತ ಮೀನು ಮರೆ ವಜ್ರ ಮೀನು ಅಂತ ನಾನು ಕೇಳಲಿಲ್ಲ. ಸ್ಕಿಪ್ ಅಂದೆ ಸಂಪತ್ತನ್ನ, ಅದೇ ಸ್ಕಿಪ್ ಅಂತೆ. ಜಾಸ್ತಿ ತಿಂಡ ಜಡ ಬರ್ಪುಂಡತೆ ಅನ್ನಂದೆ. ಜಾಸ್ತಿ ತಿಂದ್ರೆ ಬಲ್ಲಿ ಆ್ಯಕ್ಚುಲಿ ಕಮ್ಮಿ ತಿನ್ನೋಡು ನಮ್ಮ ಏಪಲ್ಲ. ಜಾಸ್ತಿ ಪಂಡ ಒಂಜಿ ವೇಳೆ ಪಗೆಳ್ಳೊಂಚೂರು ಜಾಸ್ತಿ ತಿನ್ನಲ್ಲ ಪ್ರಾಬ್ಲಮ್ ಇಜ್ಜಿ, ರಾತ್ರಿ ತಿಂದ್ರೆ ಬಲ್ಲಿ. ನಮ್ಮದು ಮೀನು ಊಟ ವಜ್ರ ಮೀನು. ಓಕೆ, ಸ್ಕಿಪ್ ಓದಿ. ಓಕೆ ಓಕೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾನು ಮಲ್ಪೆಡು ಖಾಲಿ ಪರ್ನೀನಿ ಪುಲಿ ಇಜ್ಜಿದಾಲ ಕಳಿ ಪರ್ನೀನಿ 200 ರೂಪಾಯಿ ಒಂಜಿ ಮುಗುಳಿಗೆ ಒಂದು ಅಂದೆ. ಈರು ಮಲ್ಪೆ ಮುಟ್ಟ ನನಗೆ. ಈಗ ಊಟದ ವಿಷಯದಲ್ಲಿ ನಿಮ್ಮನ್ನು ನೋಡಿ 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 ಕಮ್ಮಿ ಮಾಡೋಕ್ಕೆ ಹೋದರೆ ನನಗೆ ಬ್ಲಡ್ ರಿಕ್ವೈರ್ಮೆಂಟ್ ಆಗಲ್ಲ. ಮತ್ತು ಏನು ಮಾಡೋದು, ನಾನು ಇವಾಗ ಹೊಟ್ಟೆ ತುಂಬ ತಿನ್ನಲೇಬೇಕು. ಹೌದಾ? ನೀವು ಬೀಟ್ರೋಟ್ ಸ್ವಲ್ಪ ಜಾಸ್ತಿ ತಿನ್ನಬೇಕು. ಬೀಟ್ರೋಟಲ್ಲಿ ರಕ್ತ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ, ನೀವು ಬೀಟ್ರೋಟ್ ಜಾಸ್ತಿ ತಿನ್ನಿ. ಅಲ್ಲ, ನಾನು ಹಗಲಲ್ಲಿ ಎಲ್ಲ ಗಟ್ಟಿ ತಿಂತೇನೆ. ನಾನು ಸಹ ಕತ್ತಲೆಗೆ ಕಮ್ಮಿ ತಿನ್ನೋದು. ಕತ್ತಲೆಗೆ 7 ಗಂಟೆಯಿಂದ ಮುಂಚೆ ನಾನು ಊಟ ಮಾಡಿ ಆಗ್ತದೆ. ಅದಕ್ಕೆ ನಾನು ಲೈವ್ ಸ್ಟಾರ್ಟ್ ಮಾಡೋದು ಮೊದಲೇ ಊಟ ಮಾಡೋದು, ನಂತರ ನೀರೇ ಕುಡಿಯೋದು. ಸ್ವಲ್ಪ ಮೊದಲಿಗೆ ಸ್ವಲ್ಪ ಹಸಿವಾಗ್ತಿತ್ತು, ನೀರು ಕುಡಿದರೆ ಸರಿ ಆಗ್ತದೆ, ಮತ್ತು ಅಭ್ಯಾಸ ಆಗ್ತದೆ. ಮತ್ತು ಬೆಳಿಗ್ಗೆ 8 ಗಂಟೆವರೆಗೂ ಹಸಿವಾಗೋದಿಲ್ಲ ನಮಗೆ. ನಾನು ಇಷ್ಟು ಮೆಸೇಜ್ ಮಾಡಿ ತುಂಬ ದಿವಸ ಆಯಿತು ಸರ್, ಬೇಜಾರು ಏನಾದರೂ ಆಗಿದ್ರೆ ಕ್ಷಮಿಸಿ. ಇಲ್ಲ ಇಲ್ಲ, ನೀವು ಅಷ್ಟು ಸಪೋರ್ಟ್ ಮಾಡ್ತೀರ, ಅದೇ ನಮ್ಮ ಭಾಗ್ಯ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಪ್ರಜ್ವಲ್ ಬತ್ತೀರು. ಹಾಯ್ ಪ್ರಜ್ವಲ್ ಬ್ರೋ. ಮುನಿಸುತ್ತಾರೆ ಪದ್ಯ ಪಲ್ನೆ ಗುರೂಜಿ ಬಂದಿಲ್ಲೇರು. ಓಕೆ, ವೆಲ್ಕಮ್ ಟು ಲೈವ್ ಪ್ರಜ್ವಲ್ ಬ್ರೋ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಅಂಚನೆ ಇನಿ ಪಾಡ್ದಿನ ಒಂಜಿ ವಿಡಿಯೋ ಅಂತದ್ದು ಸಪೋರ್ಟ್ ಮಾಡ್ಪ್ಲೇ. ಸಂಪತ್ತನ್ನೇ ಸ್ಕಿಪ್ ಅನ್ನೋದಿಲ್ಲರು. 45 ಬಿಲ್ಲ ಆಂಡಿ ರಡ್ಡು ಜನತಾ ಅಂದೆ. ಓಕೆ 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 ಓಕೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಓಕೆ ಸರ್, ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ.
ಥ್ಯಾಂಕ್ ಯು ಸೋ ಮಚ್. ಬಾಯ್, ಶುಭರಾತ್ರಿ ನಿಮಗೆ. ಟೇಕ್ ಕೇರ್, ಬಾಯ್ ಬಾಯ್. ಸೂಪರ್ ಸಾಂಗ್ ಅಂತಾರೆ ಪ್ರಜ್ವಲಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ವೀಡಿಯೋವನ್ನು ಇವತ್ತು ಬಂದ ವೀಡಿಯೋವನ್ನು ನೋಡಲಿಲ್ವಾ, ಪ್ಲೀಸ್ ಟೈಮ್ ಸಿಕ್ಕಾಗ ಸ್ವಲ್ಪ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಮೋನೋ ಚಾನಲ್ ಆಗಿದ್ದ ಕಾರಣ ನೀವು ವೀಡಿಯೋ ನೋಡಿದರೆ ನಮಗೆ ಸ್ವಲ್ಪ ಅರ್ನಿಂಗ್ ಆಗ್ತದೆ. ಸ್ವಲ್ಪ ಅರ್ನಿಂಗ್ ಆದರೆ ನನಗೆ ಸ್ವಲ್ಪ ಉಪಯೋಗ ಆಗ್ತದೆ. ಯಾಕಾದರೂ ಏನಾದರೂ ಅದು ಉಪಯೋಗ ಉಂಟು ಎಲ್ಲಿಯಾದರೂ, ಸೊ ಅದು ಮತ್ತೆ ನೋಡೋಣ ಎಲ್ಲಿ ಉಪಯೋಗ ಆಗ್ತದೆ ಅಂತ. ಸೊ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ತದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುಧೇ ಹಿತವಾಗಿ ನಗಲು ಬಾರದೆ. ಎಂಥ ಕ್ರೌಡ್ ಮಾರೆ, ಓ ದೇವರೇ. ಎಲ್ಲರೂ ಕಟೀಲಿಗೆ ಹೋಗಿ ಆಟ ನೋಡ್ತಾ ಇದ್ದಾರೆ ಇವತ್ತು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ರೆ ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕಿದ್ರೆ ಮಾತಾಡಿ, ಇಲ್ಲಾಂದರೆ ನಾವು ಮತ್ತೆ ಹೋಗೋದು. ಯಾರಿಗಾದ್ರು ಬರಲಿಕ್ಕಿದ್ರೆ ಬೇಗ ಬನ್ನಿ, ಮತ್ತೆ ನಮಗೆ ಆಟ ನೋಡುವುದಾದರೆ ಆಟ ನೋಡ್ಬೋದು, ಎಡಿಟ್ ಮಾಡಲಿಕ್ಕಿದ್ರೆ ಎಡಿಟ್ ಮಾಡಿ, ಕೆಲವು ಕೆಲಸ ಉಂಟು. ಅದು ಯಾಕೋ ಕಾನು ಅಪ್ಪನನ್ನು ಕಂಡರೆ ಪ್ರೀತಿ, ನಿನ್ನ ಆನಂದವೋ ನನ್ನ. ನನ್ನ ಒಳವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾರು ಚಿಲುಮೆಯ ಬಣ್ಣ ಬಣ್ಣ ಬಣ್ಣ, 108 ಮೋಹಕ ಬಣ್ಣ, ಚೆಲುವಲ್ಲಿ ರಂಗಿನ ಬಣ್ಣ. ಮಂಜುನಾಥ್ ಅನ್ನ ಬರ್ತೀರಿ. ಹಾಯ್ ಅಣ್ಣ ಪಣೊಂದುಳ್ಳರು. ಮಂಜುನಾಥ್ ಅಣ್ಣ ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್. ಮುರಣಿ, ನನಗೆ ಮ್ಯಾರೇಜ್ ಹೋಗಲಿಕ್ಕಿತ್ತು. ಈ ದಿವಸ ನಿಮ್ಮ ಹಾಡಿನಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಇವತ್ತು 2,000 ಕೊಟ್ಟು ಬರ್ತೀನಿ. ಥ್ಯಾಂಕ್ ಯು ಮಂಜುನಾಥ್ ಅಣ್ಣ. ನಿಮಗೆ ನಮ್ಮ ಹಾಡಿನಿಂದ ನಿಮಗೆ 2,000 ಕೊಡಲಿಕ್ಕೆ ನೆನಪಾಯ್ತಲ್ಲ, ಒಳ್ಳೇದಾಯಿತು. ಆದರೆ ಲಾಸ್ ಆಯ್ತಲ್ಲ ನಿಮಗೆ, ಅದು ಕೊಡಲೇಬೇಕಲ್ಲ, ಅದು ಲಾಸ್ ಅನ್ನೋದಲ್ಲ. ಮತ್ತು ಹೇಗಿದ್ದೀರಿ? ಊಟ ಆಯಿತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಮತ್ತು ನಮ್ಮ ಈ ಚಾನೆಲಲ್ಲಿ ಒಂದು ವಿಡಿಯೋ ಬಂದಿದೆ, ನಮ್ಮ ಕರ್ನಾಟಕ ರಾಜ್ಯೋತ್ಸವದ್ದು. ನಿಮಗೆ ಟೈಮ್ ಸಿಕ್ಕಾಗ ಅದನ್ನು ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಡಾಕ್ಟರ್ ಸೆಪ್ರೇಟ್ ಇದ್ದಾರೆ, ಬೇರೆ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರ ಹತ್ರ ಹೋಗಿ ರಿಪೋರ್ಟ್ ತಗೊಳ್ಳೋದು ಹಾಗೆ. ಸೊ ನಾವು ಸಿಎಲ್ ಸ್ಪೆಷಲಿಸ್ಟ್ ಮೆಡಿಕಲ್ ಸೆಂಟರ್ ಅಂತ ಶಾರ್ಜದಲ್ಲಿದ್ದಾರೆ. ತುಂಬ ವರ್ಷದಿಂದ ಅಲ್ಲಿಗೆ ಹೋಗ್ತೇವೆ, ಚೆಕ್ ಮಾಡಿ
ಮಾಡಿ ಟ್ಯಾಬ್ಲೆಟ್ ಏನಾದರೂ ತಗೊಳ್ಬೇಕು. ಸೊ ಅದು ಇನ್ನೂ ಡಾಕ್ಟರ್ ಸುಮಕ್ಕ ಬರಲೇ ಇಲ್ಲ ಮರ, 2-3 ದಿವಸ ಆಯಿತು, ಏನು ಗೊತ್ತಿಲ್ಲ. ಲೈವ್ ಸಹ ಇರಲಿಲ್ಲ ಅವ್ರದ್ದು, ಸಂಜೆ ಬ್ಯುಸಿ ಇದ್ದಾರಂತ ಕಾಣಿಸುತ್ತೆ.
ಮುಂಚೆ 2000 ಕವರ್ ನನ್ನ ಅಕ್ಕನ ಮ್ಯಾರೇಜ್ ದಿವಸ ಕೊಟ್ಟಿದ್ರು. ಅವರ ಮ್ಯಾರೇಜ್ ಇವತ್ತು ನಿಮ್ಮ ಹಾಡಿನಿಂದ ನೆನಪು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಂ, ರಿಟರ್ನ್ ಕೊಟ್ಟಿದ್ದಲ್ಲ, ತೊಂದರೆ ಇಲ್ಲ ತೊಂದರೆ ಇಲ್ಲ. ಹೌದು, ವಿಶೇಷ ಪೂರ ನಿಖಲ್ನಾನಿ ದಾಲ ಏರ್ಲ ಇಜ್ಜೇರು ಜಾಸ್ತಿ ಏರ ಪಾತೇರ ಇಜ್ಜೇರು ಅಂಚೆ ಅನ್ಕುಲು ಒಂದು ತೂಪಿನಿ ಬರ್ಪೇರ ಏರ್ಲ ಅಂದು ಒಂಚೂರು ಆಯ್ತು ಎಡಿಟಿಂಗ್ಲ ಮನ್ಪುನಿ. ಮಂಜುನಾಥ್ ಅನ್ನಿ ಲೈಕ್ ಕೊಟ್ಟೆ ಬಂದಿರಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥನ್ನ ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹಾಗೆಯೇ ನಮ್ಮ ವೀಡಿಯೋವನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಎಷ್ಟು ವೀಡಿಯೋ ನೋಡ್ಲಿಕ್ಕೆ ಆಗ್ತದೆ ಅಷ್ಟು ನೋಡಿ, ಪುಣ್ಯ ಕಟ್ಟಿಕೊಳ್ಳಿ. ಪುಣ್ಯ ಕಟ್ಟಿಕೊಳ್ಳಿ. ಆಕಾಶವೇ ಬೀಳಲಿ ಆಂಡೆ ಪೂರ ಕೋರಿ ಕಜಿಪು ಒಣಸಾಂಡ ಕಜಿಪುಲಾಂಡ ತಿಂದಲಾಂಡೆ. ಫೆಬ್ರವರಿ ಒಂಜಕ್ಕೆ ಕೋಲ ಎಂಕ್ಲೇನ ಅಲ್ಪ ಅಂದೆ ಈರು ಫೆಬ್ರವರಿ ಪಂಡಡ ದಾದಲ ಪ್ರಯೋಜನ ಇಚ್ಚಿ ಒಂಜಿ ವೇಳೆ ಮೇಟ್ ಏಪ್ರಿಲ್ ಎಂಡಿಡ್ದಲ್ಲ ಇತ್ತನ ಪಲ್ನಿ ಎಂಗುಳು ರಿಕ್ಷಾ ಅಂತಂದು ಬರ್ಪ. ಸಾಂಡ ಓಕೆ ಓಕೆ. ಓ ಮಿಸ್ಟರ್ ನಿಖಿಲ್ ಪನಾರ ಬರ್ತೀರಿ. ಹಾಯ್ ಮಿಸ್ಟರ್ ನಿಖಿಲ್ ಪನಾರ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಭಾರಿ ಅಪರೂಪ ಬಂಡ, ಭಾರಿ ಅಪರೂಪ. ಒಂಜಿ ಮೂಜಿ ತಿಂಗೋಲಾಂಡ ಅಂದಿರಿ ಬರದೆ, ಮೂಜಿ 4 ತಿಂಗೋಲಾಂಡ ಬರ್ತಾರೆ ಕಡೆ ಕಂಡಲ್ಲ. ಧನ್ಯವಾದಗಳು, ಥ್ಯಾಂಕ್ ಯು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತೊಂದು ನಮ್ಮ ವಿಡಿಯೋ ಬಂದಿದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಅವಿನೇಶನ್ನೇ ನಮ್ಮ ಅಲ್ಪ ಮಕರ ಸಂಕ್ರಾಂತಿ ಅಲ್ಲಿ ಬೊಕ್ಕ ಫಸ್ಟ್ ಪೂನಮ್ಗ ಉಪ್ಪುಂಡು, ಪುಣ್ಣಿಮೆಗೆ ಉಪ್ಪುಣಿ ಅಂದೆ. ಓಕೆ, ಒಣಸಾಂಡಿಗೆ ಏನಂದರೆ ಒಣಸಾಂಡು ಬ್ರೋ ಎನ್ನ ಒಣಸು ಸಾಂಬಾರು ಬೊಕ್ಕ ರೈಸ್ ಇರೇಗ್ದು ಅದೇ ಇರ್ತಾನೆ ಸ್ಪೆಷಲ್. ಇನ್ನು ಸಂಡೇ ಕೋರಿಯಾ ಚಿಕನ್ ಚಿಲ್ಲಿ. ಕೋರಿ ಬಣ್ಣದಲ್ಲಿ ಓಕೆ, ವೆರಿ ಗುಡ್. ಸಂಡೆ ಮಾತಿರಗಳೊಂದು ಕೋರಿ ಒಂಜಿ ಫಿಕ್ಸ್ ಅದೇ. ಒಂಜಿ ಪದ್ಯ ಪಲ್ನೆ ಓ ಪದ್ಯ ಬೋಡಿರೆಗೆ ನಗುವ ನಯನ ಕಡಲ ಹೇಲೆಯ ಸಾಂಗ್. ನೀವು ಕಾದಲ ಹಳೆಯ ಸಾಂಗ್ ಆಗ್ಬೇಕಾ? ಹಳೆಯ ಸಾಂಗ್ ನೂರೊಂದು ನೆನಪಾವ ಕಡಲ ಅಲೆಯ ಸಾಂಗ್. ಅವು ಇಂಜಿನ ಕಡಲ ಕಾಣದ ಕಡಲಿಗೆನ ಹೊರ್ತಾಯ್ತು ಎಂಚಿನಂದಿ ಹಳೆಯ ಸಾಂಗ್. ಪೂರ ಹಳೆಯ ಸಾಂಗ್ಗೆ ಗೊತ್ತು ಪುಣೆಂಕ್. ನೂರೊಂದು ನೆನಪು, ನಾನೊಂದು ತೀರ, ಓ ನಗುವ ನಯನ, ನೀರ ಬಿಟ್ಟು ನೆಲದ ಮೇಲೆ, ಆ ಕರ್ಣನಂತೆ, ಕಾಣದ ಕಡಲಿಗೆ, ಅನಿಸುತ್ತಿದೆ ಯಾಕೋ ಇಂದು, ಆಕಾಶದಾಗೆ ಯಾರೋ ಮಾಯಕಾರನು, ರಾಮಚಾರ್ಯ ಆಡುವ, ನಮ್ಮೂರ ಯುವರಾಣಿ, ಭಜನೆ ಉಂಟು ಕೆಲವು, ಪ್ರೇಮಲೋಕದಿಂದ, ಜೊತೆಯಾಗಿ ಹಿತವಾಗಿ, ಹೃದಯದಲ್ಲಿ ಇದೇನಿದು, ಶಿಲೆಗಳು ಸಂಗೀತವ. ಒಂಜಿ ಸೆಲೆಕ್ಟ್ ಮಾಡ್ಲಿ ಇರಿಗೆ ಮೆನು ಕಾರ್ಡ್ ಕೊರಿಯ ಒಂಜಿ ಸೆಲೆಕ್ಟ್ ಮಾಡ್ಲಿ.
ನಾನೇ ನೀನಂತೆ ನೀನಂತೆ ನಿನ್ನ ನನ್ನಂತೆ ನನ್ನಂತೆ ಸಾಂಗ್ ನೀವು ಅವು ಗೊತ್ತುಜ್ಜಿ ಹೊಸ ಸಾಂಗ್ ಪೂರ ಗೊತ್ತುಜ್ಜಿ ಇಂಕ ನಾನೇ ನಿನ್ನಂತ ನಾನೇ ಭಾಗ್ಯವಂತ ಅಂದು ಗೊತ್ತುಂಟು ನಾನೇ ಭಾಗ್ಯವಂತ ಒನಸ್ ಆಂಡಿ ಒನ್ನಸಾಂಡಿ ಒನಸಾಂಡು ಒನಸ್ ಮಂತ ಕುಳಿನಿ ಅನ್ನ ಚೂರು ಮೇರೇನು ನಮ್ಮ ಶಾಂತ ಕಡಪಂಡೆ ಈರೊಂಚೂರು ಬತ್ತಿನ ಕಡೆ ಪುರ ಒಂದು ವೆಲ್ಕಮ್ ಅನ್ಪ್ಲೆ ಅಂದ್ರೆ ಅಡ್ವಾನ್ಸ್ ಬಂತು ಅನ್ಪ್ಲೆ ಅಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಗೋವಿಂದ ನಿನ್ನಿಂದ ಆನಂದ ಬಂದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಕ್ಷಣಕಾಲ ದೂರಾಗಿ ಇರಲಾರೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಕ್ಷಣಕಾಲ ದೂರಾಗಿ ಇರಲಾರೆಂದು ನಿನ್ನನ್ನು ಮರೆತು ನನ್ನನ್ನೇ ಬೆರೆತು ಓಕೆ ಬೇತೆ ಪನ್ನೆ ಓ ಬೇತೆ ಪನ್ನುಡು ಈರು ಪನ್ನೆ ಇಂಕು ಓ ಬೋಡು ಎಂಕು ಅವು ಗೊತ್ತು ಪುನಃ ಸಾಂಗ್ ಪುರ ಏನು ಪಂತಿನ ಅವೇ ಯಾವುದು ಬೇರೆ ಬೇಕು ನಿಮಗೆ ಹೇಳಿ ಇರೆಗೆ ಹೋಯ್ತು ಇಂಟ್ರೆಸ್ಟ್ ಉಂಡು ಅವು ಪಲ್ಲೆ ಹೆಂಗೆ ಗೊತ್ತಿತ್ತನ ಪನ್ಪೆ ಇಜ್ಜಿ ಪನ್ಪೆ ಅವಿನಾಶಿ ಗಂಡ ಎಡ್ಡೆ ಪದ್ಯ ಗೊತ್ತು ಕಟೀಲ್ದ ಮೇಳ ಪಿದಡ್ರೆ ಇನಿ ಅಂದಿ ಏಳು ಮೇಳದ ಆಟ ಆವುದುಂಡಿ ಅನ್ನ ಲೈವ್ ತಗೊಂದಿಲ್ಲ ಇತ್ತೆ ಮಾತ್ರ ಸುರುತ ಏಸತ್ತು ಅಂಚದು ಬಂದುವಂತೆ ಅನ್ನು ಬೊಕ್ಕ ತುಪ್ಪೆ ಅಂತೆ 101 ನೆನಪು ಅವು ಪೂರ ಸೂಪರ್ ಸಾಂಗಿ ಫುಲ್ ಬೋಡ ಆ ಬೋಡೆ ಫುಲ್ ಆಫ್ ಬಲ್ಲೆ ಫುಲ್ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಒಳವೆಂಬಲತೆಯೂ ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು 301 3 ಗಂಟಲ್ಲಿ ಬಾಳ ನಂಟು ಕೇಳಿ
ಕೇಳಿ ಪಡೆದಾಗ ಸಂತೋಷವುಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ. ಬೇತೆ ಪದ್ಯ ಚೈತ್ರಗಳಿ ಎಷ್ಟು ಚಿಗುರುಗಳಲ್ಲಿ. ಬೇತೆ ಪದ್ಯ ಏಟು ಚೈತ್ರಗಳಲ್ಲಿ ಅವು ಗೊತ್ತುಚ್ಚಿ, ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಅವು ಗೊತ್ತುಚ್ಚಿ. ಎನ್ನ ಕೆಲವು ಲಿಮಿಟೆಡ್ ಮಾತ್ರ, ಲಿಮಿಟೆಡ್ ಸೋರ್ಸ್ ಬಂದ್ಬಾರ ದಂಚ. ಲಿಮಿಟೆಡ್ ಸೋರ್ಸ್ ಒಂಜಿ ಈತ ಪದ್ಯ ಅಂದುಂಡು, ಒಂಜಿ ಏತೊಂಜಿ ಮೂಜಿ ಆಜಿ ವರ್ಂಬ 10 11 12 13 14 15 16 17 20 25 25 30 ಪದ್ಯ ಆತಿ. 30 ಪದ್ಯ ಪರ ಗೊತ್ತು, ಭಜನೆ ಗೊತ್ತು ನಂಜಿ 10 15 ಅಂಚ ಮಾತ ಪದ್ಯ ಗೊತ್ತುಚ್ಚಿ. ಅಂಡ ಕೆಲವು ಸಿಂಪಲ್ ಒಪ್ಪುಂಡು ಕಲ್ಪೊಳಿ ರೆಡ್ ಲೈನ್ ಪುರ ಪನೊಲಿ ಕೆಲವು ದಿನ ಅಂಡಲ ಒಂದು ಕೇಂದ್ರದಿಜ್ಜಾನಿ ತೋರ್ತು. ಎಷ್ಟೋ ಚೈತ್ರಗಳಲ್ಲಿ ಗೀತಾಂಜಲಿ ಅವಾಂಡ ಗೊತ್ತುಂಡು, ಗೀತಾಂಜಲಿ ಗೊತ್ತುಂಡು. ಹಾಲು ಕೆನ್ನೆಗೆ ಬಾರೆ ಗನ್ನೆಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ದಂಡೆಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ನೀಡು ಶಿವ ನೀಡದಿರು ಶಿವ ಸಾಂಗ್ ಬನ್ನಿ ಹೂಪೋ ಇರ್ಲೋ ಪೂರ ಕಷ್ಟದ ಸಾಂಗಿ. ನೀಡು ಶಿವ ಅವಲ ಗೊತ್ತುಜಿ ಬೇಜಾರು ಅನ್ಪೋಚಿ ಯಾ ನೀರು ಪೂರ ಕೇನೇನು ಗೊತ್ತುಜಿ ಬಂಡ ಬೇಜಾರಾವ ಅಂದ ಅಪ್ಪ ನಿಂಗೆ ಅಂಡಲ್ಲ ಗೊತ್ತುಜಿ ಅಂದೇನು ಗೊತ್ತುಜಿಂದೇ ಬಂದೋಡ ಅಪ್ಪ ಬೊಕ್ಕ ಅರ್ಧ ಬಂದವು ಸರಿ ಆಪಚಿ. ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಆತೆ ಗೊತ್ತು ನಿಂಗೆ. ಕೊರಗಜ್ಜನ ಸಾಂಗ್ ಗೊತ್ತುಂಡು. ಮೈನಿಲಿಕೆ ಮಲ್ಲಿಗೆದ ಅಲಂಕಾರ, ಹೇಳುವೆ ಕತೆ ಹೇಳುವೆ, ಎದ್ದೇಳು ಮಂಜುನಾಥ, ಓ ಪಾಂಡುರಂಗ, ಕಮಲದ ಕಣ್ಣೋಲೆ, ಹುಟ್ಟಿದೇಳು ದಿವಸದಲ್ಲಿ, ಎಂತ ಅಂದ ಎಂತ ಚಂದ ಶಾರದಮ್ಮ, ಕಾಪಾಡು ಶ್ರೀ ಸತ್ಯನಾರಾಯಣ, ಹಾಳಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಭಜನೆಗಳು. ತುಳು ಸಾಂಗ್ಸ್ ಗೊತ್ತುಂಡು. ಕೆಮ್ಮಳೆತ ತಾ ಬ್ರಹ್ಮ, ಮೂಜಿ ಮೋನೆತ್ತು ಒಂದುಂಡು, ಪೊಸ ಸೀರೆ, ಪಕ್ಕಿಲು ಮೂಜಿ, ತಾಸದ ಪೆಟ್ಟಗು, ಮಟ್ಟದ ಪೊಣ್ಣೆ, ಎಕ್ಕಸಕ, ದಾನೆ ಪೊಣ್ಣೆ. ಜಾನಪದ ಸಾಂಗ್ ಉಂಡು. ಒಳಿತು ಮಾಡು ಮನುಷ್ಯ, ಕೊಡಗನ ಕೋಳಿ ನುಂಗಿತ್ತ, ಸೋಜುಗಾದ ಸೂಜು ಮಲ್ಲಿಗೆ, ಕಾನದ ಕಡಲಿಗೆ, ಚೆನ್ನಪ್ಪ ಚೆನ್ನಗೌಡ, ಕುದುರೆನ ತಂದೀನಿ ಜೀನವ ಬಿಗಿದೀನಿ, ನೀಲ ಮೇಘ ಗಾಳಿ ಬೀಸಿ. ಮೆನು ಕಾರ್ಡ್ ಇರೇ ಕೊರ್ನ್ಯಾನ್ ಇರೇಗ ಓ ಬೋರ್ಡ್ ಇರು ಸೆಲೆಕ್ಟ್ ಮಾಡ್ಬೋಡು. ಉದಯನ್ನೇ ಬತ್ತೀರಿ. ಓ ಮೈ ಗುಡ್ನೆಸ್, ಉದಯನ್ನೇ ಭಾರಿ ದಿನೋಡ್ದು ಬಕ್ಕ ಬತ್ತೀನಿ. ಓಲ್ಲಾರ ಉದಯನ್ನೇ ಇರು ದಾದೆ ಸುದ್ದಿಜ್ಜಿರ್ನ ದುಬೈಡ್ ಉಲ್ಲಾರದೇರಿ ತಿಕ್ಕೊಂದೇ ಇಜ್ಜಾರ ಎಂಕ್ಲೆ ಪಕ್ಕಿಲು ಮೂಜಿ. ಓ ಹಿಂದಿಡು ಬರೆದು ಗಡಪುರ್ದೇರು. ಓಕೆ ಈರೆನ್ನೋ ಮೆನು ಕಾರ್ಡ್ ತೂಯರ ಪೂರ ದೇವರೇ ಒಡೊಂದು ಅಂದಿ ಇನ್ನು ಸುದ್ದಿ ಹೆಜ್ಜಿ ಬರ್ಪಿನ ಹೆಜ್ಜಿ ಲೈವ್ಗು ದಾನೆ ಓಲಾ ಒಂಜಿರೇನು ಮುರಡಿ ತೂದಿತ್ತೆ ಅನ್ನು ಒಳ್ಳೆ ಮೂಲೆ ಒಡೊಂದು ಅಂದೆ ಬೇಜಾರದಲ್ಲ ಹೆಜ್ಜತೆ ಎಂಕಳ್ಳ. ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ, ಐಟು ಒಂಜಿ ಕಿನ್ನಿಗು ರೆಂಕೆ ಪುಟ್ಟೊಂದುಂಡುಗೆ,
ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗು ರೆಂಕೆ ಪುಟ್ಟೊಂದುಂಡುಗೆ ಸಿಂಗರ್ ದಾಂತಿ ಬಂಗರ್ ತೆನಸು ತಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಪೊನ್ನು ಪಕ್ಕಿ ಆನನ ಮಿತ್ತದ ಪ್ರೀತಿನು ತೆರೆಯೊಂದು ಆನು ಪಕ್ಕಿ ಪೊನ್ನನು ಲೆತ್ತದು ಉಡುಗೊರೆಕೇನುಂಡು ಇಜ್ಜಿ ಬೇತೆ ಎಂಕೆ ಸತ್ತು ಲೋಕನೆ ಪನ್ಪುಂಡು ಇತ್ತೆ ಸೋತೆ ಪುಸ್ತು ಕೊರ್ಪಿ ಬಾಲೆನೆ ಮೂಲುಂಡು ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ ಒಂಜಿ ಕೆನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ. ಡೋಲು ಒಲ್ತು ಕಾಣತೀನಿ. ಡೋಲು ಸಫಾರಿ ಇರ್ದಿ ಶಾರ್ಜಾಡ್ ಸಫಾರಿ ಇಟ್ಟು ತಿಕ್ಕಣಿ ಕಾಣಿ ಒಂದಿನ ಪೋದು ಪುನಗ ಬೊಕ್ಕ ಈರೊಂದಕ್ಕೆ ಮುರಣಿ ಕನ್ನಡ ರಾಜ್ಯೋತ್ಸವ ಬೈಜಾರ ಬರ್ಪಾರ ಇರು ಬರೊಂದು ಪೂಜಾರ ಇನ್ನ ಒಂಜಿ ಮೊಬೈಲ್ ನಂಬರ್ ಇತ್ತು ನೆಡ್ಡತ್ತೀನಿ ವಾಟ್ಸಪ್ ನಮ್ಮ ಮೆಸೇಜ್ ಪಾಡೋದು ಎಲ್ಲ ಫಂಕ್ಷನ್ ಇತ್ತು ನೀರೇಗಳ ಗೊತ್ತಿತ್ತು ನೆಂಗ್ಲೆ ಕಡಪರೊಳಿ ಅಥವಾ ಹೆಂಗೆ ಗೊತ್ತಿತ್ತು ನೀರೇಗೆ ಪನೊಲಿ ಫೋಟೋ ಫ್ರೇಮ್ ಪೊಸತ್ತ ಒಂಜಿ ಮುರಣಿ ಡೇ ಟು ಡೇ ಕಂತೀನಿ ನಾನು ಡೇ ಟು ಡೇ ಬಂದು ಶಾಪ್ ಉಂಟು ಅಂಚೆ ನನ್ನ ಫ್ರೆಂಡ್ ನಟಿಗೆ ಪೋದಿತ್ತೆ ರಡ್ಡಗಂತೆ ಒಂಜಿ ಅವು ಕೋಡದಿದ್ದಿತ್ತ ಮುಂದೆ ಆನೆ ಕಡೆ ಬೇತೆ ಒಂಜಿ ವೀಡಿಯೋ ಶೂಟ್ ಮಾಡ್ಪೇರ ಅಂತ ದೀನಿ ನಾವು ಬಕ್ಕ ದೆಪ್ಪೆರ ನೆನಪಿಜ್ಜಿ ಬಕ್ಕ ಉಪ್ಪಾಡ ನಾಡು ಲೈವ್ ಕುಲ್ನಾಗ ನೆನಪಾಂಡ ಒಂದು ಫೋಟೋ ಚೇಂಜ್ ಮಾಡ್ಪೇರತ್ತೆ ನಂದು ಒಂದುವೇ ಮೋನೆ ಒಂದುವೇ ನೇನೆ ಒಂಜೆಕ್ ಕೊರುದಾಂಡು ಇರೆನನೆ ರೂಪ ಇರೆನನೆ ಓಪ ಜನ್ಮಗು ಬತ್ತುಂಡು ತೆಲಿಪುನ ಬೊಡೆದಿ ನಲಿಪುನ ಬಾಲೆ ಇಲ್ಲಗ ಪೊರ್ಲಾಂಡು ಬೆಲಿಪಿನ ಕಂಡನಿ ಆವೆರೆ ಸೇಲೆ ಜೆಪ್ಪುಲೆ ಪೊರ್ತಾಂಡು ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕೆನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ. ಥ್ಯಾಂಕ್ ಯು ಪದ್ಯ ಕೇರಿನಕ್ಕೆ ಥ್ಯಾಂಕ್ ಯು ಉದಯನ್ನಗ ಲೈವ್ ಬತ್ತಿನಕ್ಕೆ ಥ್ಯಾಂಕ್ ಯು ಉದಯನ್ನ ಒಂಜಿ ಅಂಚನೆ ಇನ್ನಿತ್ತೊಂಜಿ ವೀಡಿಯೋ ಪಾಡ್ದೆ ಅನ್ನೊಂಜಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ತೂದು ಸಪೋರ್ಟ್ ಮಾಡ್ಪ್ಲೆ ಥ್ಯಾಂಕ್ ಯು. ಚೂರು ಮೊಬೈಲ್ ತಿರ್ಗಲೆ ಸರಿ ತೋಜುಜಿ ಅವ್ಯಾನ ಅರ್ಧನೇ ದೀತೀನಿ ಅರ್ಧ ಯಾವೊಂದು ಈತ ಎಲ್ಲಿ ಅವು ಜಾಸ್ತಿ ಮಲ್ಲಜ್ಜಿ ಈತ ತೋಜುಂಡೆ ನಾನು ವೀಡಿಯೋ ಪೂರ ಬರ್ಪುಣ ಎಲ್ಲ ವೀಡಿಯೋ ಪಾಡ್ನಾಗ ಐಟ್ ಬರ್ಪುಣಿ ಎಂಕ್ ಯಾಕಡೆ ದೀದಿತ್ತೆ ನಾನು ವೀಡಿಯೋ ಒಂದು ಶೂಟ್ ಮಾಡ್ಬಾಗ ಮೊಬೈಲ್ ಬುಧವಾರ ಒಂದು ವೀಡಿಯೋ ಹಾರ್ಪುಣ ಒಂದೆತ್ತ ನಮ್ಮ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಒಂಜಿ ಲೆಕ್ಚರ್ ಉಂಡು ಲೆಕ್ಚರ್ದ ವೀಡಿಯೋ ಉಂಡು ಏರೆಗೆ ಮಾತ್ರ ತೂಯೆರಡು ತೂದು ಸಪೋರ್ಟ್ ಮಾಡ್ಬೋಡ ಸೂಪರ್ ಉಂಡು ಬಂಡೆ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಕವಿ ನನ್ನ ಉದಯನ್ನೇ ಆ ನಂಬರ್ ಕೊರಿಯರು ಒಂಜಿ ನಿಮಿಷ ಯಾನ್ ಮುರಣ್ಣ ಅವರಿಗೆ ಅಂಚಿನ ನಂಬರ್ ಬರೆದಿದ್ದು ಮರೆ ಒಂಜಿ ನಂಬರ್ ಮಿಸ್ ಆಯ್ತೀನಿ ಅರೆ ಪಾಪ ಫೋನೇ ಮಂತಿಜ್ಜಿ ನಾನು 058 126 157 058 126 ಮೂಜಿ ನಂಬರ್ ಆಜಿ ಏಳು ನಂಬರ್ ಸರಿ
058 126 2157 058 126 2157 ಯಾನಿರೆಗ್ ಲೈವ್ ಆಯ್ಬೊಕ್ಕ ಐಟೆ ಮನ್ಪ ವಾಟ್ಸಪ್ ಡಿರೆಗ್ ಸ್ಕ್ರೀನ್ಶಾಟ್ ಗೆಪ್ಪುಲಿ ಉದಯ್ ಪೂಜಾರಿ ಅವಳಂದು ಡನ್ ಓಯ್ 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 ಬೇಗ ದತ್ತೆ 058 126 2157 058 126 2157 ಓಕೆ ನನ್ನ ಡಿಲೀಟ್ ಮಾಡ್ಪ್ಲೀರ್ ಅವು ತೊಂದರೆ ನಂಬರ್ ರಿಮೂವ್ ಮನ್ಪುಗ ಅವು ದತ್ತೆ ನಂಬರ್ ಬೊಡ್ಚಿ ಏರೆಗಳ ತುಯ್ಯರ ಬಲ್ಲಿ ಐಕ್ ಡಿಲೀಟ್ ಮಲ್ಪುವ ಓಕೆ ಓಕೆ ಮಲ್ಪುವ ಯಾರು ಮಲ್ತೇನೆ ಥ್ಯಾಂಕ್ ಯು ಅವೇ ಅಕ್ಕ ನಮ್ಮ ದುಬೈ ಡಿತ್ತದು ಒಟ್ಟಿಗೆ ಪಲವರ ತಿಕ್ಕಂಡ ಚಾನ್ಸ್ ಉಂಟು ನಂಗೆ ಓಡೆಲ್ಲ ಫೋನ ತಿಕ್ಕೊಲಿ ಒಲ್ಲ ಫಂಕ್ಷನ್ ಮಿನಿತ್ತನ ಫೋನಾಗ ಮುರಾಣಿ ಪುರ ಇತ್ತನು ಮಾರ್ರೆ ಹಿಂಗೆ ನೆನಪಿಲ್ಲ ಜೀರ್ ಬತ್ತಿನೇ ಜೊತೆ ಬೊಕ್ಕ ಲೈವ್ಡ್ ಕೌಶಿಕ್ ಬ್ರೋ ಒಂದು ಉಳ್ಳೇರು ಕೌಶಿಕ್ ಪೂಜಾರಿಂದ ಅರೆಗೆ ಏನು ಕೇನು ಏನು ಯಾರು ಬರ್ಪೆ ಅನ್ಪೇರು ಅವ್ರು ಬರ್ಪುಜೀರಾರು ಬೊಕ್ಕೊಂಜಿ ನಮ್ಮ ಗೆಸ್ಸಸಿರೋರು ಇರ್ತೀರಿ ಮಾರ್ರೆ ಯಾರನ್ನ ಪುದರು ಗೊತ್ತುಜಿ ಫೋರ್ ಎವರ್ ಗ್ರೀನ್ ಬಂದು ಅವ್ರ ನಂಬರ್ ಪಾಡೀರಿ ಏನು ಬರೆದು ತೊಂಡೆ ಬಟ್ ಒಂಜಿ ನಂಬರ್ ಕಮ್ಮಿ ಉಂಡು ಇಟ್ಟು ಅವಿತ್ತೆಂಗೆ ಹೋಗುಂದೆ ಗೊತ್ತುಜಿತ್ತು ಯಾರನ್ನವ್ರ ಬೈಜ್ಜೇರ ಇದು ಬೊಕ್ಕ ಹೊರವರ ಲೀಕ್ ಆಪುಂಡು ಒಂದೊಂದು ರನ್ನಂದಿ ಐಕೆ ಅನ್ ಪಟಕ ಡಿಲೀಟ್ ಬಂತೆ ಕಾಮೆಂಟ್ಸ್ ಇಡು ನಂಬರ್ ಪಾಡುಚ್ಚಿ ಅಂದಂದ ಅವು ಪಂಡ ದುಬೈದ ನಂಬರ್ ದಲ್ಲ ಪ್ರಾಬ್ಲಮ್ ಇಜ್ಜಾತು ಎಂಕ್ಲೆಗು ಲೀಗಲ್ ಉಂಡ ಲೀಗಲ್ ನಂಬರ್ ದಲ್ಲ ಅಂಚೆ ತೊಂದರೆ ಇಜ್ಜಿ ಬಟ್ ಡಿಲೀಟ್ ಬಂತೀರ ಪಕ್ಕ ಇಜಿನ ಇನ್ಸ್ಟಾಗ್ರಾಮ್ಲ ಉಂಡು ಇನ್ಸ್ಟಾಗ್ರಾಮ್ ನವೀನ್ NG ಕುಲಾಲ್ ಪಂದು ಉಂಡು ಐಕ್ಲ ಪೋದು ಮೆಸೇಜ್ ಪಾಡು ದಲ್ಲ ಪ್ರಾಬ್ಲಮ್ ಇಜ್ಜಿ ತಿಳ್ತೊಂದುಲ್ಲೇರು ಮಾರೆ ಒನ ಸಂಡೇ ಉದಯನ್ನ ದಾದಿ ಸ್ಪೆಷಲ್ ಇನ್ನಿ ಸಂಡೇ ಆಯ್ತು ಇನ್ನಿ ರಜೆ ಆಯ್ತಂಡೆ ಎಲ್ಲ ಇನ್ನು ಶಾರ್ಜಾಡ್ ಒಂಜಿ ಫಂಕ್ಷನ್ ಇತ್ತನೆ ಕರ್ನಾಟಕ ರಾಜ್ಯೋತ್ಸವದ ಅಡೆ ಪೋಯರೆ ದೂರ ಅಂಡ ಅಂಚ ಪೋಯ್ನಿ ಪೋಯ್ಜಿ ಬೊಕ್ಕ ಫ್ರೆಂಡ್ ಲಜ್ಜಾ ನೀನಿ ಶ್ರುತಿ ಅಕ್ಕನ ಗೆಸೆಸಿಡು ಪಣುಲ್ಲೇರಿ ವಾಟ್ಸಪ್ ಹಾಯ್ ಮಲ್ಪುಲೆ ಮಲ್ತೆ ಡಿಲೀಟ್ ವಾಟ್ಸಪ್ ಹಾಯ್ ಮಲ್ಪುಲೆ ಅವು ಇತ್ತೆ ಆಪುಜಿ ಅನ್ನು ಇತ್ತೆ ಐಟ್ ಲೈವ್ ಮಂತೊಂದುಲ್ಲೆ ಬೊಕ್ಕ ಮನ್ಪುವೆ ಲೈವ್ ಆಯ್ ಬೊಕ್ಕ ಮನ್ಪುವೆ ಶ್ರುತಿ ಅಕ್ಕನ ಗೆಸೆಸಿಡು ಅಂದೆ ಓಯರ್ ಶ್ರುತಿ ಅಕ್ಕಯೇ ಸಾಕಾಂಡು ಮಾರೆ ಇನ್ನಿ ಕೋರಿ ತೊಲ್ಲುದು ಅಂದ ಆತು ಕೋರಿ ಮಾರೆ ಎಜ್ರಲ್ಲ ಹೆಂಚಿನ ಅವಸ್ಥೆ
ಇನಿ ಕೋರಿ ಸುಕ್ಕ ಓಕೆ 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 ಅವಿನಾಶನ್ 25 ಕೋರಿ ಇತ್ತಂಡಿ ಅಜಿಪ ಜನ ಇತ್ತೀರ ಅಂದೆ 25 ಕೋರಿ ಬಂಡ ಸಾಧಾರಣ ಒಂಜೊಂಜಿ ಕಿಲೋ ತಂಡ 25 ಕಿಲೋ ಅಂಡು ಒಂಜನ ಕಿಲೋ ತಂಡ ಒಂತ ಜಾಸ್ತಿ ಆಪುಂಡು ಓಕೆ ಅಜಿಪ ಜನಕ್ಕೆ ಅವು ಇದೇ ಮಕ್ಕಳು ಪುರ ಓಡೆ ಪೋಯಿನಿ ಮಾರೆ ಈ ಸಂಪತ್ತನ ಪುರ ನಾನು ಕುಳ್ಳದು ನನ್ನ ದಾನೆ ಬೈದು ಜಿರಂ ಮಕ್ಕಳುದಾರು 25 ಕೋರಿಯ ದೇವೇರ ಅವು ಅಕ್ಕಳ ಒಂದಿಯೇ ನಮ್ಮ ಊರದ ಒಂದುಗೆ ನಮ್ಮ ಇಂಚಿನ ಪೇರು ಇಂಚಿನ ಅಗಿಯಲ್ದಲ್ಲಕ್ಕ ಸಂಕ್ರಾಂತಿದ ಎಂಕಿನಿ ಕೋರಿ ಕೊರ್ಲೆ ಮಾರ್ರೆ ಒಣಗುಲ್ಲೇರು ಎಂಕೊಂಜಿ ಕೋರಿ ಕೊರ್ಲೆ ಕೆಲವು ಕೋರಿ 3 ಕಿಲೋ ತೆತ್ತು ಅಂದೆ ಓಕೆ 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 ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಲೈಕ್ ಕೊಡಲಿಲ್ವಾ ಮೈಥಿಲಿ ಬಂದರು ಕೂ ಅಂತಿದ್ದಾರೆ ಬನ್ನಿ ಕೇಶವನ್ನ ನಾವು ಮಾತಾಡ್ತಾ ಇದ್ದೇವೆ ಇನ್ನು ನಮ್ಮ ಉದಯಣ್ಣ ಇದ್ದಾರೆ ದುಬೈಯಿಂದ ಹಾಗೆ ಕಾರ್ಕಳದಿಂದ ಅವಿನಾಶಣ್ಣ ಇದ್ದಾರೆ ಮತ್ತು ಕೆಂಚನಗಿರೆಯಿಂದ ರಮೇಶರವರಿದ್ದಾರೆ ಬನ್ನಿ 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 ಕೋರಿಕೆ ಅದಲ್ಲ ಕಾಣದೆ ನಮಕ್ ಊರದ ಕೋರಿ ತಿಕ್ಕು ಜೊತೆ ತಿಕ್ಕುಂಡಿ ನಮ್ಮ ಅಜ್ಮಾನಗೆ ಬೋರ್ಡ್ ಹಾಪುಂಡು ಮಾತ್ರ ಅಜ್ಮಾನಡ್ ಪೋಂಡ ತಿಕ್ಕುಂಡು ಎಂಕುಳವರ ಕನ ಅಂತ ಇತ್ತು ಮಸ್ತ್ ದಿನ ಅಣ್ಣ ತಿನ್ನಂದು ಎಂಕುಲ್ಲ ಅಣ್ಣನ ಕಡೆ ಪೋನಾಗ ಅಲ್ತಿರ್ದು ಪೋದು ಎಂಕುಳು ಕಂತದ್ದು ಕಚ್ಚು ಬಂತು ಅಂತ ಹಾಗೆಯೇ ಪರಂಗಿಪೇಟೆಯಿಂದ ನವೀನ್ ಅವರು ಇದ್ದಾರೆ ಅಂದೇ ಭೂತದ ಗಜಿಪುರ ಅವು ಅಂತ ಅವು ಪುರ ಟೇಸ್ಟ್ ಅದಕ್ಕೆ ಭೂತ ಉಪ್ಪಿನ ಗಜಿಪುರ ಕೇಶವನೇ ಒಣಸಂಡೆ ಅದೇ ಸ್ಪೆಷಲ್ ಕೂ ಪಂಡದ ಓಡೆ போயார் ಎಂಕ್ಳು ಮೂಲ ಕೂ ಬಂತ ಪಿರ ಇರೆಗೆ ಉಲ್ಲೆ ಉಲ್ಲೆ ಪಣದುಲ್ಲೇನೆ ಓಕೆ 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 ಇದ್ದೇನೆ ಇದ್ದೇನೆ ಪಣದುಲ್ಲೇರೆ ಇದ್ದೇನೆ 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 ಕೇಳಿಸುತ್ತಿದೆ ಕಲ್ಲು ಕಲ್ಲಿನಲ್ಲಿ ಗಂಧದ ಗುಡಿ ಚಂದದ ನನಗೆ ಅದು 144 ಬಂದಿದೆ ಇದು ಯಾಕೆ ಜಾಸ್ತಿ ಬಂತಂತ ಗೊತ್ತಿಲ್ಲ ನನಗೆ ಇಲ್ಲದಿರ ಅಷ್ಟು ಬರಲಿಕ್ಕಿಲ್ಲ ನಾನು ಯಾವಾಗಲೂ ಟೆಸ್ಟ್ ಮಾಡ್ತಾ ಇರ್ತೇನೆ ನನ್ನ ಹತ್ರ ಮಷೀನ್ ಇರ್ತದೆ ಸೊ ಇದು ಅವಿನಾಶನ್ನೇ ಇನಿ ಪೂರ ಊರುಡು ಕೋರಿತ್ತೀನಿ ಅಂದಂದು ಊರ್ದ ಕೋರಿತ್ತೀನಿ ಅಂದಂದೆ ಉದಯನ್ನೇ ನವೀನನ್ನ ಯಾನು ದಿನಾಲ ಇರ್ನ ಲೈವ್ ತೂಪೆ ಆಂಡಲ ಪಾತಿರುಜಿ ಓ ಅಂದೆ ಓ ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ಈ ಮ್ಯೂಟ್ ಲೈವ್ ಅನ್ನು ಸಪೋರ್ಟನ್ನು ಮಂತೊಂದುಲ್ಲ ಅರ್ಥ ಯಾನು ಹೊರ ಪಣೊಂದುಪ್ಪೆ ಕೆಲವೇರು ಲೈವ್ ಬರ್ಪೇರು ಸಪೋರ್ಟ್ ಮನ್ಪೇರೆ ಬೊಕ್ಕ ಅಕ್ಕಳು ತೂವೊಂದುಪ್ಪೇರು ಮೆಸೇಜ್ ಪೂರ ಪಂಡ ಮಾತೆರೆಗಳ ಆಯ್ ಹಲೋ ಪನೋಡ ಆಪುಂಡು ಪಂಡದು ಅಂಚೆ ಪೂರ ಉಪ್ಪುಂಡು ಪಂಡದು ಯಾಲ್ನ ಪನ್ಪೆ ಅವರವರು ದಯಪಂಡ ಯಾಲ್ನ ಅವರವ್ರು ಅಂಚೆನೆ ಮನ್ಪೆ ಲೈವ್ ಪೋಪೆ ಅಣ್ಣ ಮೆಸೇಜ್ ಮಾಡ್ರೆ ಪೋಪುಜಿ ಒಬ್ಬಕ್ಕ ಮಾತಾಡಲ್ಲ ಪಾತೆರೋಡ ಆಪುಂಡು ನಂಗೆ ಟೈಮ್ ಉಪ್ಪುಜಿಂದ ಅಂಚ ಮುಲ್ಪ ಇಜ್ಜಿ ಊರ್ದ ಕೋರಿ ಅನ್ನೋದಿಲ್ಲ ಮುಲ್ಪ ಇಜ್ಜಿ ಊರ್ದ ಕೋರಿ ಸತ್ವಾಡು ಅಂದೆ ಸತ್ವಾಡು ಇಜ್ಜಿ ಸತ್ವಾಡು ಇಜ್ಜಿ ಅಜ್ಮಾನುಡುಂಡು ಬೊಕ್ಕ ಶಾರ್ಜಾಡುಂಡು ಪೊಸತ್ ರೆಡ್ ಮಾರ್ಕೆಟ್ ಆತಂಡು ಬೊಕ್ಕ ಇತ್ತ ಕೆಲವು ಮೊಕ್ಕಲುಳ್ಳೆ ಇರುತ್ತೆ ನಮ್ಮ ಬಂಗಾಲಿ ನಕಲು ಪುರ ಮಾರುವೇರಿ ನಾನು ಮುರಾಣಿ ನೈಪ್ ಸಿಗ್ನಲ್ ಪೋನಾಗ ಊರಿ ಜೂವದ ಕೋರಿನ ಕೊನೊಂತೆ ಸೈಕಲ್ದ ಪಿರಾವುಡು ಬಾಕ್ಸ್ ದಿದ್ದು ಆಯ್ತು ಕುಕ್ಕೊ ಕೊಕ್ಕೊ ಪನೊಂದುಂಡು ಮಾರೆ ಸಿಗ್ನಲ್ ಬೊಲ್ದು ಕೋರಿನ ಜೂವದ ಅಕ್ಕಳು ಹೊಲ್ತಿರ್ದ ಕಂತದ್ದು ಇಲ್ಲಿಗಲ್ಲ ಅದು ಮಾರೊಂದುಲ್ಲೇರ ಅಂದು ಗೊತ್ತುಜಿ ರಂಜಿತನ್ನೇ ಬರ್ತೀರಿ ಹಾಯ್ ರಂಜಿತನ್ನ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಭಾಳ ಸಮಯದ ನಂತರ ಬಂದಿದ್ದೀರಿ ಹೇಗಿದ್ದೀರಿ ಮತ್ತೆ ಲೈಕ್ ಕೊರಿಯ ಪಣಂದ್ರೆ ಥ್ಯಾಂಕ್ ಯು ಸೋ ಮಚ್ ರಂಜಿತನ್ನ ಅಂಚೆನೆ ಇನ್ನಿತ ಒಂಜಿ ವಿಡಿಯೋ ಪಾಡ್ದೆ ಅವೇನೆಲ್ಲ ತೂದೊಂಜಿ ಸಪೋರ್ಟ್ ಮನ್ಪ್ಲೆ ಮಾತೆಲ್ಲ ಸತ್ವ ಫುಲ್ ರಶ್ ಆತೆ ಒಬ್ಬ ಅವಿನಾಶನ್ನೇ ಪಾತೆರೆ ಆಯ್ಜಾಗೆಂಡೇರು ಪಟ್ಟರೆ ಆಯ್ಜಾ ಪತ್ತೆರೆ ಆಯ್ಜನ ಇಜ್ಜ ಆಯ ಸೈಕಲ್ ಪತ್ತೊಂದು ಪೋಪಿನಿ ಮಾರೇನದನ್ನ ಗೊತ್ತುಜಿ ಅಂದು ಬ್ರೋ ಚೂರು ಬಿಸಿ ಇತ್ತೆ ಬ್ರೋ ಅಂದೆ ಓಕೆ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಂತೊಂದು ಎಪ್ಪಳಂಚೆನೆ ಉದಯನ್ನ ಎನ್ನ ಬೊಕ್ಕೊಂಜಿ ಚಾನೆಲ್ ಉಂಡು ಇಟ್ಟು ಸಬ್ಬು ಮಂತಿದ್ದಾರೆ ಬೊಕ್ಕೊಂಜಿ ಚಾನೆಲ್ಗೆ
ಯಾನು ವಾರೋಡು 2 ದಿನ 3 ದಿನ ಇಟ್ಟು ಲೈವ್ ಬರ್ಪೆ ಒಂದೇಟು ಒಂಜಿ 2-3 ದಿನ 2 ದಿನ ಮಾತ್ರ ಅಂಚ ಮಂತ್ ಜಡ ಅವೆಲ್ಲ ಮನ್ಪ್ಲೆ ನಮ್ಮ ತುಳು ಗೈಡ್ ಅಂದಿರು ಮಂತ್ ತುಪ್ಪರ ನೆನಪುಂಡು ಗೊತ್ತುಜ್ಜಿ ಮಂತ್ ಜಡ ಮನ್ಪ್ಲೆ ಬುಕ್ಕ ನವೀನ್ ಬ್ರೋ ಪಣೊಂದ್ಲೇರು ಪನೋಡು ಏ ತಂಡದ ಮೊತ್ತ ಕೈ ಕರ್ಗುತ್ತೆ ಇರು ರಂಜಿತನ್ನೇ ಮೇರ್ ಮಾರ್ರೆ ಆರೇ ರಂಜಿತನ್ನೇನ ದುಂಬು ಬರಂತಿನಾರು ಅತ್ತು ఇంకొంచూరు కన్ఫ్యూజ్ అండి సత్వాడు పంజిద మసాలా తిక్కుని అందంది ದುಂಬುದ ರಂಜಿತ್ ಬ್ರೋ ಕುಸಾಲ್ ಅಂದ ಮರ ಇರು ದೂರ ಬೋದಿತ್ತರಿ ಮಸ್ತ್ ಸಮಯ ಇಡೀ ಪೂರ ಲೈವ್ ಇರೇನೇಕೆ ಎನ್ನು ಮರ ರಂಜಿತಾನೆ ದಾನೆ ಬರ್ಪುಜೇರು ದೂರ ಪೋತಿರು ಮಾತೆಲ್ಲ ಅವೇ ಮನ್ಪಿನಿ ಎಂಕಲ ಲೈವ್ಗಳ ಬರ್ಪುಜೇರು ಶೇ ಚೇ 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 ವೆಲ್ಕಮ್ ಸ್ಟಾರ್ಟಿಂಗ್ ದ ರಂಜಿತಾನೆ ಎಂಕಲ್ನಾತೆ ಅಂದಿ ನೆನಪುಂಡು ಎಂಕ್ ಏತು ಕ್ವಶ್ಚನ್ ಪಾಡಂತಾರೆ ಏತು ಕುಸಲ್ ಬಂತಂತಾರೆ ಮಾರಚ್ಚೆ ಇರು ಹೊರನೆ ಮಿಸ್ಸಿಂಗ್ ಆಯ್ರು ಬಂಡ ಕಮ್ಮಿಡೊಂಜಿ 4-5 ತಿಂಗಳು ಬತ್ತಿನ ಹೆಜ್ಜೆ ಅಂದತೆ ಇರು ಯಾನು ಜೂನುಡು ಮೇಟ್ ಊರದ್ದು ಬರ್ತೀನಿ ಜೂನುಡು ಲೈವ್ ಸ್ಟಾರ್ಟ್ ಮಾಡ್ತೀನಿ ಅಪ್ಪಗ ಬರೋಂತಾರೆ ಇರು ಜುಲೈ ಆಗಸ್ಟ್ ಬೊಕ್ಕ ಬೈಜಾರ ಅಂತ ಅಪ್ಪನಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 4 ತಿಂಗಳು ಓ ದೇವರೇ ಯಾನು ಮಾತಾಡಲ್ಲ ಪನ್ಪೆ ರಂಜಿತನ್ನೇ ಬಂದಿದ್ದಾರೆ ಮತ್ತೆ ಬ್ಯಾಕ್ ರಂಜಿತನ್ನ ಇಸ್ ಬ್ಯಾಕ್ ಪನ್ಪೆ ಎಲ್ಲ ಕಾಂಡ ಶುರು ಮೆರ್ನಾ ಲೈವ್ ಪೋದು ಪನ್ಪೆ ದುರ್ಗಾಕನ ಅತ್ತಿ ನಡುಟೋರ ರಂಜಿತ್ ಸಾಲಿಯಣ್ಣಂದು ಬತ್ತದು ಯಾನ್ 10-6 ಪಣಂತೀರ ಅಂದೆ ಈರ ಅತ್ತಾವು ಕುಡೊಂಜಿ ರಂಜಿತ್ ಬತ್ತಿತ್ತೇರಿ ಅಪ್ಪಗ 6 ಪಂಡೇರಿ ಯಾನ್ ಹತ್ತಂದು ಈರೇನ ಸತ್ಯ ಹತ್ತು ಬೇತೇರ ಯಾನ್ ತೂಪೆ ಉಂತಲು ಒಂದೆಟ್ಟು ಇರ್ನದಲ್ಲ ಮೆಸೇಜ್ ತುಂಬುದ ಉಂಡ ಅಂದು ಇಜ್ಜಿ ಮಾರಿ ಒಂದೆಟ್ಟು ಇಜ್ಜಿ ಸತ್ಯ ಮಸ್ತ್ ಖುಷಿ ಆಂಡು ರಂಜಿತನ್ನ ಮಸ್ತ್ ಖುಷಿ ಆಂಡು ಕಡಲ ತಡಿಯ ಆಟಗಾರ ರಂಜಿತ್ ಪೂಜಾರಿ ಅಂದು ಕರೆಕ್ಟ್ ಸರಿ ಗೊತ್ತಾಂಡು ಇತ್ತೆ ಗೊತ್ತಾನ ಎಂಕ್ ಬೊಕ್ಕ ರಂಜಿತನ್ನ ಐದು ಬೊಕ್ಕ ಇರ್ ಮಿಸ್ಸಿಂಗ್ ಆಯ್ ಬೊಕ್ಕ ಉಂಡತೆ ಯಾನು ಕೊಡೊಂಜಿ ಚಾನೆಲ್ ಮಲ್ತದೆ ನಮ್ಮ ತುಳು ಗೈಡ್ ಪಂಡದು ಜಸ್ಟ್ ಇಂಚನೆ ಮಂತದೀನಿ ಒಂಜಿ ವೀಡಿಯೋ ಕೆಲವು ಪಾಡ್ಗ ಅಂದೆ ಅವು ಜಾಸ್ತಿ ಸ್ಟಾರ್ಟಪ್ ಆತು ಜನ ಲೈವ್ ಬರೋದು ರೈಟ್ ಅವೆಲ್ಲೊಂಜಿ ಸಬ್ಸ್ಕ್ರೈಬ್ ಮನ್ಪುಲೆ ಅವೇ ಎನ್ನನೆ ಮೋನೆ ಉಂಡು ಅಂಗಿದ ಕಲರ್ ಚೇಂಜ್ ಆತೆ ನಮ್ಮ ತುಳು ಗೈಡ್ ಅಂತ ಸರ್ಚ್ ಬಂತಡ್ಡಾನು ಬೋರ್ಡನ್ನ ಮೆಸೇಜ್ ಪಾಡುವೆ ಒಂಜಿ ಯಾನು 2 ದಿನ ವಾರಡು 4 ದಿನ ಐಟು ಬರ್ಪೆ ಒಂದೇಟು ಬರ್ಪೆ ಮೈಥಿಲಿ ಎಂಚ ಒಳ್ಳೆರು ಮೈಥಿಲಿ ಹುಷಾರುಳ್ಳೇರಿ ರಂಜಿತನ್ನೇ ಉದಯ ಬ್ರೋ ಎಂಚ ಒಳ್ಳರಿಗೆ ಏನಂದುಲ್ಲೇರು ಹಾಯ್ ರಂಜಿತ್ ಬ್ರೋ ಬಣಂದುಲ್ಲೇರು ರಂಜಿತನ್ನೇ ಯಾನು 10 ಬ್ರೋ ಅವು ಯಾನು ಮಿನಿಮಮ್ 4 ಮಂತ್ ಆಂಡು ಬರಂದೆ ಲೈವ್ ಅಂದಂದು ಗೊತ್ತಾನೆ ಎಂಕ್ ಇತ್ತೆ ಇರ್ನ ಮೆಸೇಜ್ ತೂದೆ ಗೊತ್ತಾನೆ ಎಂಕ್ ಯಾನ ಪಗಲ ಪಣಂತೆ ಆರ್ನ ಮೆಸೇಜ್ ತುಂಡ ಗೊತ್ತಾಪನೆ ಎಂಕ್ ಯಾರೆಲ್ಲ ನಮ್ಮ ಪಿನ್ ಐಡಿಯನ್ನು ಒಂದು ಹತ್ತು ಮರ ಎನ್ನ ಪಿನ್ ಐಡಿ ಅವರ್ನತೆ ಇದು ಪಿನ್ ಐಡಿ ಹಾಯ್ ರಂಜಿತ್ ಬ್ರೋ ವೆಲ್ಕಮ್ ಬ್ಯಾಕ್ ಅಂತ ಬರೆದಿದ್ದೇನಲ್ಲ ಅದು ಇನ್ನೊಂದು ಚಾನೆಲ್ ನನ್ನದು ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿಡಿ ಲೈವ್ ನಡೆಯುತ್ತದೆ ಸೋಮವಾರ ಹಂಗಾರೆ ಅದರಲ್ಲಿ ಲೈವ್ ಇರ್ತದೆ ಬುಧವಾರ ಇದರಲ್ಲಿ ಲೈವ್ ಇರ್ತದೆ ಮತ್ತು ಗುರುವಾರ ಶುಕ್ರವಾರ ಅದರಲ್ಲಿ ಲೈವ್ ಇರ್ತದೆ ಮತ್ತು ಶನಿವಾರ ಇದರಲ್ಲಿ ಲೈವ್ ಇರ್ತದೆ ಇಲ್ಲಾಂದರೆ ಆದಿತ್ಯವಾರ ಇದರಲ್ಲಿ ಲೈವ್ ಇರ್ತದೆ ಹಾಗೆ ಸೊ 2ರಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇದ್ದೇನೆ ಇನ್ಸ್ಟಾಡ್ ಕಾಲ್ ಮಲ್ಪುಳೆ ರಂಜಿತ್ ಪಣಂದುಲ್ಲೇರು ಉದಯ ಬ್ರೋ ಎನ್ನ ಕಾಲ್ ಪಿಕ್ ಮಲ್ಪೆರೆ ಆಯ್ಜಿ ಮುರಾಣಿ ಪಣಂದುಲ್ಲೇರು ಇರ್ನ ಕಾಲ ಅಂದ ಓಕೆ ದೇವೇರೆ ರಂಜಿತ್ ಪಣಂದುಲ್ಲೇರು ಅಂದ್ಯೆ ಮಸ್ತ್ 4 ತಿಂಗಳು ಪಂಡ ಇಜ್ರಲ್ಲ ಎಂಕ್ಲೆಗೆ ಏತ್ ಒಂದು ಆಡು ಮಸ್ತ್ ಸತ್ಯ ಎಂಕ್ಲು ಮಸ್ತ್ ದಾದಾ ಅಂತ ಥಿಂಕ್ ಮಂತೊಂದಿತ್ತ ಪಂಡ್ರೆಯಲ್ಲಿ ನಮ್ಮ ತುಳು ಟಾಕ್ ಥ್ಯಾಂಕ್ ಯು ನವೀನ್ ಬ್ರೋ ನಮ್ಮ ತುಳು ಟಾಕ್ ಆಯ್ತು ನಮ್ಮ ತುಳು ಗೈಡ್ ಯಾನು ಗೈಡ್ ಮಾಡ್ಬಿಡು ತುಳುತ ಯೂಟ್ಯೂಬರ್ ನಕ್ಲೆ ಇದಲ್ಲ ಒಂದು ಇತ್ತು ನಂಡ ಸಪೋರ್ಟ್ ಬೋರ್ಡ್ ಉಂದಂಡ ಇರ್ನಂತೂ ಸಪೋರ್ಟ್ ಉಪ್ಪುನು ಮಾತಾಡಿಲ್ಲ ಮಾತೇರಿಗಿಲ್ಲ
ರಂಜಿತನ ದಾಲ ಒಂಜಿ ರೀಸನ್ ಪನೊಲಿ ಎಂಕ್ಲೆಗ್ ದಾದೆಕ್ಕಿ ರಂಚ ಮಿಸ್ ಮಂತಾರೆ 4 ತಿಂಗಳು ಪಂಡದು ದಾಲ ಪ್ರಾಬ್ಲಮ್ ಇತ್ತುಂಡೆ ಅತ್ತು ದಾಲ ಬೇಲೆಡ್ ಬಿಸಿ ತರ ದಾಲ ಪರ್ಸ್ಯೂಮ್ ಅಂತ ಒಂದಿತ್ತಾರ ಡಿಗ್ರಿ ಮಿನಿ ನವೀನ್ ಬ್ರೋ ಮಸ್ತ್ ಖುಷಿ ಆಂಡ್ ಅವೇ ಇರ್ನ ಲೈವ್ಗೆ ಬತ್ತದ ಬಣ್ಣೊಂದು ಥ್ಯಾಂಕ್ ಯು ಸೋ ಮಚ್ ಈರು ಬತ್ತಿನ ಎಂಕ್ಲೆಗ್ ನಿಜವಾದ ಖುಷಿ ಆಂಡ್ ದಯಮಾಡಿ ಇರೆಗ್ ಎನ್ನ ಮೋನೆಡ್ ತೂಂದು ಪೊಳ್ಳಿತ್ತು ಇರೆಗ್ ಯಾನ್ ಎಂಚ ಫೀಲ್ ಮಂತೊಂದುಲ್ಲೆ ಪಂಡ ಎಂಕ್ ಮಸ್ತ್ ಖುಷಿ ಆಂಡ್ ಅಂಚಾದ ಪಂಡ ಇರು ಮಸ್ತ್ ದಿನೋಡು ಬಕ್ಕ ಬತ್ತಾರತೆ ಸೊ ಯಾನು ಸುರು ಇರು ನೆಂತೀನಿ ಯಾನು 6 ಮುರಣಿ ಕೊಡೋರಿ ಬತ್ತಿತ್ತಾರೆ ಅದು 6 ನೆಂತೀನಿ ಯಾನು 6 ಪಣಂತೀರಿ ಯಾನು 6 ಮಾರ್ರೆ ಅಂತ ಪಣಂತೀರಿ ಬಾರ್ ಲೈನ್ ಅತೆ ಅಂಚ ಮಸ್ತ್ ಬಿಸಿ ಜನ ಬಾರ್ ಲೈನ್ ಅತ್ತೆ ಅಂಚ ಮಸ್ತ್ ಬಿಸಿ ಜನ ಕಮ್ಮಿ ಇತ್ತೇರು ಬ್ರೋ ಓ ಅಂದೆ ಓಕೆ ನೋ ಪ್ರಾಬ್ಲಮ್ ಓಕೆ ವೆರಿ ಗುಡ್ ಸೊ ಎಂಗ್ಲೇ ಒಂಜಿ ಸಪೋರ್ಟರ್ ಜಾಸ್ತಿ ಆಯ್ರು ನನ್ನ ಲೈವ್ಗೆ ಮಲ್ಲೆ ಜಿ ಟೈಮ್ ತಿಕ್ಕನಾಗ ಬಲೆ ತೊಂದರೆ ಜಿ ಬಿಸಿ ಇಪ್ಪನಾಗ ಬೇಲೆ ಮೇಯ್ನ್ ನಂಗೆ ಬೇಲೆ ಬಿಡ್ದು ಆಯ್ ಬೊಕ್ಕ ಟೈಮ್ ತಿಕ್ಕಂಡ ಬಲೆ ರೆಡ್ಡಿ ಚಾನೆಲ್ ಉಂಡು ಪೈಸಾ ದಾಲಜ್ಜಿ ಉದಯನ ಮುಲ್ಪ ದಾದೆ ಗೊತ್ತುಂಡು ಯಾನವು ರೆಡ್ಡಿ ಚಾನೆಲ್ ದಯ ಮಂತೀನಿ ಪಂಡ ಒಂಜಿ ಫ್ಯೂಚರ್ಗೆ ನಂಗೆ ದಾದನೈತೆ ದುಬೈ ಬಿಡ್ದು ನಮ್ಮ ಊರು ಪೋದು ಸೆಟ್ಲ್ ಆವೊಂದು ಇತ್ತಂದಂಡ ಅಪಗ ನಂಗೆ ದಾಲ ಬೇಲೆಜ್ಜತೆ ಸೊ ನಂಗೆ ದುಬೈ ಡೇ ಇತ್ತದ ಜಾಸ್ತಿ ಊರುದ ಬೇಲೆದಲ್ಲ ಗೊತ್ತಿಜ್ಜಾತು ಸೊ ಆ ಪ್ಲ್ಯಾನಿಂಗ್ ಏನು ಮಂತದೀನಿ ಪಂಡ ಅಟ್ಲೀಸ್ಟ್ ಯೂಟ್ಯೂಬ್ ಬಿಡ್ದಲ್ಲ ಮಂತದ್ದು ಮನ್ಪು ಜೀವನ ದೆಪ್ಪೊಲಿ ಅಂದ ಅಂಚೆ ಎನ್ನಿದು ತೂವಳು ಪಬ್ಲಿಕ್ ಸಪೋರ್ಟ್ ಮನ್ಪುನ ಅಂದು ಗೊತ್ತುಜ್ಜಿ ಅಂಚ ಮೋನೋ ಆಯ್ಸತಿಗೆ ಕಾಸು ಬರ್ಪುಜಿ ತಂಜಿ $15 ಆತುಜಿ ನಾನಲ್ಲ ವೀಡಿಯೋ ಪೋಪುಜಿ ಆತ ಜಾಸ್ತಿ ಸ್ಟಾರ್ಟಿಂಗ್ ಆತ ಅಂಚಾದ ವೀಡಿಯೋ ಪೋಯ್ ಬಕ್ಕ ಅಂತೆ ಜಾಸ್ತಿ ಅವು ಗೊತ್ತುಜ್ಜಿ ಐಕೆ ನಿಗಳು ಪೂರ ಸಪೋರ್ಟ್ ಮಾಡ್ಕೊಡು ವೀಡಿಯೋ ಬನ್ನಾಗ ತೂದು ಒಂಚೂರು ಎಂಚ ನಿಗಳು ಬಾಕಿದಾಗಲೇ ಪೂರ ಸಪೋರ್ಟ್ ಕೊರ್ಪಾರ ಅಂಚನೆ ಎಂಕ್ಲೆಗ್ಲ ಸಪೋರ್ಟ್ ಕೊರ್ಲೆ ಪುರ್ಸೊತ್ ಇಜ್ಜಿಂದಂಡ ನಿಗಳು ಬೇಲೆ ಮನ್ಪುಣಗಂಡ ಚಾಲು ಇದು ಬಿಡ್ಲೆ ವೈಫೈ ಫ್ರೀ ಇತ್ತಂಡ ಅವಲ ನಡಪುಣು ನಂಗೆ ಕೊಟ್ರಾಸಿ ವೀಡಿಯೋ ರನ್ ಆವಡು ಮಾತಿರ ಮೊಬೈಲ್ ಬೊಕ ಇರೆಗ್ ದುಬೈದ ಸೀನ್ ಪೂರ ತೂದು ಗೊತ್ತುಂಡು ದಾಲ ಅಂಚೆ ಕುಡರ ತೂವೊಡುಂದು ಜಾನೆಲ್ಲ ಎಂಕ್ಲೆ ವೀಡಿಯೋ ತೂಯರಂಜಿ ಸಪೋರ್ಟ್ ತೂದು ಸಪೋರ್ಟ್ ಮಾಡ್ಪ್ಲೆ ಓಕೆ ಉದಯ್ ಬ್ರೋ ಬಂದು ರಂಜಿತ್ ಅಂಡೆ ಬಣ್ಣದಲ್ಲಿ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಇತ್ತಪ್ರ ಜನ ಎಲ್ಲ ಕಮ್ಮಿ ಅಲ್ಲ ಇವಾಗ ಜಾಸ್ತಿ ಜನ ಬರ್ಪುಜೇರಿ ಅನ್ನ ಮೊನಟೈಸ್ ಆಗ್ಬೇಕಂತೂ ಜನ ಮಸ್ತ್ ಕಮ್ಮಿ ಆತೇರಿ ಓಹೋ ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆಯ ಇದು ರಮ್ಯ ಚೈತ್ರ ಕಾಲ ರೆಡ್ಡಿ ಚಾನಲ್ ಹೆಸರು ಬೇಡ ಊರು ಬೇಡ ಜಾತಿ ಬೇಡ ಪ್ರೀತಿ ಮಾತ್ರ ಇರಲಿ ಹೌದು ನಾವು ಎಲ್ಲರ ಹತ್ರ ಮಾತಾಡೋದೇ ಹೆಸರು ಕೇಳಬೇಕಾಗ್ತದೆ ಎಂದು ಅವರನ್ನು ಕರೆಯಬೇಕಲ್ಲ ಹೇಗಾದರೂ ಈಗ ನಿಮ್ಮದು ಮೈಥಿಲಿ ಅಂತ ನೀವು ಇಟ್ಟಿದ್ದೀರಿ ಸೊ ನಾವು ನಿಮ್ಮನ್ನು ಮೈಥಿಲಿ ಅಂತಲೇ ಕರೆಯುತ್ತೇವೆ ಆಯಿತು ಊರು ಒಂದು ಕೇಳುವುದು ಯಾವ ಊರು ಅಂದರೆ ನಮಗೆ ಹತ್ತಿರದವರ ಅಲ್ಲ ದೂರದವರ ಅಂತ ಗೊತ್ತಾಗಲಿಕ್ಕೋಸ್ಕರ ಅಷ್ಟೇ ಸೊ ಹತ್ತಿರದವರಾದರೆ ಪರಿಚಯ ಇರ್ತದೆ ಸೊ ಈಗ ನೋಡಿ ಉದಯನ ದುಬೈ ಅಂತ ಹೇಳಿದರೆ ನಮ್ಗೆ ಗೊತ್ತಾಯಿತು ಅವ್ರು ದುಬೈಯಲ್ಲಿದ್ದರೆ ನಮಗೆ ಮಾತಾಡ್ಬೋದು ಯಾವಾಗಲೂ ಹಾಗೆ ಅಲ್ಲಾದರೆ ನಮ್ಮ ಊರಿನವರಾದರೆ ಅವರು ನಮ್ಮ ಊರಿನ ಹೆಸರು ಹೇಳಿದರೆ ನಮ್ಮ ಊರು ಅಲ್ಲೇ ಅಂತ ಆಗ್ತದೆ ಸೊ ತೊಂದರೆ ಇಲ್ಲ ನಿಮ್ಮನ್ನು ನಾನು ಮೈಥಿಲಿ ಅಂತಲೇ ಕರಿತೇನೆ ಈಗ ನನಗೆ ಗೊತ್ತಾಯ್ತಲ್ಲ ನೀವು ಯಾರು ಅಂತ ಇನ್ನು ಮೈಥಿಲಿ ಅಂತಲೇ ಕರಿತೇನೆ ಆಯಿತಾ ಅಂದರೆ ಮೈಥಿಲಿ ಹೆಸರನ್ನು ಇಟ್ಕೊಂಡು ಬಂದರೆ ಎಲ್ಲ ಕೆಲವು ಹುಡುಗರು ಬರ್ತಾರೆ ಮತ್ತೆ ನೋಡಲಿಕ್ಕೆ ಯಾರು ಮೈಥಿಲಿ ಇದು ಹೆಣ್ಣು ಫೋಟೋ ಹಾಕಿದ್ದಾರೆ ಹೆಣ್ಣಿಂದು ಮತ್ತೆ ಮಾತಾಡ್ತಾರೆ ನಿಮ್ಮ ಹತ್ರ ಎಲ್ಲರೂ ಹೇಗಿದ್ದೀರಿ ತುಂಬ ಸುಂದರವಾಗಿ ಕಾಣ್ತೀರಿ ಫೋಟೋದಲ್ಲಿ ಹಾಗೆ ಹೀಗೆ ಅಂತ ರಂಜಿತ್ ಬ್ರೋ ದಾದ ಪ್ರಾಬ್ಲಮ್ ಇತ್ತುಂಡೆ ಪಲ್ನೆ ವನದಲ್ಲಿರು ಉದಯನ್ನೇ ಯಾನು ಉಲ್ಲೆ ರಂಜಿತ್ ಅನ್ನ ವನದಲ್ಲಿರು ಎನ್ನನ್ನು ಊರ್ದಾರಿ ರಂಜಿತ್ ಬ್ರೋ ಅಂದೆ ಓಕೆ ಅವೇ ಅತ್ತು ಪ್ರಾಬ್ಲಮ್ ಇಜ್ಜಿಗೆ ಯಾರು ಒಂದು ಬಾರ್ಲ ಇಂಡು ಪುಣ್ಯತೆ ಸೊ ಅಂಚ ಬಿಸಿ ಇತ್ತಿರಿಗತೆ ಜನ ಇಜ್ಜಿ ಕಮ್ಮಿ ಉಂಡು ಅದು ಪಣಿಯರಾಪುಜಿ ಸುಂದರ ನುಡಿಯಿದು ಗೆಳತಿ ಸಂಗಾತಿಯಾಗುವ
ಶೃಂಗಾರ ಕಾವ್ಯ ರಮ್ಯ ಶೃಂಗಾರ ಕಾವ್ಯ ರಮ್ಯ ಮಂಜು ನೆಡೆಯಲಿ ಮುಂಜಾನೆ ಬನ್ನ. ಮೈಥಿಲಿ ಅಂದ ಮೇಲೆ ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಹೌದು ಹೌದೌದು, ಮೈಥಿಲಿ ಅಂದರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ಹುಡುಗಿ ಹೆಸರು ಬಂದರೆ ಎಲ್ಲರೂ ಓಡಿಕೊಂಡು ಬರ್ತಾರೆ. ಈಗ ನೀವು ಈಗ ಲೇಟ್ ಆಯಿತು ಬಂದದ್ದು, ಸ್ವಲ್ಪ ಬೇಗ ನಮ್ಮ ಲೈಟ್ ಚಾಲಾಗುವಾಗಲೇ ಬಂದಿದ್ದರೆ ಕೆಲವರು ದಾರಿ ತಪ್ಪಿ ಬಂದಿರ್ತಾರೆ ನಮ್ಮ ಲೈವಿಗೆ. 10 ಮಂದಿ 20 ಮಂದಿ 30 ಮಂದಿ ಒಮ್ಮೆಲೆ ಬರ್ತಾರೆ. ಯಾರು ಹುಡುಗಿಯರು ಇಲ್ಲದಿದ್ದರೆ ಮತ್ತೆ ಹೋಗ್ತಾರೆ ಸೀದಾ. ನಿಮ್ಮ ಹೆಸರು ಹಾಗೆ ಇರ್ತಿದ್ರೆ ಎಲ್ಲರೂ ಕೆಳಗೆ ಬಂದು ಮಾತಾಡ್ತಿದ್ರು. ಮಂಜಿನೆಡೆಯಲ್ಲಿ ಮುಂಜಾನೆ ಬನ್ನ ಹೃದಯದೊಳಗೆ ಸಂತೋಷ ತಾನ ಅಂದ ಉದಯ್ ಬ್ರೋ ಮುಲ್ಪಯೇ ಕಡಲ ತಡಿಯ ಬರ ಸಿಡಿಲಿನ ಆಟಗಾರ ಉದಯ ಪೂಜಾರಿ ಮನೊಂದುಲ್ಲೇರಿ. ಹೌದೌದು ಹೌದೌದು ಈ ಮೆಸೇಜ್ ತೂವಂದ ಏತು ದಿನಾನ ಮಾರ, ಸತ್ಯ ಖುಷಿ ಹೌದು ಮಸ್ತ್. ನಮ್ಮ ಈ ಫ್ರೀ ಪುನಾಗ ಬಲ್ಲೆ ನಮ್ಮ ಒಂದು ಬ್ರಾ ಕ್ವಿಜ್ ಬ್ರ ಮನ್ಪುಗ ಇದು ಬೊಕ್ಕ ಜಾಸ್ತಿ ಕ್ವಿಜ್ ಬ್ರ ಮಂತದ ಅಂತೆ ಬಟ್ ಅಪಗದಲಕ ಮಂತಜ ಜಾಸ್ತಿ ಕ್ವಿಜ್ ಬ್ರ. ರಂಜಿತಾನೆ ನವೀನ್ ಬ್ರೋ ಬೊಕ್ಕ ದಾದೆ ಸ್ಪೆಷಲ್ ಮನಸ್ಸಿಗೆ ಎಂಕಿನಿ ಆ್ಯಕ್ಚುಲಿ ಸಾಂಬಾರು ಮಲ್ತೆನು. ಸೊ ಮಧ್ಯಾಹ್ನ ಮಲ್ತಿದ್ದೆ ಸಾಂಬಾರು, ಬೊಕ್ಕ ಮಧ್ಯಾಹ್ನಕ್ಕೆ ಒಂಜಿ ಮೀನು ಕಂತಿದ್ದೆ ಪಾಪ್ಲೇಟ್ ಫ್ರೈ ಮನ್ಪರೆ ಅವೇನು ತಿಂತೆ. ರಾತ್ರಿಗೆ ಖಾಲಿ ಸಾಂಬಾರು ಸಾದಾಂಡು ಇರಕ್ಕೆ ದಾದೆ ಸ್ಪೆಷಲ್. ಉದಯನ್ನೇ ನಾನು ಯಾರನ್ನು ಪ್ರೀತಿ ಮಾಡೋದಿಲ್ಲ, ಪ್ರೀತಿ ಮಾಡೋದು ಬಿಟ್ಟಿದ್ದೇನೆ. ಹೌದಾ, ಓಕೆ ಓಕೆ ಓಕೆ. ಇರು ಅನ್ನ ನಡೆ ಪೋತುಜಾರ ಪೋಂದುಲ್ಲೆ ಇನಿ ಪೋತುಜಿ ಸಂಡೆ ಈ ವಾರ ಪೋತುಜಿ ಅನ್ನ ಪಂಡ ಎಂಕ್ ಅನ್ನ ನಡೆ ಪೋಂಡ ಉಂಡತೆ ಎನ್ನ ವೀಡಿಯೋ ಪೂರ ಬೇಲೆ ಆಪುಜಿ ಎಡಿಟಿಂಗ್ ಮನ್ಪೆರೆ ಬೊಕ್ಕ ಕೆಲವು ಶೂಟಿಂಗ್ ಮನ್ಪೆರೆ ಪುರ ಬೊಕ್ಕೊಂಜಿ ಚಾನಲ್ ಉಂಡತೆ. ಸೊ ಐಕ್ಲ ಒಂಚೂರು ವೀಡಿಯೋ ಪೂರ ಶೂಟ್ ಮಂತೊಂದಿಲ್ಲ, ಕೆಲವು ರೆಡಿ ಆತುಜಿ. 4 ವೀಡಿಯೋ ಪಾಡ್ದೆ ಬೊಕ್ಕ ಲೈವ್ ಮಂತೊಂದುಲ್ಲೈತೆ. ನಾನು ಐಕ್ ಸೆಟ್ಟಿಂಗ್ ಒಂಜಿ ವೀಡಿಯೋ ಪಾಡ್ರೆ ಉಂಡು ಅಂಚೊಂಜಿ 4 ವೀಡಿಯೋ ಶೂಟ್ ಮಂತದ್ದು ರೆಡಿ ಮಂತ್ ಬೊಕ್ಕ ಒಂಜಿಂಜೆ ಪಾಡ್ಗ ಅಂದ್ ಏಪ ಬುಡ್ನಿ ಉದಯ್ ಬ್ರೋ ಪ್ರೀತಿ ಮಲ್ಪುನ ಬೊಕ್ಕ ಇರು ರೋಮಿನ್ ತೂವೊಲಿ ಐಟ್ ಮುರಣಿದೊಂಜಿ ಎನ್ನ ಬರ್ತ್ಡೇ ಸರ್ಪ್ರೈಸ್ ವೀಡಿಯೋ ಪಾಡ್ದೆ. ಒಂಜಿ ರಡ್ಡು ವೀಡಿಯೋ ದುಂಬುದ ವೀಡಿಯೋ ಲಾಸ್ಟ್ ವೀಕ್ಡ್ ಏಪ್ರಿಲ್ 5 ಬರ್ತ್ಡೇ ಇತ್ತು ಎಂಗಳೊಂಜಿ ಸರ್ಪ್ರೈಸ್ ವಿಸಿಟ್ ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಮಂತ್ ಐಟ್ ರೋಮಿ ಬೈದೆ ತೂಲೆ ಅವೇನು ಅವೇ ಪೂರ ವೀಡಿಯೋ ತೂಲೆ ರಂಜಿತನ್ನ ಮಿಸ್ ಮಂದಿನ ಪೂರ ವೀಡಿಯೋ ತೂವೊಂದು ಸಪೋರ್ಟ್ ಮಂತದ್ದು ಪ್ಲೇ ಎಂಕ್ಲೆಗೆ ಮೋನೋ ಆತಂಡು. ಸೊ ಚಾನೆಲ್ಗೆ ಈ ವೀಡಿಯೋ ಫುಲ್ಲು ಸ್ಕಿಪ್ ಮನ್ಪಂದೆ ತೂಯಡ ಚೂರು ಅರ್ನಿಂಗ್ ಆಪುಂಡು ಅದಂಡಲ್ಲ. ರೋಮಿನ ತೂವೋಡು ಮಸ್ತ್ ದಿನ ಅಂದು ಬ್ರೋ ಅಂದಂದು ಅವು ವೀಡಿಯೋ ಉಂಡು ತೂಲೆ ಅಂತ ತಟ್ಟದು ಫೋಟೋಲ ಪಾಡ್ದೆ ಒಂಜಿ ತಮ್ನೇಳ್ಡೆ ಫೋಟೋ ಉಂಡು ರೋಮಿನ. ಉದಯನ್ನೇ ಬೊರ್ಚಿ ಪ್ರೀತಿ ಪಣೊಂದಿಲ್ಲ ಅಂದಂದಿ ಪ್ರೀತಿ ದಾದೇಕ ನಾನು ಅತೆ ವೀಡಿಯೋ ತೂಪೆ ಅವೇ ಪಣೊಂದಿಲ್ಲ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ. ಉದಯನ್ನ ಇರೇನ ಊರು ಓಳುಕೆ ಏನೊಂದಿಲ್ಲ ಮೈತಿಲಿ ಯಾನ್ನ ಕೇನೋಡುಂದೆಂತೆ ಈರ್ ಕೇಂಡರ ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು. ಪ್ರೀತಿ ಮಲ್ಪುನ ಬೊಡ್ಚಿ ಕೀರ್ತಿ ಅವು ಬಣ್ಣದಿಲ್ಲ ಉದಯನ್ನೇ ವಾವು ಪಾಪ್ಲೇಟ್ ಬಣ್ಣದಿಲ್ಲ ಅಂದಿ ಮಸ್ತ್ ದಿನಾಣಿ ಅನ್ ಮೀನು ತಿನ್ನಂದೆ ಎಂಚ ಪೋದು ಕಂತಿನ ಒಂಜಿ ಎಂಕವು ಪೂರ ಬಂಗುಡೆ ಭೂತ ಪೂರ ಕಂತರ ಸ್ಮೆಲ್ ಜಾಸ್ತಿ ಆಪುನ ಐಕೆ ಹಂಗೆ ಕನಪುಜಿ ಜಾಸ್ತಿ. ರಂಜಿತ್ ಸಾಲಿಯೋನ್ ಎಸ್ ಬಣ್ಣದಿಲ್ಲ ವಾವ್ ಪಾಪ್ಲೇಟ್ ಬಣ್ಣದಿಲ್ಲ ರಂಜಿತ್ ಸಾಲಿಯನ್ ಫ್ರಮ್ ಕಾರ್ಕಳ ಬಣ್ಣದಿಲ್ಲ ಅಂದಂತ. ಕಾರ್ಕಳದಕ್ಕಳು ಮಸ್ತ್ ಜನ ನಂಗೆ ಸಪೋರ್ಟ್ ಉಳ್ಳ ಇರ್ತುಲೆ ನಮ್ಮ ರಂಜಿತನ್ನೇ ಸಂಪತ್ತನ್ನೇ ಬೊಕ್ಕ ಅವಿನಾಶ್ ಅನ್ನೇ ಉಳ್ಳೇರು ಬೊಕ್ಕ ಉದಯನ್ನೆಲ್ಲ ಕಾರ್ಕಳದಾರೆ ಆದು ಪೋಡು ನೆನ್ನುವೇನು ಬೊಕ್ಕ ನಮ್ಮ ಬೇತೆಯರು ಉಳ್ಳೇರು ಒಂಜಿ 2 ಜನ ಕಾರ್ಕಳ ಅಂತ ಪಣಂತೇರು ಮಾರೆ. ಮುರಣಿ ಯಾನು ಸಲ್ಮಾನ್ ಮೀನು ಕಂತೆ 30 ದಿರಂ ಕೆಜಿಗೂ ಅಂದಿ ಐಕ್ 5 ಜಾಸ್ತಿ ಉಂಡು ರೇಟ್ ಅಣ್ಣ ಎಡ್ಡೆಗೆ ಬಾರಿ ಅವು ಆರೋಗ್ಯಗೂ ಯಾನ್ ಕನ್ನದಿಜ್ಜಾವೇನಿ ಅವು ಕನ್ನಡ ಏನು ಬಟರ್ಡ್ ಫ್ರೈ ಮನ್ಪೋಡು ಒಂಜಿ ಚೂರು ನೆಕ್ಸ್ಟ್ ಟೈಮ್ ಏಪಲ ಕನ್ನಡ ಎಂಕ್ ನೆನಪುಲ ಬರ್ಪುಜಿ ಮಾರ. ಬೊಕ್ಕ ಮೂಲು ಎಲ್ಲೆಲ್ಲಿ ಮದಿನಡು ಪುರ ದೀಪುಜಿ ಅವೇನು ಅವು ತಿಕ್ಕು ಒಂದು ಪೋಪುಜಿಂದು ಜಾಸ್ತಿ ಇನಿ ಮಾರ್ಕೆಟ್ ಪೋದಿತ್ತೆ ಮಾರ್ಕೆಟ್ ಮೀಂದ ಮಾರ್ಕೆಟ್ ಪೋದು ಬತ್ತೆ ದೇರದ ನಡ್ತೊಂದೆ ಪೋದು ಬತ್ತದು ಎಂಕ ಎಗ್ ಪುರ ಕಣ್ಣ ಇರುತ್ತೆ ನಾವೇನು 19 ಮೀಂದ ಮಾರ್ಕೆಟ್ದೊಲ್ಲ ಪೋಯೇನು ಪೋದು ಒಂಜಿ ಎಲ್ಲಿಯ ಶಾರ್ಟ್ಸ್ ಮಂತೆ ಅಂದೆತ್ತ ಅವಳು ಮಲ ದೆಂಜಿ ಪುರಂಡತೆ ಆಯ್ತಾ ಅವು ಪಾಡುತ್ತೆ ಲಂಚ್ ಈ ವಾರಡು ಬುಧವಾರ ಅಂಗಾರ ಮೀನಿ ಕಾರ್ಕಳಡು ಒಂದು ಕಾಲದ
ವಿಧ್ವಂಸಕ್ಕೆ ಆಗ್ತಾರಾವೇ ಮನೋದಿಲ್ಲರು ವಿಧ್ವಂಸಕ ಆಟಗಾರ ಅನ್ನಂದು ಕಾರ್ಕಾಲದ ಒಂದು ಕಾಲದ ವಿಧ್ವಂಸಕ ಆಟಗಾರ ಅಂದಂದು ಉದಯನ್ನೇ ಎನ್ನ ಮಲ್ಪೆ ಮೈತಿಲಿ ಒಣಂದಿರು ಎನ್ನ ಮಲ್ಪೆ ಓಕೆ ಓಕೆ ಮಲ್ಪೆ ನಮ್ಮ ಮೇರ್ಲ ಮಲ್ಪೆ ನಂದಿ ಸಂಪದನೆಲ್ಲ ಮಲ್ಪೆ ನಂದಿ ಅಕಡೆ ಪಂಡೇರಿ ಎಂಗಳು ಮಲ್ಪೆ ಇಡ್ಬೋದು ಕಲಿಪರ್ನಿಂದ ಚೂರ್ಲ ಎಡ್ಡೆಜ್ಜಿ ಎಂಜ ಪುಲಿಯದಾನ ಪಂಡೇರಿ ಎಂಗುಲ ಬೈದ ಮಲ್ಪೆಗೆ ಬೈಜಿ ನಿಜ್ಜಿ ಮಲ್ಪೆಡು ಮಲ್ಪೆ ಮಲ್ಪೆ ಬೀಚಿಗೆ ಬೈದ ಮುರಣಿ ಎಂಕುಲು ಒಂದೇಕ ಪೋದಿತ್ತ ಊರು ಪೋದು ಪುನಗ ನಮ್ಮ ಕಾಪು ಮಾರಿಗುಡಿಕ್ ಅಪಗ ಬೈದ ಮಲ್ಪೆಗೆ ಮಲ್ಪೆ ಅನ್ವಿತನ ಊರು ಅಂದು ಅನ್ವಿತಾ ಸಿಸ್ಟರ್ ಅನ್ನಂದು ಅಲುಕೂಜಿ ಗ್ಲಾಸ್ ಅತ್ತೆ ಅವು ಒಂದು ಅಲುಕೂಜಿ ಅತ್ತೆ ಒಂದು ನಮ್ಮ ಅಂಗಡಿ ಹಿಡಿದು ಕಂದಿನಿ ನಾನು ಒಂಚು ನನ್ಗೆ ಗೊತ್ತು ಜಿ ಅವನ ಇಂಕ ಅಂಚಿನ ಕ್ಲಿಯರ್ ಗ್ಲಾಸ್ ಇಟ್ಟು ಚಾಪರೆ ಪೂರ ಖುಷಿ ಆಪು ನೀರು ಬರ ಚಾಪರ ಐಕೆ ನಾವೇನು ಕಂದಿನಿ ಒಂಚಿ ಮಲ್ಪೆ ದಕ್ಕೆ ಉಂಡು ಮೀನ್ದ ಅಂದೆ ದಕ್ಕೆ ಕೊಂಚು ಪೋತು ಜಾನು ಬೀಚಿಗೆ ಪೋತೆ ಮಲ್ಪೆ ಬೀಚಿಗೆ ಪೋತೆ ಅಲ್ಪ ಎಂಗಳು ವೀಡಿಯೋ ಪೂರ ಮಂತದ ಬಕ್ಕ ಅವನು ಪಾಡ್ದಿಜಿ ಮಾತ್ರ ಅವು ಚೂರು ಕತ್ತಲಾನೆ ಎಂಗಳು ಪೋದು ಮೀಯರ್ ಜಪ್ಪನಾಗನೆ ಅಕ್ಕಳು ಬಿಗಿಲು ಬಾಟ ಸುರು ಮಂತೇರು ಮಾರ್ರೆ ಬೊಕ್ಕ ಸೀದಾ ಪಾರು ಬರ್ತದೆ ಬೊಕ್ಕ ಒಂಜಿ ಕುಲುಕಿ ಸರ್ಬತ್ ಬರ್ತ ಅವು ಒಂಜಿ ಪಾಡ್ರೆ ಉಂಡು ಅವೇನೊಂಜಿ ಏಪಂಡಲ್ಲಿ ಪಾಡೋಡು ಅವು ಓಲುಂಡು ಗೊತ್ತುಜಿ ಆಡೋಡು ಲಕ್ಷನ್ ಕುಲಾಲು ಬೊಕ್ಕ ಸರಿತ ಸಿಸ್ ಎಂಚ ಉಳ್ಳೇರು ಬ್ರೋ ಬೊಕ್ಕ ನಾರಾಯಣ್ ಕುಲಾಲು ಪೂರ ಹುಷಾರುಳ್ಳೇರಿ ಇನಿ ಬತ್ತಿತ್ತೇರು ಮಾತೇರ್ಲ ಬಟ್ ಇತ್ತು ಲೇಟ್ ಆಡತ್ತೆ ಜೆತ್ತೇರ ಅನ್ನಕುಳು ಪೂರ ಎಲ್ಲೇ ಬರ್ಪೇರು ಎಲ್ಲೇ ಬಲ್ಲೆ ಟೈಮ್ ಇತ್ತನ ಬೇಗ ಎಲ್ಲೇ ಬೊಕ್ಕೊಂಜಿ ಚಾನೆಲ್ ಬರ್ಪೆ ಅವು ಸಬ್ಸ್ಕ್ರೈಬ್ ಮಾಡ್ತಾರೆ ಇರು ನಮ್ಮ ತುಳು ಗೈಡ್ ಎಲ್ಲ ಇರಿಗೆ ನೋಟಿಫಿಕೇಶನ್ ಬರ್ಪುಂಡು ಬೊಕ್ಕ ನೋಟಿಫಿಕೇಶನ್ ಬತ್ತಿಜಿಂದೆಲ್ಲ 8:30ಗೆ ಬತ್ತನ ಆಡಲಿ ಅಂತ ಇಕ್ವೇರಿ ರಕ್ಷಣ್ ಕುಲಾಲು ಓಕೆ ಉದಯನ್ನ ಓಲು ಪಂಡರು ಊರು ಅರ್ನ ಮಲ್ಪೆ ರಂಜಿತನ್ನೇ ಓಕೆ ಬ್ರೋ ಪಣ್ಣದುಲ್ಲೆ ವೀಡಿಯೋ ಮಲ್ಪೆರೆ ಬುಡ್ಪೇರ ಮಾರ್ಕೆಟಿಡ್ ವೀಡಿಯೋ ಪುರ ಮಲ್ಪೊಲಿ ಎಂಚದಲ್ಲ ಪ್ರಾಬ್ಲಮ್ ಇಜ್ಜಿ ನಾನು ಜಸ್ಟ್ ಶಾರ್ಟ್ಸ್ ಮಂತಿನ ಮೀನು ಅವಳು ಮಲ್ಲ ಗ್ಲಾಸ್ ಹಿಡ್ದು ದೀತಿರುತ್ತೆ ಜೂ ಅದು ಮೀನು ದೀತೇರು ಮಲ್ಲ ದಿಂಜಿ ಪುರ ಅವೇನು ಮಾತ್ರ ಮಂತೀನಿ 1 ನಿಮಿಷದ ಶಾರ್ಟ್ಸ್ ಪಾಡ್ರೆ ಬೊಕ್ಕ ಮೀನಿನ ಮಾರ್ಕೆಟ್ದ ವೀಡಿಯೋ ಒಂಜಿ ಪೆಂಡಿಂಗ್ ಪ್ಲ್ಯಾನಿಂಗ್ ಉಂಡು ಅಲ್ಲೇ ಶಾಂತಕ್ಕ ನಮ್ಮ ರಂಜಿತನ್ನೇ ಬತ್ತೇರಿ ಹಾಯ್ ಉದಯನ್ನ ಪಣದಲ್ಲಿ ಶಾಂತಕ್ಕ ರಂಜಿತನ್ನ ಇಸ್ ಬ್ಯಾಕ್ ಶಾಂತಕ್ಕ ಈರೇ ಗುರ್ತಂಡಾರನ ಈರು ಇತ್ತಾರತ್ತ ಯಾರು ಬರೋದು ಪುನಗ ಈರು ಬರೋಂತಾರಂದು ನವೀನ್ ಬ್ರೋ ಕಾಲೇಜ್ ಪೋನಾಗ ಬೀಚಿಗೆ ಪೋಪಿನತೆ ದಕ್ಕೆಗೆ ಈರು ಪೋಪೇರು ಏರ್ ಪೋಪೇರು ಬಣದಲ್ಲಿ ನವೀನ್ ಬ್ರೋ ಕಾಲೇಜ್ ಪೋನಾಗ ಬೀಚಿಗೆ ಪೋಪಿನ್ಯತೆ ದಕ್ಕೆಗೆ ಏರ್ ಪೋಪೇರು ಬಣದಲ್ಲಿ ಯಾನು ಆ್ಯಕ್ಚುಲಿ ಕಾಲೇಜ್ ಮಂತೀನಿ ಬಾಂಬೆಡಿ ಯಾನು 10th ಆದ ಬಾಂಬೆ ಪೋದಿತ್ತೆ ಬಾಂಬೆಡ್ ಹೋಟೆಲ್ ಲೈನ್ ಪೋಯೆ ಬೊಕ್ಕ ಅಲ್ಪ ಯಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಮಲ್ತೀನಿ ಉದಯನ್ನೇ ಮೈತಿಲಿ ಈರು ನಾ ಒಲ್ಪಗೇನಲ್ಲಿರು ಗಣೇಶ್ ಕುಲಾಲ್ ಬತ್ತೇರು ಓ ದೇವರೇ ಸೌದಿರ್ದು ಗಣೇಶನ್ನೇ ಸೌದಿಯ ಬೇರೆನಾ ಭಾರಿ ದಿನೋರ್ದು ಬೊಕ್ಕ ಬತ್ತೇರು ಥ್ಯಾಂಕ್ ಯು ಸೋ ಮಚ್ ಗಣೇಶನ್ನ ಇರ್ನ ಊರುಡಿನಿ 7 ಮೇಳದ ಆಟ ಒಂದುಂಡು ಲೈವ್ ಇಡ್ ತೊಂದುಲ್ಲ ಎಂಕಲು ಎಂಚ ಉಳ್ಳರು ವನಸಾಂಡೆ ದಾದಿ ಸ್ಪೆಷಲ್ ಬೊಕ್ಕ ಒಂಜಿ ಲೈಕ್ ಹೊಡೆದು ಸಪೋರ್ಟ್ ಮಾಡ್ಬಿಳೆ ಮೈತಿಲಿ ಶಾಂತ ಸಿಸ್ ನಮಸ್ತೆ ಬಂದ್ರೆ ಶಾಂತಕ್ಕ ಒಂದು ಏರಣ್ಣ ಮೈತಿಲಿ ಅವು ಕೇಶವ್ ಬ್ರೋಯಿ ಉದಯ ಪೂಜಾರಿ ಶಾಂತಕ್ಕ ದೇವರೇ ಬಣದುಲ್ಲೇರು ರಂಜಿತ್ ಸಾಲಿಯನ್ನ ಬೊಕ್ಕ ಮೈತಿಲಿ ಇರ್ನ ಊರು ಕೇನದುಲ್ಲೇರು ಮೈತಿಲಿ ಯಾನ್ ನವೀನ್ ಬ್ರೋನ ಊರು ಬಣದುಲ್ಲೇರು ಪರಂಗಿಪೇಟೆನಾ ಅಂದ ಸತ್ಯ ಹೆಂಗ್ ಗೊತ್ತೇಜ್ಜಿ ರಂಜಿತ್ ಬ್ರೋ ಸರಿತಾ ಸಿಸ್ಟರ್ನೆಲ್ಲ ಒಂಜಿ ಚಾನೆಲ್ ಸ್ಟಾರ್ಟ್ ಆತೀನಿ ಕೋಸ್ಟಲ್ ಸ್ಪೈಸ್ ಮಾಡಿದೆ ಆರ್ಲ ವೀಡಿಯೋಸ್ ಪೂರ ಪಾಡುವೇರು ನಮ್ಮ ಕುಕ್ಕಿಂಗ್ದ ಎಲ್ಲ ಬರ್ಪೇರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇರು ಪೂರ ಪೆಂಡಿಂಗ್ ಇತ್ತು ನಾನು ಪೂರ ಮಂತ್ ಬಿಡ್ಲಿ ಅವರ ಸೌಖ್ಯ ಅನ್ನ ದಾಲ ಪೊಸತ್ತು ಇತ್ತುಂಡತ್ತೆ ದಕ್ಕಲೆ ಒಂದೊಂದು ಪೊಸತ್ತು ದಾಲಜ್ಜಿ ಪರತ್ತೆ ಪೂರ ನಮ್ಮಡೊಪ್ಪನ ಪೂರ ಪರತ್ತೆ ಪೊಸತ್ತು ದಾಲಜ್ಜಿ ಇನ್ನೊಂದು ವೀಡಿಯೋ ದಕ್ಕದೆ ಅವೇನೊಂಜಿ ತೂಲೆ ಮಾತೆಲ್ಲ ಅವೇ ಔಪಸತ್ತು ಕರ್ನಾಟಕ ರಾಜ್ಯೋತ್ಸವ ದುಬೈದ ಒಂಜಿ ವಿಡಿಯೋ ಮಾಡಿದೆ ದಯಮಾಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೇ ಕಾಮೆಂಟ್ ಹಾಕಿ ಹಾಗೇ ಸಪೋರ್ಟ್ ಮಾಡ್ತಾಯಿರಿ ಸ್ಕಿಪ್ ಮಾಡೋದೇ ನೋಡಿ ಆಯಿತಾ ಎಲ್ಲರೂ ಸ್ಕಿಪ್ ಮಾಡಿದರೆ ಕಾಸು ಸ್ವಲ್ಪ ಕಮ್ಮಿ ಬರ್ತದೆ ಸ್ಕಿಪ್ ಮಾಡೋದಿದ್ರೆ ಸ್ವಲ್ಪ ಬರ್ಬೋದು ಗೊತ್ತಿಲ್ಲ ಎಷ್ಟು ಬರ್ತದೆ ನೋಡುವ ಇರೆಗೆ ಗುರ್ತ ಉಂಡು ಶಾಂತಕ್ಕಾಗಿ ಮನದಲ್ಲಿ ಅಂದಂದೆ ಶಾಂತಕ್ಕ ಗುರ್ತಪ್ಪು ಶಾಂತಕ್ಕ ಪುದರ್ದಾದ ಇರ್ನ ಮೈತಿಲಿ ಅರ್ನ ಪುದರ್ ಏನು ಪಂಡತೆ ಕೇಣಿಜೇರಿಗೆ ಕೇಶವ ಪಂಡದು
ಅಂಚ ಪಂಡೇರು ಎಂಕ್ಲ ಗೊತ್ತುಜಿ ಕರೆಕ್ಟ್ ಆರೇನ ಅತ್ತ ಅಂದು ಸರಿ ಪುದರ್ ಪಲ್ನೆ ಮೈತಿಲಿ ಬಣ್ಣದುಲ್ಲೇರಿ. ದೇವರು ವರವನ್ನು ಕೊಟ್ರೆ ನಾನಿನ್ನೇ ಕೋರುವೆ ಚೆಲುವೆ ಟಿಂಟಿಡಿಂಟಿಡಿಂಗ್. ನಿದಿರೆಯ ಒಳಗೂ ನಿನ್ನ ನೆರಳನ್ನೇ ಕೋರುವೆ ಚೆಲುವೆ ಟಿಂಟಿಡಿಂಗ್ ಟಿಡಿಂಗ್. ಕಂಗಳಿಗೆ ತಂಗಳ ಬರೆದು ತಂಗಾಳಿಗೆ ತುಟಿಯನ್ನು ಬರೆದು ಮುಂಜಾನೆಗೆ ನಗುವನು ಬರೆದು ಮುಸ್ಸಂಜೆಗೆ ಲಜ್ಜೆಯ ಬರೆದು ಪ್ರಕೃತಿಯಲ್ಲಿ ಕಂಡೆ ನಿನ್ನನ್ನೇ. ಉದಯನ್ನ ಎಂಚೆ ಉಳ್ಳಾರಕ್ಕೆ ಏನಂದ್ರೆ ಶಾಂತಕ್ಕ ಅವು ಶಾಂತಕ್ಕ ಏನು ಪನ್ಪಿನಿ ಉದಯನ್ನೆಲ್ಲ ಭಾರಿ ಅಪರೂಪ ಅದು ಬತ್ತೇರು ಬೊಕ್ಕ ನಮಕ್ ಭಾರಿ ಅಪರೂಪ ಏನ ರಂಜಿತನ್ನೇ ಬತ್ತೇರು ಪಿರ ಬ್ಯಾಕ್ 4 ತಿಂಗಳು ಹೊಡೆದು ಬೊಕ್ಕ. ಸೊ ಥ್ಯಾಂಕ್ ಯು ಮಾತೆರೆಗ್ಲ ಧನ್ಯವಾದಗಳು ಒಂಜಿ ನಮ್ಮ ಮಿತ್ತ ಪ್ರೀತಿದಿದ್ದು ಬತ್ತದ ಸಪೋರ್ಟ್ ಮಂತೊಂದುಲ್ಲಾರು ತುಂಬ ಹೃದಯದ ನಿಕ್ಲೆಗೆ ಒಂಜಿ ಹಾರ್ಟ್. ಶಾಂತಕ್ಕ ಎನ್ನ ಗುರ್ತ ಉಂಡೆ ಎಂದು ಕೇನೊಂದುಲ್ಲೇರಿ ಮೈತಿಲಿ ಅಕ್ಕ ಯಾನಿ ಅವು ಪಣೊಂದುಲ್ಲೇರಿ ಇದು ಸರಿ ಒಂಜಿ ಇರ್ನ ಬಾಯಿಡೆ ಪುದರ್ ಪಲ್ಲೆ ಪಾಪ ಆರೆಗೆ ಒಂಜಿ ಗೊತ್ತಾವಡು ಕನ್ಫರ್ಮ್. ಬೋಕುಲ್ ಮಿಯಾ ಬತ್ತೆ हाय बोकुल मिया वेलकम टू लाइव हाउ आर यू कैसा है. एक लाइव में एक लाइक करके सपोर्ट करो. ऐसे ही मेरा चैनल को सब्सक्राइब नहीं किया होगा तो सब्सक्राइब करके वीडियो सब देखो. मुझे मालूम है तुमको नहीं समझ में आएगा बोल के फिर भी वीडियो चालू रख के मेरे को सपोर्ट करो. थोड़ा पैसा आएगा अगर तुम वीडियो देखेगा तो. और तुम्हारा आजू बाजू का जो जितना भी फ्रेंड है वो लोग को पूरा बोलो ऐसे वीडियो देखो. अगर तुमको समझ में नहीं आएगा मुश्किल नहीं वीडियो चालू रखो. ओके फिर लाइक देते रहो फिर सब्सक्राइब करते रहो. सब्सक्राइब नहीं किया होगा तो सब्सक्राइब करते रहो सपोर्ट करते रहो. थैंक यू सो मच. ದಾನೆ ಗುರ್ತ ಇಜ್ಜೆ ಉಪ್ಪಂದೆ ಉದಯನ್ನ ಪಣೊಂದುಲ್ಲೇರು ಉದಯನ್ನೇ ಆನು ಪೊನ್ನು ಆಪೆರಗೆ ಏನೊಂದುಲ್ಲೆ ಆನು ಪೊನ್ನು ಆಪೆರಗೆ ಏನೊಂದುಲ್ಲೇರು ಅವು ಲೈವ್ ಉಡುಪುರ ಆವುಲಿ ಎನ್ನ ಮೆಸೇಜ್ ಡೇ ಮಾತ ಚಾನೆಲ್ಗಳ ಗುರ್ತ ಪತ್ತುವೆರು ಅವನೊಂದುಲ್ಲೇರು ಅದೇ ಅವು ಅಂಡ ಯಾನೊಂಜಿ ಗುರ್ತ ಪತ್ತೆರ ಆಯ್ತು ಮಾರ್ರೆ ಅವು ಎಂಚ. ಬೋಕುಲ್ ಮಿಯಾ ಓಕೆ ಪಣೊಂದುಲ್ಲೇರು ಥ್ಯಾಂಕ್ ಯು. ಶಾಂತಕ್ಕ ಉದಯನ್ನ ಪನ್ ತೆಲ್ತೊಂದುಲ್ಲೇರು ಶಾಂತಕ್ಕ ಅಂದೆ ಮೈತಿಲಿ ಪಣೊಂದುಲ್ಲೇರು. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಅಂದು ಮಾರ್ರೆ ಮೈತಿಲಿ ಪೊನ್ನ ಅಂದು ಎನ್ನಿನಿ ಯಾನ ಪಣೊಂದುಲ್ಲೇರು ಈರ ಎಕಡಿಂಚ ಪೊಣ್ಣುಂದೇ ನೀನು ಅತ್ತತ್ತಿ ಎಂಕ್ಲ ಗೊತ್ತು ಜಂಕಿ ಏರ್ ಪಣ್ಣಿ ಕೇಶವ ಬಂದು ಈರೇ ಅತ್ತ ಪಣ್ಣಿ ಅತ್ತ ರಂಜಿತನ್ನೇ ಪಣ್ಣೆ ಅಂದು ಮೈತಿಲಿ ಇಜ್ಜಿ ಬ್ರೋ ಎನ್ನ ಮೆಸೇಜ್ ತೂನಗನೆ ಅರ್ಥ ಆಪುಂಡು ಜನ ಏರನ್ನು ಅಂದ ಅವಿಂಚೆ ಹೆಂಗೊತ್ತಾತು ಜಿನಲ್ಲ ಸತ್ಯ. ಪೊನ್ನನ ವೇಷಡು ದಾನೆ ದಾನೆ ಪೊನ್ನೆ ನಿನ್ನ ಮನಸೆಂಕ್ ತೆರೆಯಂದೆ ಪೋವಾ ಮನಸೆಂಕ್ ತೆರೆಯಂದೆ ಪೋವಾ. ಒಂದು ಆನ ಪೊನ್ನ ನನಗೇನೊಂದುಲ್ಲೇರು ಅನ್ವಿತಕ್ಕ ಬತ್ತೇರು ಅನ್ವಿತಕ್ಕನ ಇತ್ತ ಪುದರ್ಲೆತ್ತೀನಿ ಓ ಅಣ್ಣ ಬನ್ನೊಂದುಲ್ಲೇರು. ಹಾಯ್ ಅನ್ವಿತಕ್ಕ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು ಮತ್ತು ನಿಮ್ಮ ಲೈವ್ ಆಯಿತಾ. ನಾನು ಲೈಕ್ ಕೊಟ್ಟು ಬಂದಿದ್ದೇನೆ ಆಗ ಒಂದು. ಹೇಗಿದ್ದೀರಿ ತುಂಬ ದಿವಸದ ನಂತರ ಬಂದಿದ್ದೀರಿ. ನಮ್ಮದೊಂದು ಕರ್ನಾಟಕ ರಾಜ್ಯೋತ್ಸವದ ವಿಡಿಯೋ ಬಂದಿದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಎನ್ನ ಮೆಗ್ದಿ ಬತ್ತೋಲು ತೂಳೆ ಬಣ್ಣದುಲ್ಲೇರು ಅಂದಂದು ಈರು ಪಂಡರತೆ ಅತ್ತ ಓ ಎನ್ನ ಪುದರ ಅಂದಿ ಇರ್ನ ಪುದರೇನೇ ಇತ್ತೆ ಪಾತಿರ್ನೆಂಕುಳು ಕಾರ್ಕಳದ ಏರಿಯರಿಂದ ಪನ್ನಗ ಅನ್ವಿತಕ್ಕ ಅಂದು ಪಂಡೇರು ನಮ್ಮ ಮೇರು ಉದಯನ್ನೇ ಅಂದು ಎನ್ನ ಮೆಗ್ದಿ ಬತ್ತಲ್ ತುಳಿ ಅನ್ವಿತಕ್ಕ ನಾನು ಸೂಪರ್ಬ್ ನಾವು ಸಹ ಸೂಪರ್ಬ್ ಆಗಿದ್ದೇವೆ. ಅನ್ವಿತಕ್ಕ ಉದಯಣ್ಣಜಿ ಉದಯಣ್ಣ ಕೊಂಡಾಟದ ಮೆಗ್ದಿಯನ್ನ ಪಣೊಂದುಲ್ಲೇರು. ಶಾಂತಕ್ಕ ಉದಯಣ್ಣ ದಾದೆ ಸ್ಪೆಷಲ್ ಕೇನಂದ್ರೆ ಆರ್ ಪಿ ಕ್ರಿಯೇಷನ್ ಬರ್ತಾರೆ. ಹಾಯ್ ಬ್ರೋ ಎಂಚ ಉಳ್ಳಾರು ವನಸಾಂಡೆ ಕೇಂಡೇರು ಆರ್ ಪಿ ಕ್ರಿಯೇಷನ್ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಯಾನು ಹುಷಾರುಳ್ಳೆ ವನಸಲ ಆಂಡು ಸಾಂಬಾರ್ ಬೊಕ್ಕ ರೈಸ್ ಇರ್ನ ವನಸಾಂಡೆ ದಾದೆ ಸ್ಪೆಷಲ್ ಬೊಕ್ಕ ಒಂಜಿ ಹೊಸ ವೀಡಿಯೋ ಬೈದು ನೀನು ಇಂದುವೆ ಚಾನೆಲ್ಡ್ ಒಂಜಿ ಚೂರು ತೂದು ಸಪೋರ್ಟ್ ಮಂತೊಂದು ಪ್ಲೇ. ಥ್ಯಾಂಕ್ ಯು. ಕೋಡೆ ಡಿ ಪಿ ವಿನ್ ಆತಿನಾರು ಪಣೊಂದುಲ್ಲೇರು ಮೈತಿಲಿ ಕೋಡೆ ಡಿ ಪಿ ವಿನ್ ಆತಿನಾರು ಹೌದದೇ ಡಿ ಪಿ ವಿನ್ ಆತಿನಾರು. ಅನ್ವಿತಾ ಉಡುಪಿ ವ್ಲಾಗ್ಸ್ ಅಣ್ಣ ಎನ್ನ ನೀವು ಚಾನೆಲ್ಡ್ ಬರ್ಪೆ ಅಣ್ಣ ಎನ್ನ ನ್ಯೂ ಚಾನೆಲ್ಡ್ ಬರ್ಪೆ. ಓ ಓಕೆ ಓಕೆ ರೆಡ್ಡೆಡ್ಲ ಬಲ್ಲೆ ರೆಡ್ಡೆಡ್ಲ ಲೈಕ್ ಒಳ್ಳೆ ಥ್ಯಾಂಕ್ ಯು. ಅನ್ವಿತಕ್ಕ ಉದಯನ್ನ ಉಂಡರಗೆ ಏನೊಂದುಲ್ಲೇರು ಉದಯನ್ನೇ ಎಂಕಿನಿ ಕೋರಿ ಮಟನ್ ಬಣ್ಣುಲ್ಲೇರು ಓ ದೇವರ ಮಿಕ್ಸ್ ಆಯ್ನ ಮಾರೆ ಅವತ್ತ ನವೀನನ್ನ ಮನಸಾಂಡೆಗೆ ಏನೊಂದುಲ್ಲೇರು ಎನ್ನ ಮನಸಾಂಡು ಸಿಸ್ಟರ್ ಇರ್ನಾಡೆ ಎಂಕ್ ಸಾಂಬಾರ್ ಬೊಕ್ಕ ರೈಸ್ ಇತ್ತು ನೀನಿ
ಮಧ್ಯಾಹ್ನ ಮೀನ್ಲ ಎತ್ತನು ಒಪ್ಪ ದೇವ ಉದಯನ್ನ ಪಂತ್ ಜರ ಮನೊಂದುಲ್ಲೆರ್ ಅಂದಿ ಕೋರಿ ಮಾಸಪುರಪ್ಪುನ ಪನೋಡಾತ ಇಜ್ರಲ ಲೆಪ್ಪೊಡು ಒಂಜಿ ಪಾಪ. ಕೋರಿ ಯಾನ್ ಮಲ್ತೀನಿ ಮಟನ್ ಬೇತಕಳು ಮಲ್ತೀನಿ ಓ ಅಂಚೆನ ಅಚ್ಚ ಈರು ಒರಿಯ ಮನ್ಪುಣೆ ಮೆಸ್ ಸೃಜನ್ ಅಲ್ಲಾಡ್ ಬತ್ತೀರ. ಹಾಯ್ ಸೃಜನ್ ಅಣ್ಣ, ವೆಲ್ಕಮ್ ಟು ಲೈವ್ ಬ್ರೋ. ಕನ್ನಡ ರಾಜ್ಯೋತ್ಸವದ ವಿಡಿಯೋ ನೋಡಿದೆ ಬ್ರೋ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಶಾಂತಕ್ಕ ಉದಯನ್ನ ಜೀ ಅನ್ನೋದಿಲ್ಲ ಹೇಗಿತ್ತು ಸೃಜನ್ ಬ್ರೋ? ಒಳ್ಳೇದಾಗಿತ್ತಾ ವಿಡಿಯೋ? ಸರಿಯಾಗಿತ್ತಾ? ನಿಮಗೇನು ಬೋರ್ ಆಯಿತಾ ವಿಡಿಯೋ ನೋಡಿ? ಅಷ್ಟು ಸ್ವಲ್ಪ ದೊಡ್ಡದಾಯಿತು, ಆದರೆ ಬೋರ್ ಆಯಿತಾ? ಇಲ್ಲಲ್ಲ, ಬೋರ್ ಆದರೆ ಹೇಳಿ ಆಯಿತಾ. ಸಂತೋಷ್ ಕುಲಲ್ ಬತ್ತಿರುಂದು ರಾಯ್ ಚಿನ್ನಪ್ಪ ಬಣ್ಣೇರು. ಚಿನ್ನಪ್ಪನ ಚಿಕ್ಕಪ್ಪನ ಉದಯನ್ನಿ ಶಾಂತಕ್ಕ ಇರೇಗ ದಾದ ಸ್ಪೆಷಲ್ ಕೇನೊಂದಿಲ್ಲ ಸಂತೋಷ್ ಕುಲಾಲ್ ಒಂದು ಏರಿ ನಮಸ್ತೆ ಚಿನ್ನಪ್ಪ ಬಣ್ಣಿಂದು ಅನ್ನ ತುಳು ವ್ಲಾಗ್ಸ್. ಹೆಲೋ ಗೈಸ್ ಪನ್ನೊಂದುಲ್ಲೇರು. ಹಾಯ್ ಅನ್ವಿ ತುಳು ವ್ಲಾಗ್ಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಈರ ಆರೈತಾ? ಓಕೆ ಓಕೆ. ಶಾಂತಕ್ಕ ಬಿರಿಯಾನಿ ಕಬಾಬು ಉದಯನ್ನ ಇರೇಗ ಬ್ಲೂ ಬೋರ್ಡ್ ಎಂದಟ್ಟು ಬ್ಲೂ ಕೊರ್ಕ ಎಲ್ಲ ಇರೇನು ಸಪೋರ್ಟ್ ಮಾಡ್ಬೇಡ. ಅವೇಂಜಿನ ಇರು ಕುಡಂಜಿ ಹೊಸ ಚಾನೆಲ್ ಮಂತಾರ ಅಥವಾ ಎಕಡ ದುಂಬಿತ್ತಿನ ನೀನ ಯಾನು ಮಲ್ತು ತಿನ್ಪುನಿ ನವೀನನ್ನ ಅಂದೆ. ಓಕೆ ಓಕೆ ಒರಿಯತೆ. ಓಕೆ ಓಕೆ ಎನ್ನ ಕಣ್ಣಿ ಎಲ್ಲ ಒರಿಯರೇನೆ ಖುಷಿ ಆಗ್ಬಿಡದೆ. ಶಾಂತಕ್ಕ ಚಿನ್ನಪ್ಪ ಅನ್ನಗೆ ಅತ್ಯ ಚಿನ್ನಪ್ಪ ಅತ್ತೆ ಅವು ಎನ್ನ ಚಿಕ್ಕಪ್ಪ ಬನ್ನೇ ಗೊತ್ತುಜ್ಜಿ ಎನ್ನ ಚಿಕ್ಕಪ್ಪ ಪನ್ಪಿಲಕ ಸಂತೋಷ್ ಕುಲಾಲ್ ಏರುಳ್ಳೇರು. ನಮಸ್ತೆ ಚಿಕ್ಕಪ್ಪ ಅದು ಪುಡವು. ಓಕೆ 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 ಓಕೆ. ಹಾಯ್ ಸಂತು ಬ್ರಹ್ಮ ಕುಡ್ಲಾನ ಇರೇಗ ಗುರ್ತ ಇಜ್ಜಿ ಗುರ್ತ ಉಂಡು ಎಂಕ ನಿನ್ನ ಫೋಟೋ ಒಂಜಿ ಚೂರು ಎಲ್ಲಿಯ ತೋಜೊಂದುಂಡು. ಸೊ ಕುಡ್ಲಾದ ಸಣ್ಣ ಲೋಕೆ ಅನ್ನದ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನೇಕ್ ಎಂಚ ಒಳ್ಳಾರು ಇಲ್ಲ ಪುರ ಎಂಚ ಒಳ್ಳೇರು ಅಮ್ಮ ಎಂಚ ಒಳ್ಳೇರು. ಫ್ಯಾಮಿಲಿ ಎಂಚ ಒಳ್ಳೇರು ಮಾತೇನೆಲ್ಲ ಕೇಂಡ ಪನವ ಬೊಕ್ಕ ಇತ್ತ ಓಲು ಉರುಡೆ ಸೆಟ್ಲ್ ಆಯ್ನಿ ಅತ್ತೋಲ ಪಿದೆ ಪೋಯನ. ಉದಯನ್ನ ಪಿಲಿಪಿನ್ ತಿಂದು ಪಿಲಿ ಆಪರ ಎಂಚವನೊಂದುಲ್ಲೇರು. ಉದಯನ್ನ ಅನ್ವಿ ಬಣ್ಣದಿಲ್ಲೇರು. ಉದಯನ್ನ ಆಯ್ ಬಣ್ಣದಿಲ್ಲೇರು. ಪೂರ ಸೌಖ್ಯ ಬಣ್ಣದಿಲ್ಲೇರು. ಓಕೆ, ಉದಯನ್ನ ಬಣ್ಣದಿಲ್ಲೇರು. ಬನ್ನಿ ಜನರು ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದವರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮದು ಇನ್ನೊಂದು ಚಾನೆಲ್ ಇದೆ, ಪಿನ್ ಐಡಿಯಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರಲ್ಲಿ ಸಹ ನಾವು ಲೈವ್ ಬರ್ತಾ ಇರ್ತೇವೆ. ಶಂತಕ್ಕ ಇರ್ನ ಚಾನೆಲ್ ಉಂಡೆ ಅರ್ನ ಚಾನೆಲ್ ಇಜ್ಜೆ ಅರಡ ಪಂಡ ಎಂಕುಲು ಮಲ್ಪಳೆ ಎಂಗಳಟ್ಟಿಗೆ ಲೈವ್ ಗಂಡಲ ಬರೋಳಿ ಎಂದು ಆರು ಮನ್ಪುಜೇರ್ ದುಬೈಡ್ ರೆಡ್ ಈರು ಅತ್ತೆ ಎಂಕ್ ಟಿಕೆಟ್ ಮಲ್ತೀನಿ ಪನೊಂದುಲ್ಲೇರು. ಓ ಅವೇನು ಮುರ ಪನೊಚ್ಚಿ ಐದು ಬೊಕ್ಕದ ಬನ್ನೀರು ಐದು ಬೊಕ್ಕ ಇರುತ್ತೆ ಊರುಡು ಇತ್ತೆ ಓಲುಲ್ಲ ಬೇಲೆಗೆ ಸೇರ್ನಿ ಅತ್ತೋಲ ಪಿದೆ ಟ್ರೈ ಮಂತನ ಪಿದೆ ಪೋತನ ತೌಲಿ ಉಲ್ಲನ ಊರುಡೆ ಅಂದ ಅವೇನು ಪಣ್ಣ. ಅನ್ವಿ ಲೈಕ್ ಶೇರ್ ಸಬ್ಸ್ಕ್ರೈಬ್. ಹೌದೌದು, ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಅನ್ವಿ ತುಳು ವ್ಲಾಗ್ಸ್ ನೀವು ಇದರಲ್ಲಿ ಒಂದು ನಮಗೆ ಕಾಮೆಂಟ್ ಹಾಕಿ ಆಯಿತಾ. ಇವತ್ತೊಂದು ಈ ಒಂಜಿ ವಿಡಿಯೋ ಬೈದಿನ ಅವೇ ಒಂಜಿ ಕಾಮೆಂಟ್ ಮಾಡಲಿ. ನೀರಾಗ ಕೈಟ್ ಪಿರ ಇರಾಗ ಮೂಜಿ ನಾಲೆಟ್ಟು ಮನ್ಪೆ ಅವೇ. ಶಾಂತಕ್ಕ ಉಲ್ಲರಾಗ ಏನಂದ್ರೆ ಮೈತಿಲಿ ಆರ್ಲ ಎನ್ನ ಲೆಕ್ಕನೇ ಬಣ್ಣದಲ್ಲೇರು. ಶಾಂತಕ್ಕ ಇಜ್ಜಿ ಕೇಶವಣ್ಣ ಬಣ್ಣದಲ್ಲೇರು. ಉದಯನ್ನೇ ಶಾಂತಕ್ಕಡ ಕಾಸು ಮಸ್ತ್ ಉಂಡಿ ದಾಯಿಗಾರ ಚಾನೆಲ್ ಮನ್ಪುಣ್ ಬಣ್ಣದಲ್ಲೇರು. ಅಂಚತ್ತ ಕಾಸು ಮಸ್ತದ ಪ್ರಶ್ನೆ ತೊಂಜಿ ಇಂದುಲ ಯಾನು ಸಿಂಗಾಪುರ್ಡು ಉಲ್ಲೆ. ಓ ಅಂದ ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಏಪ ಪೋಯ್ನಿ ದಾಲ ಸುದ್ದೇಜಿ ಯಾನು ಫೇಸ್ಬುಕ್ ಬರ ತೂಪೆ ದಾಲ ನಿನ್ನ ಬೈಜ್ಜಿ ಏಪಲ್ಲ ಎಂಚಂಡು ಸಿಂಗಾಪುರ ಎಂಗ್ಲೇ ಸಿಂಗಾಪುರ ಬರ್ರೆತ್ತನ್ ಮಾರ್ರೆ ತಿರ್ಗಿಯಲ್ಲ ಬರೋಳಿಯಾ ವಿಸಾ ದಿಕ್ಕುಂಡ
ಉಳ್ಳೆ ಉದಯನ್ನ ಪಣೊಂದುಲ್ಲೆರ್ ಅನ್ವಿ ಸಬ್ಬತ್ತ ಇರೆಗ್ ಪಣೊಂದುಲ್ಲೆರ್ ಎಂಕ್ ಸಬ್ಬಲ ಮನ್ಪುಲೆ ಬೊಕ್ಕ ಕಾಮೆಂಟ್ಲ ಪಾಡ್ಲೆ ಅಪಗ ಇರೆಗ್ ಯಾನು ಒಂದು ಹೊಸ ಚಾನೆಲ್ ಅಂಡ್ರ ಸಬ್ಸ್ಕ್ರೈಬ್ ಮಂತುಪ್ಪಾಯತೆ ಸೊ ಇರ್ ಕಾಮೆಂಟ್ ಪಾಡೇಡೆ ನಾವೇನು ಪತ್ತೊಂದು ಮನ್ಪೆ ಉದಯನ್ನ ದೇವ ಪಣೊಂದುಲ್ಲೆರ್ ಅನ್ವಿ ತುಳು ವ್ಲಾಗ್ಸ್ ಅನ್ನ ಮೂಜಿ ನಾಲ್ ಸಬ್ಬು ಕೊರ್ಲೆ ಮಲ್ಲೆಜ್ಜಿ ವಿಡಿಯೋ ತೂಲೆ ಐಟ್ಲ ಯಾನು ಚಾಲು ದೀಪೆ ಇರ್ನ ಪ್ಲೇ ಲಿಸ್ಟ್ ಇತ್ತನ ಚಾಲು ದೀಪೆ ಅವು ಪಂಡ ಈರೊಂಜಿ ಕಾಮೆಂಟ್ ಪಾಡೊಂದು ಪೋಡು ಅಪಗ ದಿನೋಲ ಲೈವ್ ಬರೊಂದು ಪೋಡು ಅಪಗ ಎಂಕ್ಲೆ ನೆನಪಾಪುಂಡು ಇಜಿನ ಮರತು ಒಪ್ಪುಂಡು ಕೆಲವರು ಅಂಚ ಪಂಡ ಎಂಕ್ಲು ಬಿಜಿ ಉಪ್ಪ ಕಾಂಡೇ ಇರ್ದು ಬಯ್ಯ ಮುಟ್ಟ ಬೇಲೆ ಒಪ್ಪುಂಡು ಎಂಕ್ಲೆಗ್ ಸೊ ಅಪಗ ದಾದ ಮನ್ಪೆರ್ಲ ಆಪುಜಿ ಬೊಕ್ಕ ಎಂದುವೆ ಟೈಮ್ ಇಡು ದಾದೆ ಟನ್ನೆಲ್ಲ ಚಾಲು ದೀಪುಂಡ ದೀವೊಳ್ಳಿ ಬೊಕ್ಕ ರಾತ್ರಿ ದೀಪುಂಡ ದೀವೊಳ್ಳಿ ಅಂಚ ಅವೇ ಸೊ ಈರು ಹೊರ ಕಾಮೆಂಟ್ ಮಾಡಲಿ ಯಾರು ಬೊಕ್ಕ ಇರೇ ಸಪೋರ್ಟ್ ಮನ್ಪೆ ಎನ್ನೆಲ್ಲ ವೀಡಿಯೋ ಪೂರ ಅಂಚೆನೆ ತೂಲೆ ಬೊಕ್ಕ ಇನ್ಸ್ಟಾಗ್ರಾಮ್ ಐ ಡಿ ಇತ್ತಂದಂಡ ಎಂಕೊಂಜಿ ಹಾಯ್ ಕಡಪುರ್ಲೆ ಎಂಜಿ ಕುಲಾಲ್ ಪಂದುಂಡು ಐಕ ಹಾಯ್ ಕಡಪುರ್ಲೆ ಬೊಕ್ಕ ಯಾನೊಂಜಿ ಗ್ರೂಪ್ ಮಂತದೆ ಇನ್ಸ್ಟಾಗ್ರಾಮಡು ಪೂರ ಏತು ಜನ ನಮ್ಮ ಕ್ರಿಯೇಟ್ ಯೂಟ್ಯೂಬ್ ಮನ್ಪುನಕಲು ಪಾರ್ಟಿಸಿಪೇಟ್ ಮನ್ಪೊಡೆ ಐಟ್ ಪೂರ ನಂಗೆ ಮೆಸೇಜ್ ಪೂರ ಪಾಡ್ರೆ ಆಪುಡು ಊರಿಗೂ ತಿಕ್ಕೆರೆ ಪೂರ ಎತ್ತಂಡ ಅತನದಲ್ಲ ಫಂಕ್ಷನ್ ಇತ್ತಂಡ ಅಂಚ ಪೂರ ಅವೇ ಸೊ ಅವು ಒಂಜಿ ಮನ್ಪುಲಿ ಹಾಯ್ ಪಾಡ್ಲೀರು ಯಾನು ನೆಕ್ಸ್ಟ್ ಮಂತ್ ಈಜಿಪ್ಟ್ ಪೋಪೆ ಬಣ್ಣದಿಲ್ಲ ಉದಯನ್ನೇ ಅಂದೇ ಇರು ಬೇಲೆದ ನಿಮಿತ್ತನ ಅವು ನಿಜ ಅನ್ನ ಬಣ್ಣದಿಲ್ಲ ಕರೆಕ್ಟ್ ಆತ ಅರ್ಥ ಮಂತೊಡ್ಡ ಯಾವ ಉದಯನ್ನೇ ಕೋರಿ ಉಂಡು ಅಮ್ಮ ಪಣದೊಲ್ಲೇರು ಮೈತಿಲಿ ಅನ್ವಿ ಏರು ಬ್ರೋ ಪಣದೊಲ್ಲೇರು ಅನ್ವಿ ತುಳು ವ್ಲಾಗ್ಸ್ ಅಂದಾರ್ನ ಚಾನೆಲ್ ಉಂಡಿ ಬೊಕ್ಕ ಅನ್ವಿ ಉಡುಪಿ ವ್ಲಾಗ್ಸ್ ನಂಚ ಉಂಡು 2-3 ಚಾನೆಲ್ ಉಂಡಾರ್ನ ಆರು ಒಂಜಿ ಚಾನೆಲ್ ಬತ್ತಿತ್ತೇರು ಸುರುಕು ಐಟ್ ಬೊಕ್ಕ ದಾದನ ಪ್ರಾಬ್ಲಮ್ ಆಂಡು ಕುಡೊಂಜಿ ಚಾನೆಲ್ ಮಂತೇರು ಇತ್ತೆ ಒಂದು ಕುಡೊಂಜಿ ಚಾನೆಲ್ ಅಂದು 2-3 ಚಾನೆಲ್ ಅದಾದೊಂದು ಗೊತ್ತುಜ್ಜ ನನ್ನ ಯಾರನ್ನ ವೀಡಿಯೋ ತುಂಡ ಗೊತ್ತಾವೆ ಎಂಕ್ ಅನ್ವಿ ಎನ್ನ ಮೆಗ್ದಿ ಬಣ್ಣದೊಲ್ಲೇರು ಉದಯನ್ನೇ ಅನ್ವಿ ತುಳುಲಾಗು ತಿಳ್ತೊಂದುಲ್ಲೇರು ಉದಯನ್ನೇ ಎನ್ನ ದನಿನ ಒಟ್ಟುಗು ಮನೊಂದುಲ್ಲೇರು ಅಂದೆ ಓಕೆ ಹ್ಯಾಪಿ ಜರ್ನಿ ಸಂತೋಷ್ ಕುಳಾಲ ಈರು ಹೆಲ್ಪ್ ಮಂತಿನಿ ದಾಯ ಪನ್ಪೂಜಾರಿ ಪಣದುಲ್ಲೇರು ಅವು ಪೂರ ಎಲ್ಲೆಲ್ಲೆ ವಿಷಯಲೇನು ಪೂರ ಪಣದು ಪೋಯಾರಿಜ್ಜಪ್ಪ ಆಯ್ತಾದ ಮೈತಿಲಿ ಚಾನೆಲ್ ತೋಜುಂಡು ಐಕ ಕೇನ್ನೆ ಬಂಡೇರು ಚಾನೆಲ್ ಉಂಡು 2 ಚಾನೆಲ್ ಉಂಡು 2 ಚಾನೆಲ್ ಉಂಡು ಅನ್ವಿ ಉಡುಪಿ ವ್ಲಾಗ್ಸ್ ಆರು ಲೈವ್ ಪೂರ ಮನ್ಪೇರಾರು ಅನ್ವಿ ತುಳು ವ್ಲಾಗ್ ಉಂದು ಎನ್ನ 2 ಚಾನೆಲ್ ಅತೆ ಅನ್ನ ಅಂದಂದು 2 ಉಂಡು ಅಂದು ಅನ್ವಿತ ಉಡುಪಿ ವ್ಲಾಗ್ಸ್ ಬೊಕ್ಕ ಅನ್ವಿ ತುಳು ವ್ಲಾಗ್ಸ್ ಆತೆ 2 ಒಂಜೆಟ್ ಆಲ್ರೆಡಿ ಅನ್ನು ಮಂತದೆ ಒಂದೆಲ್ಲ ಮಂತದ ಉಪ್ಪೆಂದು ನೆನಪುಜ್ಜೆ ಎಂಕ ಕರೆಕ್ಟ್ ಇದು ಮಸ್ತ್ ದಿನಾಂಡು ಬರಂದೆತ್ತೆ ಸೊ ಇರು ಲೈವ್ ತಿಕ್ಕೊಂದುಂಡು ಎಂಕ್ ಲೈವ್ಗೂ ಬರ್ತದೆ ಲೈಕ್ ಕೊರ್ಪೆ ಅನ್ನು ಸೊ ಉಳ್ಳರ ಅವೇ ಉಂಡ ಅಂದ ಆಪುನ ಎಂಕ್ ಹೆಲೋ ಮೈತಿಲಿ ಸಿಸ್ ಮನೊಂದುಲ್ಲೇರು ಎಂಚ ಆಪುಂಡು ಸಿಂಗಾಪುರು ಖುಷಿ ಉಂಡ ಅನ್ವಿ ದೇವೇಂದ್ರ ಫೋನ್ ರಿಸೀವ್ ಮಲ್ಪುಜೇರು ಮನೊಂದುಲ್ಲೇರು ಅನ್ವಿ ದೇವೇಂದ್ರ ಫೋನ್ ರಿಸೀವ್ ಮಲ್ಪುಜಿ ಮನೊಂದುಲ್ಲೇರು ಅನ್ವಿ ತುಳು ವ್ಲಾಗ್ಸ್ ಇದು ಪೊಸತ್ ಅನ್ನ ಮನೊಂದಿಲ್ಲ ಒಂದು ಪೊಸತ್ತಾ ಓಕೆ ನೋ ಪ್ರಾಬ್ಲಮ್ ನಮ್ಮದು ಒಂದು ಪೊಸತ್ ಅಲ್ಲಿ ಉಂಟು ನೋಡಿ ಪಿನ್ನಲ್ಲಿ ಅದನ್ನು ಸಹ ಸಪೋರ್ಟ್ ಮಾಡಿ ಆಯ್ತಾ ಅದರಲ್ಲಿ ಸಹ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಅನ್ವಿ ಅಕ್ಕ ಎನ್ನೆಲ್ಲ ಹೊಸ ಚಾನೆಲನ್ನು ಐಟ್ ಸಬ್ಸ್ಕ್ರೈಬ್ ಮಾಡ್ಪ್ಲೇವೆ ನಮ್ಮ ತುಳು ಗೈಡೆಡ್ ಉದಯನ್ನ ಪಣ್ಣೊಂದುಲ್ಲೇರು ಬಲ್ಲೆ ಜನಕ್ಲೆ ಏರ್ ಮತ್ತು ಉಳ್ಳರ್ ಲೈವ್ ಇಡು ಪಾತಿರೊಂದು ಪ್ಲೇ ಮೆಸೇಜ್ ಪಾಡೊಂದು ಪ್ಲೇ ನೀ ಬಾರಿ ಖುಷಿಯಾನೆ ಇಂಕ ಮಸ್ತ್ ಜನ ಬತ್ತದಿತ್ತೆ ಸುರುಕೊಂತೆ ಬೋರ್ ಅಂಡಲ್ಲ ಇತ್ತೆ ಎಡ್ಡೆ ಪಾತಿರೇರು ಮಾತೆಲ್ಲ ಸೊ ಮಸ್ತ್ ದಿನೋಡು ಬೊಕ್ಕ ಅಂಚಾಯಿನಿ ಮಾತೆರ್ಲ ಬತ್ತದು ಅಂತೆ ಪಾತೆರ್ನು ಪತ್ತುನು ಥ್ಯಾಂಕ್ ಯು ಜನ ಬರ್ತು ಪೋಪೇರು ಮಸ್ತ್ ಪಾತೆರ್ನು ಕಮ್ಮಿ ಆತನ ಅಂಚ ಜನ ಬತ್ತ ಲೈಕ್ ಕೊಡ್ದು ಪೋಪೆ ಕನ್ನಡದಕ್ಕೂ ಬರೋಂತೇರು ಇತ್ತೆ ಮತ್ತು ಕನ್ನಡದಕ್ಕೂ ಒಂದು ಕಮ್ಮಿ ಇರ್ದು ಅದೊಂದು ಗೊತ್ತುಜ್ಜಿ ಕನ್ನಡದಕ್ಲೆ ಪೋಪುಜ ನಾವಾಡುವ ನುಡಿಯೇ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾನವೇ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಓಹೋ ಸಂತು ಬ್ರೋ ಎನ್ನ ಟೈಮ್ ತಿಕ್ಕನಾಗ ಪೂರ ವೀಡಿಯೋನ ತೂಂದು ಪ್ಲೇವೆ ಸಪೋರ್ಟ್ ಮನ್ಪ್ಲಾ ಅವ ಇನ್ನಿಲ್ಲ ಒಂಜಿ ವೀಡಿಯೋ ಬೈದುಂಡು ಕನ್ನಡ ರಾಜ್ಯೋತ್ಸವ ದುಬೈಡಾಯಿನ ಅವೆಲ್ಲ ತೂದು ಕಾಮೆಂಟ್ ಪೂರ ಪಾಡೊಂದು ಪ್ಲೇ ಅಪ್ಪ ಹೆಂಗೆ ಗೊತ್ತಾಪುಂಡು ನಿಕುಲು ತೂವೊಂದುಲ್ಲಾರಂದು ಉದಯವನ್ನ ಮತ್ತು ಎಂತೊಂದುಲ್ಲೇರು ಅನ್ವಿ ತುಳು ವ್ಲಾಗ್ ಆಯ್ ಬಣ್ಣೊಂದುಲ್ಲೇರು ಹೌದು ಬನ್ನಿ ಮೈತಿಲಿ ವಾವು ಬಣ್ಣೊಂದುಲ್ಲೇರು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿದ್ದೀರಿ ಹೇಗಿದ್ದೀರಿ ಎಲ್ಲರೂ ಊಟ ಆಯ್ತಾ ನಿಮ್ಮದು ಏನು ಸ್ಪೆಷಲ್ ಮೈತಿಲಿ ಅವರಿಗೆ ಏನು ಸ್ಪೆಷಲ್ ಅಂತ ಹೇಳಲೇ ಇಲ್ಲ ನೀವು ಎಂತ ಇವತ್ತು ನಿಮಗೆ ಕಜಿಪೆ ಅಂತ ಇತ್ತು ಬಿರಿಯಾನಿಯಾ ಅಲ್ಲ ಕೋರಿ ಫ್ರೈಯಾ
ಏನು ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಎಂತ? ಉದಯನ್ನೇ ಮೀನು ಮಿತ್ತು ಓದುಲೆ ಅಂದ ಬುಡಿಯ ನಾನು ಅನ್ವಿ ಸಂತೋಷ್ ಕುಲಾಲ್ ಈರು ಹೆಲ್ಪ್ ಮಂದಿನ ಉದಯನ್ನಿ ಅನ್ನಿ ದೇವೇಂದ್ರ ಫೋನ್ ರಿಸೀವ್ ಮಲ್ಪೂಜಿಯರ್ ಪನ್ನೊಂದುಲ್ಲೇರು ಅನ್ನಿನ ಮಾಮ ಎನ್ನ ಕ್ಲಾಸ್ಮೇಟಿ ಅನ್ವಿನ ಮಾಮ ಎನ್ನ ಕ್ಲಾಸ್ಮೇಟಿ ಓ ಅಂದೆ ಓಕೆ 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 ಮಾಮ ಪಂಡ ಮಾಮುವ ಇರ್ನ ಲಕ್ಕನೆ ಲೈವ್ ಬರ್ರೆ ದಾದ ಮಲ್ಪೋಡು ಎನ್ನ ಲಕ್ಕನೆ ಲೈವ್ ಬರೋಡ ಇರು ಈ ಒಂಜಿ ಯೂಟ್ಯೂಬ್ ಚಾನೆಲ್ ಮಲ್ಪೋಡು ಚಾನೆಲ್ ಮಲ್ತಿದ್ದು ಐಟ್ 50 ಸಬ್ಸ್ಕ್ರೈಬರ್ ಆವಡು 50 ಸಬ್ಸ್ಕ್ರೈಬರ್ ಆಯಿ ಬೊಕ್ಕ ಲೈವ್ ಆಪ್ಷನ್ ಒಂಜಿ ಬರ್ಪುಂಡು ಅವೇನು ಕ್ಲಿಕ್ ಮಂತಂದಂಡ ಅವು ಅಪ್ಲೈ ಆಪುಂಡು ಬೊಕ್ಕ 24 hours ಅವು ಅವೈಲೇಬಲ್ ಆಪುಂಡು ಐದು ಬೊಕ್ಕ ಲೈವ್ ಮನ್ಪೊಲಿ ಬೊಕ್ಕ ವೀಡಿಯೋಲ ಪಾಡೊಂದು ಪೊಲಿ ಶಾರ್ಟ್ಸ್ ಪಾಡೊಂದು ಪೊಲಿ ಸಿಂಗಾಪುರ ಪೂರ ಎಡೆಡೆ ಸೀನ್ ಪೂರ ಉಂಡತ್ತ ಅವೇನು ಪೂರ ಮಂತ್ ಪಾಡೊಂದುಪ್ಪು ಐಕ್ ಬೋಡಾದ್ರ ಈ ಎನ್ನ ನಮ್ಮ ತುಳು ಗೈಡ್ ಪನ್ಪಿನ ಒಂಜಿ ಚಾನೆಲ್ ಉಂಡು ಅವೇನು ಸಬ್ಸ್ಕ್ರೈಬ್ ಮನ್ಪು ಐಟ್ ಪೂರ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬರ್ಪುಂಡು ಯೂಟ್ಯೂಬ್ದ ಎಂಚ ದಾದ ಮನ್ಪುಣು ಅವು ಪೂರ ಐಟ್ ಬರ್ಪುಂಡು ಸೊ ಅವೇನು ತೊಗೊಂಡು ಕೊಂಡ ನಿಕ್ಲೆ ಗೊತ್ತಾಪುಂಡು ನಿಕ್ ಗೊತ್ತಾಪುಂಡು ಎಂಚ ಮನ್ಪುಣೊಂದು ಬೇತಕ್ಕನೆಲ್ಲ ವೀಡಿಯೋಲಿ ತೂದು ಗೊತ್ತಾಪುಂಡು ತೊಂದರೆ ಅಜ್ಜಿ ಅನ್ವಿತುಲು ವ್ಲಾಗ್ಸ್ 5 ಜನ ಏನನ್ನು ತೂವೆರೆಗೆ ಮಿತ್ತು ಕುಲುದು ದಾನೆ ಅತಿ ಜನರೇ ಬಲೆ ಮಾರೆ ಪಾತೆರ್ಲಿ ಅಂದಿ ಅಕ್ಕಳು ಬತ್ತು ಕೆಲವರು ಬರ್ಪುಜಿರಿ ಪಾತೆರು ತಿರ್ತು ಹೊರ ಎನ್ಮ ಜನ ಬತ್ತೀರು ಅಂದು ಹೊರವರ ಎನ್ಮ ಜನ ಎಲ್ಲ ಬರ್ಪೇರು ಅವು ಬರ್ತು ಪೋಪಿರು ಹೊರ ಕಡವರ ಸುರುಕು 25 26 27 ಜನ ಬರ್ತೀರು ದಾರಿ ತಪ್ಪಿ ಬಂದಿದ್ದು ಬೇಕಂತ ಬಂದಿದ್ದಲ್ಲ ಅವರು ದಾರಿ ತಪ್ಪಿ ಬಂದಿದ್ದು ಸಂತೋಷ್ ಯಾನು ಸಬ್ಬು ಕೊರಿಯ ಬಂದಿಲ್ಲೇರು ಸಂತೋಷ್ ಯಾನ ಸಬ್ಬು ಕೊರ್ಪೆ ಅಂಡ ಲೈಟ್ ಚಾನೆಲ್ ಮಂತಿದ್ದೇನೆ ಗೊತ್ತು ಜತೆ ಚಾನೆಲ್ ಉಂಡಾ ಇತ್ತೆಂಜಿ ಎಂಚಿನ ಅನ್ಪಡು ಗೊತ್ತ ನಿನ್ನ ಜಿಮೇಲ್ ಉಂಡತ್ತ ಆ ಜಿಮೇಲ್ಡೆ ಒಂಜಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಂತದ್ದು ಐಕೊಂಜಿ ಎಡ್ಡೆ ಪುದರ್ದಿ ಇದು ದಾದಂಡಲ ಪಕ್ಕ ಶಾರ್ಟ್ಸ್ ಪೂರ ಪಾಡೊಂದು ಪದ್ಯ ಪೂರ ಪಾಡ್ದು ಶಾರ್ಟ್ಸ್ ಎಲ್ಲೆಲ್ಲಿ 1 ನಿಮಿಷದ ವೀಡಿಯೋ ಪಕ್ಕ ವೀಡಿಯೋ ಮನ್ಪರ ಪುರ್ಸೊತ್ತಿದ್ರೆ ವೀಡಿಯೋ ಮಂತದ್ಲ ಎಡಿಟ್ ಮಂತ್ ಪಾಡೋಲಿ ಬಕ್ಕೊಂಜಿ ಸಬ್ಸ್ಕ್ರೈಬರ್ ಎಂಕುಲು ಮನ್ಪುವ ಎನ್ನ ಐಡಿರು ಯಾನಿತ್ತೆ ಈ ವಿಡಿಯೋ ಚಾನೆಲ್ ಮಂತ್ ಕ್ರಿಯೇಟ್ ಮಂತ್ ಒಂಜಿ ಕಾಮೆಂಟ್ ಪಾಡಿ ಅಂದಂಡ ಯಾನ 4 5 ಪೂರ ಮೆಸೇಜ್ ಪಾಡುವೆ ಬೊಕ್ಕ ಸರಿ ತಡ್ಡಲ ಮನ್ಪೆ ಅಕ್ಕಲು ಅಲ್ಲ ಒಂಜಿ 4 ಐಡಿ ಉಂಟು ಐಟ್ಲ ಮನ್ಪುವರು ಬೊಕ್ಕ ಕೆಲವು ಜನ ಒಳ್ಳೆರು ನಮ್ಮ ಲೈವ್ ಒಂಜಿ 4 ದಿನ ಬತ್ತಂಡ ಮಸ್ತ್ ಜನ ತಿಕ್ಕುವೇರು 50 ಸಬ್ಸ್ಕ್ರೈಬರ್ ಆಯ್ ಬೊಕ್ಕ ಲೈವ್ ಬರೋಲಿ ಇಂಚೆನೆ ಪಾತೆರೊಳ್ಳಿ ಉದಯವನ್ನ ನನಗೆ ಸಬ್ ಕೊಡಲ್ಲ ಬೊಕ್ಕ ಎನ್ನಟ್ಟಿಗೆ ಬೋಡಲ್ಲ ಒಂದೆಟ್ಲ ಬರೋಲಿ ನಮ್ಮ ಒಟ್ಟಿಗೆಲ್ಲ ಬರೋಲಿ ಲೈವ್ ಇಂಜಿನ ಅನ್ಪಿರಾಯ್ಕು ಕೊಲಬರೇಟ್ ಟುಗೆದರ್ ಲೈವ್ ಬರೋಲಿ ಪಾತಿರೋಲಿ ಸಿಂಗಾಪುರದ ಸ್ಟೋರಿ ಈ ಪನೊಲಿ ಯಾನು ದುಬೈದ ಸ್ಟೋರಿ ಪನೊಂದು ಉದಯನ್ನ ನನಗೆ ಸಬ್ಬು ಕೊಡಲ್ಲ ಅಂದರೆ ನಮ್ಮ ಮಾಮಡ ಪಂದು ಕೊರ್ಪೆ ಹೊಣದಲ್ಲಿ ಮಾಮಡ ಪಂದು ಕೊರ್ಪೆ ಅಂತ ಓಕೆ ಅಂಚ ಇಲ್ಲ ಅವರು ಕೊಡ್ತಾರೆ ಮಾರೆ ಅವರು ಯಾಕೆ ಕೊಡೋದಿಲ್ಲ ನಿಮಗೆ ನಿಮ್ಮನ್ನು ತಂಗಿ ಅಂತ ಕರೀತಾರೆ ಮತ್ತೆ ಕೊಡದೆ ಕೂತ್ಕೊಳ್ತಾರೆ ಅವರು ಒಂದಲ್ಲ ಅವ್ರ ಹತ್ರ 2 ಇಲ್ಲದ್ರೆ 3 ಐಡಿ ಉಂಟು ನನ್ನ ಪ್ರಕಾರ ನನ್ನ ಒಂದು 6th ಸೆನ್ಸ್ ಹೇಳ್ತದೆ ಶಾಂತಕ್ಕ ಇದ್ದಾರೆ ನಮ್ಮೊಟ್ಟಿಗೆ ಥ್ಯಾಂಕ್ ಯು ಶಾಂತಕ್ಕ ಬಿಗ್ ಬಾಸ್ ಮುಗಿಂಡೆ ಹೊರಬರಿಗೆ ಮುಗಿಣದು ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದವರು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ ಇವತ್ತು ನಮ್ಮ ಚಾನಲಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವದ ವಿಡಿಯೋ ಬಂದಿದೆ ಸೊ ಮತ್ತೊಂದು ಗುಡ್ ನ್ಯೂಸ್ ಉಂಟು ಉಡುಪಿಯಲ್ಲಿ ಒಂದು ಏರ್ಪೋರ್ಟ್ ಆಗುವ ಚಾನ್ಸಸ್ ಉಂಟು ಸೊ ಗೊತ್ತಿಲ್ಲ ಅದು ಸತ್ಯವ ಸುಳ್ಳ ಅಂತ ಓಯ್ ಅನ್ವಿ ತುಳು ವ್ಲಾಗ್ಸ್ ಅನ್ವಿ ಡೈಲಿ ವ್ಲಾಗ್ಸ್ ಅವು ಬೇತೇನೆ ಇರತ್ತ ಓ ಯಾನ್ ಅರೇನು ಪನ್ಪಿನ ಅಂದಿ ನಲಿವ ಗುಲಾಬಿ ಹೂವೇ ಗಿಲಾ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಚಲವು ನಲಿವ ಗುಲಾಬಿ ಹೂವೇ ಒಲವು ಚಲವು ಶಾಂತಕ್ಕ ದಾದೆ ಕೋರಿ ಉಂಡೆ ಕಜಿಪುಡು ಅಂದ್ಕೊಂಡೇರು ಅಂದು ಅರೆಗಿನಿ ಕೋರಿಪುಡು ಸಂಡತೆ 11 ಗಂಟೆ ಆತಿ ಜಾತ ಓಕೆ ನಮ್ಮ ವೇದಾವತಿ ಅಕ್ಕ ಬೊಕ್ಕ ಬರ್ಪೆ ಅಂತೀರ ಮರ ಓಡಿ ಪೋಯಿರಾರು ಲೈವ್ ಉಂಡಾರು ನಾವಲ್ಲ
ಸುಳಿದೆ ತಂಗಾಳಿಯಂತೆ ನುಳಿದೆ ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಳಿದೆ ಸಂಗೀತದಂತೆ ಅನ್ವಿ ಗಂಟೆ ಆಡು ಬಣ್ಣದಲ್ಲಿ ಅಂದೆ ಬಿರಿಯಾನಿ ಕಬಾಬ್ 11 ಗಂಟೆ ಆದ ಬತ್ತು ನನ್ನಂದೆ ಅನ್ವಿ ತುಳು ವ್ಲಾಗ್ ಉದಯನ್ನ ಬಣ್ಣದಲ್ಲಿ ಶಾಂತಕ್ಕ ಉದಯನ್ನ ದಾದಿ ಎಂದಕ್ಕೆ ಏನಂದಲ್ಲಿ ಹೌದು ಉದಯನ್ನ ಎಂತ ಅಂತ ಕೇಳ್ತಿದ್ದಾರೆ ಶಾಂತಕ್ಕನವರು, ಹೇಳಿ ಎಂತ ಅಂತ. ನವ್ಯ ರವಿ ಕನ್ನಡ ವ್ಲಾಗ್ಸ್ ಬರ್ತೀರಾ? ಹಾಯ್ ನವ್ಯ ರವಿ ಕನ್ನಡ ವ್ಲಾಗ್ಸ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಫಸ್ಟ್ ಟೈಮ್ ಲೈವಿಗೆ ಬಂದಿದ್ದೀರಾ, ಧನ್ಯವಾದಗಳು. ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಆದರೆ ವಿಡಿಯೋ ನೋಡದೆ ಸಬ್ಸ್ಕ್ರೈಬ್ ಆಗಬೇಡಿ. ಇವತ್ತೊಂದು ವಿಡಿಯೋ ಬಂದಿದೆ ಕರ್ನಾಟಕ ರಾಜ್ಯೋತ್ಸವದು, ಅದನ್ನು ಕಂಪ್ಲೀಟಾಗಿ ನೋಡಿ, ಒಂದೆರಡು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಟ್ಟು, ಒಂದು 2-3 ಶಾರ್ಟ್ಸ್ ನೋಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ 1ರಲ್ಲಿ 2ರಲ್ಲಿ 3ರಲ್ಲಿ 4ರಲ್ಲಿ ಸಪೋರ್ಟ್ ಮಾಡ್ತೇವೆ. ಮೈತಿಲಿ ದಾದೆ ಅಕ್ಕ ಬಾಯಿಡು ನೀರು ಬರ್ಪವ್ರು ಎಂಕ ಬಿರಿಯಾನಿ ಪಂಡದು ಒಣದಲ್ಲಿ ಅಂದಿ ಇನ್ನ ಬಂಜಿಗು ಆಪುಜೀರಿ ಶಾಂತಕ್ಕ ಒಣದಲ್ಲಿ ಶಾಂತಕ್ಕ ಉದಯನ್ನ ಒಣದಲ್ಲಿ ನವ್ಯ ರವಿ ಕನ್ನಡ ವ್ಲಾಗ್ಸ್ ಹಾಯ್ ಪಣದಲ್ಲಿ ಉದಯನ್ನೇ ಎನ್ನ ಮೆಸೇಜ್ ಬುಡಿಯಾರು ಪಣದಲ್ಲಿ ಓ ಅಂದೆ ಇರ್ನ ಬಂಜಿಗ ಆಪುಜೀನಿ ಓದಿಯೇ ದಾದೆ ಅಕ್ಕ ಬಾಯ್ಡು ನೀರು ಬರ್ಪವ್ರ ಓದಿಯೇ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು. ಅಂತರಂಗಂದಿದ್ದ ಬಹಿರಂಗ ಅಂದಂದು ಹೌದು, ಅದೇ ಪಣ್ಯಾನ್. ನಾವು ಲೈವ್ ಸ್ಟಾರ್ಟ್ ಮಾಡುವಾಗ ತುಂಬ ಮಂದಿ ಬರ್ತಾರೆ, ಅದು ಬೇಕಂತ ಬಂದಿದ್ದಲ್ಲ, ಅವರು ದಾರಿ ತಪ್ಪಿ ಬರುವುದು. ಒಂತೆ ಪೆಗ್ ಪಾಡು ನನ್ನ ಇರು ಅಂದು ಯಾನ್ ಚುಚೂರು ಪಾಡ್ನು ಜಾಸ್ತಿ ಪಾಂಡವ ಅಮಲಾಪಣತೆ ಬೊಕ್ಕ ನಿಕ್ ಲೈವ್ ಆನಾಗ ತಿರ್ತಿ ಕುರ್ಸೂರು ತಿರ್ತುಪ್ಪು ಏನ ಐಕ್ ಬೋಡಾದ್ರ ಪಕ್ಕಡೆ ಅವು ನೀರು ಬೊಕ್ಕ ಪಾಪ ಕೇನ್ನಾಕುಲು ಆರು ನವ್ಯಕ್ಕ ಪೊಸದ್ ಬತ್ತೀನಿ ಆರು ಪಣುವೇರು ಮೇರು ಪರ್ಪೆರದ ಅನ್ನ ಅವಳ ಲೈವ್ಡೆ ಬರೋಂದುಲ್ಲೇರು ದಾಪು ಶಾಂತಕ್ಕ ಅನ್ನ ಬಣೊಂದುಲ್ಲೇರು ಯಾನ್ ಚೂರಿನ್ ಚೇಂಜ್ ಮಾಡ್ಬಿಡ ಆರು ಬೋಡು ಪರ್ದೆ ಮಾಲು ಒಂದೇನೆ ಪೇರು ಮಾರ ಪಕ್ಕಡೆ ಯಾರು ಪಕ್ಕಡೆ ಕುರ್ಸುಡು ಚೂರು ಪಂದು ನಿಂಚ ಆತೆ. ಅಯ್ಯೋ ದೇವರೇ, ಅನ್ವ್ಯಕ್ಕ ತೆಳ್ತಂದುಲ್ಲೇರಿ. ನವ್ಯಕ್ಕ ಇದ್ದೀರಾ? ಎಲ್ಲಿ ಹೋದ್ರಿ? ವಿಡಿಯೋ ನೋಡ್ಲಿಕ್ಕೆ ಹೋದ್ರಾ? ಯಾವ ಊರು ನಿಮ್ಮದು ನವ್ಯಕ್ಕ? ನವ್ಯ ಸಿಸ್ಟರ್ ಶಾಂತಕ್ಕ ಭಟ್ರ ಬಣದಲ್ಲಿ ಬತ್ರ ಅಂದು ಬಾತ್ರ ಉದಯನ್ನೇ ಯಾನು ಚೂರು ಪಾಡಿಯ ಇನಿ ಬಣದಲ್ಲಿ ಓ ಅಂದೆ ಇನಿ ಸಂಡೆ ಐತೆ ನೋ ಪ್ರಾಬ್ಲಮ್. ಮೈತಿಲಿ ಯಾನ್ಲ ಅಂಚೆನೆ ನವೀನನ್ನ ಬಣದಲ್ಲಿ ದಾದೆ ಬೆಚ್ಚನೀರ ಬರ್ಪಿನ ಇರ್ಲ ಅಂಚೆನೆ ಎನ್ನಿನ ದಾದೆ ಹೆಂಗೆ ಕರ್ತಾ ಇದ್ದೇವು ಚೂರು ಇತ್ತೆ ಬಂಡಿರ ಚೂರು ಮಲ್ಲೆಜ್ಜಪ್ಪ ಮೀತ ಬೇನೆ ಪೋಯರದೆ ಚೂರಮ್ಮ ಚೂರು ಅಂಚೆ ತೊಜ್ಪಣ್ಣದ ಇಂಚೆ ತೊಜ್ಪೋಡಪ್ಪ ನೀರು ಕೈ ಬರ್ತದೆ ಚೂರು ಪಾಡ್ನಿ ಅವನು ಒಂಜೇ ಕ್ಯಾನ್ ಬಿಯರ್ ಆತೆ ಅಂದೆ ಅವು ಕೆಂಪುದಾನೆ ಪಚ್ಚೆದನ ಸಚಿನ್ ವೈಜಿ ಬರ್ತೀರ ಸಚಿನ್ ಅಣ್ಣ ಇನಿ ಶಾಂತಕ್ಕ ಕೇನಿ ಸಚಿನ್ ಬೈಜಿರ ಇರ್ಬೇಕ ಎಂಚ ಒಳ್ಳೆ ಇರುತ್ತೆ ಅಂದು ಯಾನು ಪಂಡೆ ಎಲ್ಲ ಬಿಜಿ ಇತ್ತೆ ಮಾರಿ ಎಲ್ಲರಿಗೂ ಒಂದೆಟ್ಟು ಇನ್ಸ್ಟಾಡ್ಲ ಕೇಂದು ಜಿನಿ ಕೇನು ಎಂದು ಪಂಡೆ ಲೈವ್ ಆಯ್ಬೇಕ ಐದ್ಬೊಕ್ಕ ಯಾನು 1 ಗಂಟೆ ಬಂದು ಅನ್ಬಿಡ ಲೈವ್ ಮಾರುತ್ತೆ 1 ಒಂದು ಬರ್ತೇನೆ ಮಕ್ಕಳು ಪೂರ ಬತ್ತೇರು ಪಾತೇರು ಒಂದು ಲೆಂಕುಳು ಎಂಚೊಲ್ಲರು ಸಚಿನ್ ಕಮ್ಮಿ ಆಂಡಿ ಬೇನೆ ಪುರ ಕಮ್ಮಿ ಒಂದು ಬರ್ತೇನೆ ಅಂತೆ ಉದಯ 300 ml ಪಂಡಿರ ಅನ್ನಂದು ಅವು ತೂತೆ ಅನ್ ಕೆಂಪುದ ಪುರ ದಕ್ಕುದುಪ್ಪೇರು ಗಾರ್ಡನ್ ಅಲ್ಪ ಪುರ ಮೂಲ ದೇರಡು ಪುರ ತೂಡಪ್ಪ ಒಂದು ಕಾಂಡ ವಾಕಿಂಗ್ ಪುಣು ಏತು ಡಬ್ಬೆ ಪುಣ್ ಬಂಡ್ರೆ ಅಲ್ಲಿ ಚೂರು ಬೀಡಿದ ಉದಯನ್ನ ಮನದಲ್ಲಿ
ಬೀಡಿದವಳು ಮೈತಿಲಿ ಎನ್ನಲ ಅಂಚೆನೆ ಪನ್ಪೇರು ಇಡೀ ದಿನ ಕುಲೊಂದು ಪರೊಂದು ಉಪ್ಪುವೇರು ಪಂಡದು ಓ ಅಂದೆ ಓಕೆ ಎನ್ನಲ್ಲ ಲಂಚ ಅಂದಂದು ಓಕೆ ಕೆಂಪು ಡೇಂಜರ್ ಪಚ್ಚೆದ ಬರ್ನಿ ಅಂದೆ ಕೆಂಪೆಡ್ಡೆತ್ತದೆ ಓಕೆ ಓಕೆ ಶಾಂತಕ್ಕ ಎಂಚ ಉಳ್ಳಾರೆ ಸಚಿನ್ ಬ್ರೋ ಕೆನದುಲ್ಲೇರು ಫೈನ್ ಬ್ರೋ ಫೈನ್ ಅಕ್ಕ ಪಣದುಲ್ಲೇರು ಅನ್ವಿ ತುಳು ವ್ಲಾಗ್ಸ್ ಗುಡ್ ನೈಟ್ ಅಣ್ಣ ಟೇಕ್ ಕೇರ್ ಬಾಯ್ 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 ಥ್ಯಾಂಕ್ ಯು ಸೋ ಮಚ್ ಆದರೆ ವಿಡಿಯೋಗೊಂಜಿ ಕಾಮೆಂಟ್ ಪಂಡ ಮರಪೊಚ್ಚವೆ ಅಂಚೆನೆ ನಮ್ಮ ತುಳು ಗೈಡನ್ನ ಸಪೋರ್ಟ್ ಮಾಡ್ಪ್ಲೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಇಟ್ಲ ಲೈವ್ ಬರ್ಪೇನೆ ಸಪೋರ್ಟ್ ಮಾಡ್ಪ್ಲೆ ಉದಯಣ್ಣ ಗುಡ್ ನೈಟ್ ಟೇಕ್ ಕೇರ್ ಮಾಡೋದಿಲ್ಲ ಓಕೆ ಬಾಯ್ ಬಾಯ್ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವಿಗೆ ಒಂದು ಬಂದಿದ್ದರೆ ನೀವು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಕೆಳಗೆ ಬಂದು ಸ್ವಲ್ಪ ಮಾತಾಡಿ ಬೇನೆ ಕಮ್ಮಿ ಆಡಿ ಸಚಿನ್ ಬ್ರೋ ಪಣದುಲ್ಲೇರು ನಮ್ಮ ಶಾಂತಕ್ಕ ಸಚಿನ್ ಬ್ರೋ ಫೈನ್ ಒಂದು ಪಣದುಲ್ಲೇರು ಬೊಕ್ಕ ದಾದ ಮೆಸೇಜ್ ಪಾಡೋರಿತ್ತು ತೂಕ ಸಚಿನ್ ವೈಜಿ ಎಲ್ಲೇ ಡಿಸ್ಚಾರ್ಜ್ ಬ್ರೋ ಪಣದುಲ್ಲೇರು ಓ ಅಂದೆ ಓಕೆ 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 ಏತು ದಿನ ರೆಸ್ಟ್ ಮಾಡ್ಬೋದು ಬಂತೀರಿ ಡಾಕ್ಟರ್ ಸಾರಿ ಡಾಕ್ಟರ್ ಅಂದು ಉದಯನ್ನೇ ಕೆಂಪು ರೆಡ್ ಹೋರ್ಸ್ ಅಂದಂದು 45 days ಓಕೆ 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 ಎಡ್ಡೆ ರೆಸ್ಟ್ ಮಾಡ್ಪ್ಲಿದ ಆಲೊಂದು ಮನ್ಪುಚ್ಚಿ ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ್ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ್ ಏಳು ಕೊಪ್ಪ ಕಡತ್ ಬತ್ತದ ಕಾರ್ನಿಕಾ ಮೆರೆಯ ಭಕ್ತಿ ದಂಟೆನು ನೆಲಕ್ ಊರುದು ಕಪಟನು ಕೆರಿಯ ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೇ ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೇ ಎನ್ನ ಉಸುಲುಡು ನಿನ್ನ ಪಾರ್ದನ ಧ್ವನಿ ಪೊಡು ನಿಜನೇ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ್ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ್ ಶಾಂತಕ್ಕ ಸಚಿನ್ ವೈಜಿ ಅಕ್ಕ ಪೇಯ್ನ್ ಕಮ್ಮಿ ಆತುಂಡು ಕೋಡೆ ಸ್ಟಿಚ್ ದೆಪ್ಪುನಗ ಮತ್ತಿ ಪೋದು ಇತ್ತುಂಡು 5 minutes ಅಂದೆ ಮತ್ತಿ ದೆತ್ತದ ಯಾಕಳು ದೆಪ್ಪುನತ ಓಕೆ ಓಕೆ ಪೇಯ್ನ್ ಅಂತ ಮಾತಾಡಿ ಪುರ ಕಮ್ಮಿ ಮನ್ಪುವೇರ ಅಂದತ ಯಾಕಲು ಇಂಜೆಕ್ಷನ್ ಇಜ್ಜಂದೆ ಬ್ರೋ ಅಂದ ಸಚಿನ್ ದಾದೆ ಆಯ್ನಿ ಏನ್ಕೇನೋಲ್ಲರು ಪ್ರಿಯಾಂಕರವ್ರು ವಾಪಸ್ ಬಂದೆ ಬಣ್ಣದಲ್ಲಿರು ವಾಪಸ್ ಓ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಪ್ರಿಯಾಂಕರವರೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲಿ ಹೋಗಿದ್ರಿ ನೀವು ಇಷ್ಟರೊಳಗೆ ಬಿಗ್ ಬಾಸ್ ನೋಡ್ತಿದ್ರಾ ಅರೆಗೆ ಮುರಣಿ ಎಂದು ಅಟ್ಯಾಕ್ ಬಂತಿನಿಗೆ ಸ್ಟಿಚ್ ದೆಪ್ಪನಾಗ ಹೆವಿ ಪೇಯ್ನ್ ಬ್ರೋ ಅಂದೆ ಒಬ್ಬ ಶಾಂತಕ್ಕ ಅಂದೇ ಸಚಿನ್ ಬ್ರೋ ರೆಸ್ಟ್ ಮಲ್ಪುಲೆ ಟೇಕ್ ಕೇರ್ ಪಣೋದಿಲ್ಲ ಪ್ರಜ್ವಲನ್ನೇ ರಕ್ಷಿತಗಲ ಮಾತೆಲ್ಲ ಓಟು ಪಾಡ್ಲೆ ನಮ್ಮ ಕುಡ್ಲಾದಕ್ಕಲು ಆಡ ಅಲೆಗ್ ಸಪೋರ್ಟ್ ಮಲ್ಪೋಡು ಅಂದಂದ ನಮ್ಮ ಕುಡ್ಲದಕ್ಕಲು ಅದು ಅಂದು ಮಾತೆಲ್ಲ ಮಲ್ಪೋಡು ಅವು ಎಂಚ ಓಟು ಪಾಡು ಹೆಂಗೆ ಗೊತ್ತುಜಿ ಮಾತ್ರೆ ಹೆಂಗೆ ಬತ್ತನೆ ಪಾಡ್ವೆ ಬಿಗ್ ಬಾಸ್ ನೋಡಲ್ಲ ಕಮ್ಮಿ ಹೌದಾ ಶಾಂತಕ್ಕ ವೋಟ್ ಫಾರ್ ರಕ್ಷಿತಾ ಹೌದು ವೋಟ್ ಫಾರ್ ರಕ್ಷಿತಾ ಆದರೆ ನಾನೊಂದು ಭವಿಷ್ಯ ನೋಡಿ ಕೊಟ್ಟಿದ್ದೇನೆ ರಕ್ಷಿತಾ ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ ಅದು ಆಗ್ತದೆ ಇಲ್ವ ಅಂತ ನೋಡೋಣ ಆದರೆ ಈಗಲ್ಲ ಅದು ಸ್ಟಾರ್ಟ್ ಆಗುವಾಗಲೇ ಕೊಟ್ಟಿದ್ದೇನೆ ನನಗೆ ಗೊತ್ತಾದದ್ದು ಮರುದಿವಸವೇ ಕೊಟ್ಟಿದ್ದೇನೆ ಅವಳು ಅಲ್ಲಿಗೆ ಹೋಗಿದ್ದಲ್ಲ ಅಂತ
ಸೊ ಗೊತ್ತಿಲ್ಲ ಸರಿ ಆಗ್ತದೆ ಇಲ್ವಾ ಅಂತ. ನನ್ನ ಬಾಯಲ್ಲಿ ಮಚ್ಚೆ ಉಂಟು. ಹಾಯ್ ಪ್ರಜ್ಜು ಬ್ರೋ ಅಂತ ಹೇಳಿ ಕೊಟ್ಟೆ ಅನ್ನೋದಲ್ಲಿ. ಕೆ ಪ್ರಕಾಶ್ ಬತ್ತೀರ್, ಹಾಯ್ ಬ್ರದರ್ ನಮಸ್ತೆ ಪಣಂದರೆ, ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೋ ಮಚ್ ಕೆ ಪ್ರಕಾಶ್ ರವರೇ. ಊರ್ದಾರೆ ಕನ್ನಡದಾರೆ ಒಂಚೂರು ಕನ್ಫರ್ಮ್ ಅನ್ಪೇರು, ನಮಸ್ತೆ ಕನ್ನಡ ಪನ್ಪೇರು ತುಳುಟ್ಲ ಪನ್ಪೇರು. ಹಾಯ್ ಬ್ರದರ್ ಇಂಗ್ಲೀಷಲ್ಲಿ ಬರೀತಾರೆ. ಸೊ ಕನ್ಫ್ಯೂಷನ್ ಒಂದುಂಡು ಇದು ಫಸ್ಟ್ ಬೈದರ ಫಸ್ಟ್ ಟೈಮ್ ಬರ್ಪಿನ ಅಂತ ತೂಪ್ಯಾನು. ಇನ್ನು ಫಸ್ಟ್ ಟೈಮ್ ಬೈದೀನಿ ಇರು. ಪ್ರಕಾಶ್ ರವರೇ ಫಸ್ಟ್ ಟೈಮ್ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವೀಡಿಯೋ ಬರ್ತಾ ಉಂಟು ವಾರಕ್ಕೆ 2, ಅದನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಯಾವ ಊರು ನಿಮ್ಮದು? ನಿಮ್ಮ ನಲ್ಲಿಗೆ ಎಲ್ಲಿ ಮಚ್ಚೆ ಇದೆ? ಇಲ್ಲಿ ಶಾಂತಕ್ಕ ಗುಡ್ ನೈಟ್ ಪಣೊಂದುಲ್ಲೇರಿ, ಥ್ಯಾಂಕ್ ಯು ಸೋ ಮಚ್ ಶಾಂತಕ್ಕ. ಈತು ಬರ್ತು ಸಪೋರ್ಟ್ ಮಾಡ್ತಾರೀ. ಪ್ರಜ್ಜು ಬ್ರೋ ಯಾನು ಬ್ರೋ ಪಣೊಂದುಲ್ಲೇರಿ. ಪ್ರಿಯಾಂಕಾ ನಿಮ್ಮ ನಾಲಿಗೆ ಎಲ್ಲಿ ಮಚ್ಚೆ ಇದೆ ಅಂತಿದ್ದಾರೆ. ನಮ್ಮ ಹೆಂಡತಿ ಹೇಳ್ತಾಳೆ ಒಮ್ಮೊಮ್ಮೆ, ನೀವು ಏನು ಹೇಳ್ಬೇಡಿ, ನೀವು ಹೇಳಿದಾಗ ಆಗ್ತದೆ ಅಂತ, ಅದಕ್ಕೋಸ್ಕರ. ಹೌದು, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಪ್ರಕಾಶನವರು ಮಾತಾಡಲಿಲ್ಲ, ಏನಾಯಿತು? ನಾನು ಸ್ವಲ್ಪ ಬಿಸಿ ನೀರು ಇಟ್ಟು ಬರ್ತೇನೆ, ಮತ್ತೆ ನೋಡುವ. ನೀವೆಲ್ಲ ಬಾಯಿ ಅನ್ನುವಾಗ ನಾವು ಬಂದ್ ಮಾಡುವ, ಇಲ್ಲಾಂದ್ರೆ ಮಾತಾಡುವ, ತೊಂದರೆ ಇಲ್ಲ. ಮನಸಂಡೆ ನಮ್ಮ ಸಚಿನ್ ಬ್ರೋ. ಪ್ರಿಯಾಂಕಾ ನಿಮ್ಮ ನಾಲಿಗೆಯಲ್ಲಿ ಹೋಯ್ತು. ಪ್ರಜ್ಜು ಬ್ರೋ ಯಾನು ಬ್ರೋ ಬಣ್ಣದಲ್ಲಿ. ಬನ್ನಿ ಬನ್ನಿ ಜನರೇ, ಯಾರಿಲ್ಲ, ಎಲ್ಲ ಹೋದ್ರಾ? ಆಯ್ತು, ಹಾಗಾದರೆ ಬಂದ್ ಮಾಡುವ ನಾವು. ಆಟ ನೋಡು ಸ್ವಲ್ಪ. ಸಚಿನ್ ವೈಜಿ ಬ್ರೋ ಕೋಡೆ ಸ್ಟೇಷನ್ಗೆ ಲೆತ್ತೊಂದು ಪೋದಿತ್ತೇರು ಎನ್ನ PSI ಎನ್ನ ಎದುರುಡೆ ಅಕ್ಲೆಗ್ ಪ್ಯಾಂಟ್ ಅಂಗಿ ಬಿಚ್ಚದು ಚಡ್ಡಿಡೆ ಕುಲ್ಲದು ಎನ್ನ ಎದುರುಡೆ ಹಾಕಿರು ಬ್ರೋ. ಸತ್ಯ ಪನ್ಪೆ ಪನ್ಪಿ ಮುಟ್ಟಲ ಸುಳ್ಳು ಪಂಡ ಪದ್ರಾಪೆಟ್ಟು ನಾಗರ ಬೆತ್ತುಡು ಅಂದೆ. ಪತ್ತು ರೌಂಡ್ ಹಾಕುದಿರ ಅಂದ. ಪಂಡ ದಾದಿ ಸತ್ಯ ಪಂಡ್ರೆ ಹಾಕ್ಲೆಗ್ ಇರೆಗ್ ಅಕ್ಕಳು ಅಟ್ಯಾಕ್ ಮಂದಿನ 10 ಪಂಡೇರ್ ಹಾಕಲು. ಕೈ ಉನಿಯರ ಯಾರೆ ಬಲ್ಲಿ ಅಂಚ ಹಾಕುದಿರ ಅಂದ. ಉಂತೆರ ಬಲ್ಲಿ ಅಂಚ. ಪೊಲೀಸ್ ಹಾಕ್ಲ ಪೆಟ್ಟ ಅಂಚಿನದೆ ಯಾನ್ ಬಾಂಬೆ ಉಪ್ಪುನ ಗ್ಯಾಂಕ್ಲು ಪೊಲೀಸ್ ಸ್ಟೇಷನ್ಗೆ ಪೋಂತ ಅಲ್ಪ ಸ್ನ್ಯಾಕ್ಸ್ ಪುರ ಕೊನೆಯರೆ ಅವ್ರು ಲಂಚಿನ ಅವರ ಕೆಲವರು ಗುಳಿಪುನಕ್ಕೆ ಏನು ಪುಡು ಜೋರು ಬೆಲ್ಟೆಡ್ ಹಾಕೋಣ ನಿಕ್ಕ ಮರಿ ಇನ್ಸ್ಪೆಕ್ಟರ್ ಇತ್ತೆ ಪೋದು ಬೆಲ್ಟೆಡ್ ಹಾಕೋಣ ಅವಳೆ ಸುಳ್ಳು ಪಣ್ಣಿ ಹಾಕುಲು ಅಂದ ದಾದಂದ ಅಕ್ಕುಲು ಮಂತಿನ ಹತ್ತಂದ
ಲಾಸ್ಟ್ಗೂ ಬುಳ್ತುದು ಸತ್ಯ ಬಾಯಿ ಬುಡಿಯೇರು ಅಂದ ಪಂಡ ಇರ್ನ ಫ್ರೆಂಡ್ ಹಾಕುಲೇನ ಇರ್ನೊಟ್ಟಿಗೆ ತಿರ್ಗೊಂತಿನ ಹಾಕುಲೆ ಪ್ಲ್ಯಾನ್ ಪಾಡ್ದು ಹಾಕುದೀನಿ ಅಂದ ಅಂತ ಪ್ಲ್ಯಾನ್ ಮಲ್ತಿನೆಕ್ ಮಸ್ತ್ ಹೆಲ್ಪ್ ಆತೆ ಬ್ರೋ ಆತೀರ್ ಪಂಡ ಈ ಅಕುಲ ಎಂಕುಲು ಉಲ್ಲ ಪಂದ್ ಸಪೋರ್ಟ್ ಕೊಡ್ತೀರ ಅಕುಲು ಪ್ಲ್ಯಾನ್ ಪಂಡದು ಹಾಕುದೀನಿ ಪ್ಲ್ಯಾನ್ ಮಲ್ತದು ಪಾಡ್ದು ಹಾಕುದೀನಿ ಪ್ಲ್ಯಾನ್ ಮಲ್ತಿನೆಕ್ ಮಸ್ತ್ ಹೆಲ್ಪ್ ಆತಿರ್ ಬ್ರೋ ಪಂಡ ಈ ಆಕಲ ಎಂಕುಲು ಉಲ್ಲ ಪಂದ ಅಚ್ಚ ಅಂಚ ಈ ಆಕಲ ಎಂಕುಲು ಉಲ್ಲ ಪಂದ ಅಕ್ಲು ಸಪೋರ್ಟ್ ಮಂದಿನ ಓಕೆ 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 നെഞ്ചി മോനെതായി പാടുണ്ടന കുക്കയുടെ അഞ്ചതായി കുല്ലുണ്ടയ ആസകിനൊക്കെ ബുദ്ധിണ്ടയ ಯಾನು ನಾಲ್ ಸಪೋರ್ಟ್ ಕೊಡ್ತೇರಾಕುಲು ನಾಲ್ ಜನಲ ಒರಾನೆ ಮೈಕ್ ಲಾಗಿದ್ದೀನಿ ಬ್ರೋ ಅಂದಂದ ಅವು ಅಪಗದಾದ ಅನ್ಪರ್ಲ ಆಪು ಜತೆ ಯಾನು ಪೆಟ್ಟು ಮಲ್ದಿ ಜಪಗ ಅವನಂದ ಶಾಂತಕ್ಕ ಚೋಚ ಅಂದ ಆರು ಜೆತ್ತೇರ ಅಂದಿ ಗುಡ್ ನೈಟ್ ಪಂಡೇರಾರು ಪಂಡ 11 ಹೆಂಡತೆ ಯಾನ ನನ್ನ ಬಂದು ಮನ್ಪುನು ಇತ್ತ ನಮ್ಮ ಸಚಿನ್ ಬತ್ತೇರ ತಂಚೊಂದು ಚೂರು ಪಾತೇರ್ಗ ಅಂದ ನಮ್ಮನ್ನ ಜಿಪ್ಪುನ ಟೈಮ್ ಮಾಡುವರು ಮರೆ ಅಂಡು ಬೊಕ್ಕೊಂಚೂರು 4 ಗಂಟೆ ಚೂರು ಆಟ ಮೀನು ತೂದು ಬೊಕ್ಕೊಂಚೂರು ಇನ್ಸ್ಟಾಗ್ರಾಮ್ ಪುರ ತೂದು ಬೊಕ್ಕ ಜೆಪ್ಪುನಿ ಎಲ್ಲ ಮಂಡೆ ಕಾಂಡಲ ಹಾಕೋದು ಡ್ಯೂಟಿಗೆ ರೆಡಿ ಆಗೋದು ಬನ್ನಿ ಎನ್ನ ಇತ್ತೆ 2 ಕಿಲೋಮೀಟರ್ ಕೈತಲು ಇತ್ತುನೆಕ್ಕೆ ಪೋತೆ ಅವೇ ದೂರ ಇತ್ತುಂಡ ಇತ್ತೆ ಡೆತ್ ಆತುವೆ ಬ್ಲಡ್ ಪೋದು ಅಂದಂದು ಎನ್ನ ಇಲ್ಲ ಕೈತಲ್ಲ ಅದು ಕೂಡ ಇಲ್ಲ ಕೈತಲ್ಲ 2 ಕಿಲೋ ಅಂಡೆ ಇರು ಆವೋಲಿ ಮಾತ್ರ ಆತ ಬ್ಲಡ್ ಪೋನಗಳ ಇರು ಬೈಕಡ್ ಪೋತಾರ ಒಂಡ ಎಂಕ್ ಶಾಕ್ ಅನ್ಮಾರ್ ಎಡ್ಡೆ ದೇವ್ರನ ಅನುಗ್ರಹ ಉಂಡಿರು ಗಿಜಿಂದ ಅಂಚ ಪೋಯರ ಸಾಧ್ಯ ಅಂಡ್ ಮಗುರ್ದು ಇರು ಅಲ್ಪ ನೇರಂಡಲ್ಲ ಆತ ರಕ್ತ ಪೋನ ಶಾಂತಕ್ಕ ಪಾಪ ಒಣೊಂದುಲ್ಲೆರು ಉದಯನ್ನೇ ಪೂರ ಜನ ಸಪೋರ್ಟ್ ಮಲ್ಪುವೆರು ಒಣೊಂದುಲ್ಲೆರು ಅಂದಂದಿ ಪೂರ ಜನಕ್ಕೆ ಸಪೋರ್ಟ್ ಅಂದಂತ ಅವೇ ಪಂಡೆ ಎಂಕ್ಲೆ ಕಡೆ ಸಚಿನ್ ಅನ್ನಿ 59 ಕಿಲೋ ಇತ್ತಿನ 54 kg ಆತಂಡು ಬ್ರೋ ನೆತ್ತಿರ್ಬೋದಾ ಓಕೆ 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 ಅವು ರಿಕವರ್ ಆಪುಂಡಿ ಬಟ್ ಮತ್ತೆ ಬ್ಲಡ್ ಆಪ್ಲಕ್ಕದಲ್ಲ ತಿನ್ನೋಡು ಬೀಟ್ರೂಟ್ ಅವು ಒಂದು ಪೂರ ಹೊರ ಬೈಕ್ಡ್ ಬೂರ್ದೆ ಬ್ರೋ ಅಪ್ಪಗನ್ನಿ ಅಂದ ಭಾರಿ ಡೇಂಜರ್ ಸೀನ್ ಮಾತ್ರ ಅವು ಇಲ್ಲದಾಗಲೇ ಒಂಜಿ ಶಾಕ್ ಆಪ್ಜೇರಿ ನಂಚ ತೂನಾಗ ಅವರ ಪಾಪ
ದಾದಾ ಅಂಡು ಸಚಿನ್ ಬ್ರದರ್ ಅರೆಗ್ ಅಟ್ಯಾಕ್ ಮಂತಿನಿಗೆ ಯಾರನ್ನ ಫ್ರೆಂಡ್ ನಾಕುಲು ಯಾರ ಒಂಚೂರು ಎನಿಮಿ ಇತ್ತಿನಕುಲು ಪಿರಾವ್ದು ಬತ್ತ ಹಾಕದಿನ್ಗೆ ಇಲ್ಲಡ್ಲ ಫುಲ್ಲು ಬ್ಲಡ್ ಅಂದ್ಯಪ್ಪೋ ಅವು ಅಂಚ ನೆತ್ತಿರ ಬರೋಂತನು ಮಾರ್ರೆ ಮಂಡೇ ಚಾಲು ಯಾನು ಅವು ವಿಡಿಯೋಲ ಬ್ಲಡ್ ವಿಡಿಯೋ ಬರೋತನ ತೂಪು ಜಂಚ ಆತು ಒಂದು ಆಪಚಿ ಲಾಯರ್ ಮಾಮು ಉಲ್ಲೇರು ಅಕ್ಲೆನ ಅಂದ ಅಕ್ಲೆನ ಮಾಮು ಜಾಗ್ರತೆ ಮಾರ್ರೆ ಮಾಡೋದಿಲ್ಲ ಅಂದಂದು ಜಾಗ್ರತೆ ಅವಡು ಜೈಲಿಗೆ ಪಾಡುನ ಪ್ಲ್ಯಾನ್ ಆತಂಡು ಬ್ರೋ ಎನ್ನ ಮಾಮು ಅಂದ ಓಕೆ 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 ದ್ವೇಷ ದಿವನೊಡ್ಚಿ ಎರಡಲ್ಲ ಅಂದಂದು ನಮಕೊಪ್ಪುನು ಒಂಜೇ ಜೀವನ ಅಂದಿ ಅವೇ ಪ್ರಾಬ್ಲಮ್ ಚೂರು ಅವೇ ಪೋಡಿಗೆ ಭಾರಿ ಜಾಗ್ರತೆ ಅನ್ಕೊಡ್ಬೇಕತ್ತೆ ನಮ್ಮ ಇತ್ತೆ ಓಕೆ ಹಾಕೊಳ್ದಾದ ಮಂತೀರಿ ಈಗ ಬಟ್ ಅವು ನಮ್ಮ ಲೈವ್ ಪಾತಿರಲ್ಲ ಬರೀ ಬುಡ್ ಚಿಪ್ಪಾಡು ನಮ್ಮ ಮಕ್ಕಳು ನಮಕ್ಕೆ ಪಿರೌಡು ಬೆರಿಕು ಬಿಸತಿ ಪಾಡ್ನೊಬ್ರು ಅವೇ ದಾದ ಅನ್ಕೊಂಡು ಇನ್ನು ಕೊಡೆ ಭಾರಿ ಬಂಗ ಬಿಡ್ಲಿ ಅಡೆಗೆ ಪಣದಲ್ಲಿ ಅವಂದು ನನ್ನ ಆತಿನ ಆತು ನಂದಾದ ಅನ್ಪರ ನಿಜ ಓಕೆ ಬ್ರೋ ಗುಡ್ ನೈಟ್ ಯಾಲ್ನ ಇತ್ತೆ ಲಕ್ಕಿನಿ ಅಂದೆ ಓಕೆ ಓಕೆ ನೋ ಪ್ರಾಬ್ಲಮ್ ಯಾಲ್ನ ನನ್ನ ಬಂದು ಅನ್ಪುಣು ಸಚಿನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಮತ್ತು ಸಪೋರ್ಟ್ ಮಂತಿನಕ್ಕೆ ಮನಸ್ಸು ಮಲ್ಪುಡು ಮನಸ್ಸು ಅನ್ಪ್ಲೇವೆ ನಮ್ಮ ಉದಯನ್ನ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಂತಿನಕ್ಕೆ ಸೊ ನಮ್ಮ ಎಲ್ಲ ಬುಕ್ಕೊಂಜಿ ಚಾನಲ್ ಹಿಡಿದಿಕ್ಕ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ.